ನರಸಿಂಹ ಗುಜರಾತಿನ ಪ್ರಸಿದ್ಧ ಸಂತಕವಿ. ಆತನ ಹಾಡು ವೈಷ್ಣವ ಜನತು. ಜಗತ್ ವಿಖ್ಯಾತ ಗಾಂಧೀಜಿಯವರಿಗೆ ಈ ಹಾಡು ತುಂಬಾ ಪ್ರಿಯ. ಈ ಕಾರುಣ್ಯ ಬಿಂಬಿಸುವ ಹಾಡನ್ನು ಹಾಡಲಿದ್ದಾರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ವಿದ್ಯಾರ್ಥಿಗಳಿಂದ ಇದೀಗ ವೈಷ್ಣವ ಜನತು ಹಾಡು. ಮುಖ್ಯವಾದ ಇದೆಯಲ್ಲ ಜೀವನಕ್ಕೆ ಮಸ್ತ್ ಸಂತೋಷದಲ್ಲಿ ಕಾರ್ಯಕ್ರಮದ ಇಚ್ಚಿನ ಒಂದು ವೇದಿಕೆ ಪರಮ ಪೂಜ್ಯ ರಾವಂತರನ ಒಂದು ವೇದಿಕೆಗೆ ಇಲ್ಲಿ ಭಕ್ತಿನ ಭಾಗ್ಯಕ್ಕೆ ಮಸ್ತ್ ಖುಷಿ ಆಗುತ್ತದೆ. ಯಾನ ಕಂಗಸಲ ಪರದಿಪ್ಪನಾಗ ಎನ್ನ ಊರು ಎನ್ನ ಇಲ್ಲದಕ್ಕೆ ಎನ್ನ ಊಟಕ್ಕೆ ಏರಿದ ಪಚ್ಚಂದಿನ ಆಗಿರ್ತದೆ. ಹೆಚ್ಚಿನ ಪರಿಸ್ಥಿತಿ ಕಂಡ ಉದ್ಯೋಗಿಗೆ ಇಲ್ಲದೆ ಹೋಗಿದ್ದಾರೆ. ಏನಾರ ಲಾಸ್ಟ್ ಸೈಟಿನ ಹೆಚ್ಚಿನ ಪರಿಸ್ಥಿತಿ ಇತ್ತಿನ ಈ ಒಂದು ಮಧ್ಯವರ್ತಿಯ ಶಿಬಿರ ನಂಚಿನ ಒಂದು ಬೆನ್ಮನೆಗಾಯಿನ ಶಿಬಿರ ಆ ಶಿಬಿರಕ್ಕೆ ಆ ಶಿಬಿರದ ಕ್ಯಾಂಪ್ಗಳು ಭಾಗವಹಿಸಿದೆ. ಬರ್ತದೆ ನನ್ನ ಜೀವನನೇ ಮಸ್ತ್ ಬದಲಾವಣೆ. ನಾನು ಪ್ರಬಂಧಿಸಿದಾಗ ಅವೇದೂ ಚೆಂದಿನ ಕೆಲಸ ಮಾಡ್ತದೆ. ಓಡಿದ ಎಲ್ಲರೂ ದೇಶದ್ದು ಕೇಸು ಕಾಡುತ್ತದೆ. ಇನ್ನು ಮುಂಚೆ ಅನ್ನೋದು ಮಸ್ತ್ ಕಾರಣಗಳು ಹಾಗಾಗಿ ಮುಂಚೆ ಹಿಂದೆ ಒಂದು ಕಾರಣನೇ ಈ ವೇದಿಕೆಗೆ ಪರಮ ಪೂಜ್ಯ ಕಾಮಂತನದ ಏರಿಯನ್ನು ಕೊಚ್ಚಿಯಿಂದ ಪಡೆದು ಊರುದು ಊರುದು ಇಲ್ಲದ ಕಡೆ ಮಾತೆರೆಗಳ ಕೊಚ್ಚಲಿನ ಯಾರು ಈ ಮಾತೆರೆಗಳ ಕೋಟಿನ ಯಾರು ಎನ್ನ ಇಲ್ಲದ ಕಡೆಗೆ ಎನ್ನ ಪಪ್ಪಮ್ಮಗೆ ಎನ್ನ ಊರದಲ್ಲಿ ಮಾತೆರೆಗಳ ಕೋಟಿನ ವ್ಯಕ್ತಿ ಆದ ಇಲ್ಲಿ ಓಟಮಟ್ಟ ಪಂಡ ಎನ್ನ ಇಲ್ಲದ ಲೆತ್ತದು ಎನ್ನ ಸಂಬಂಧದ ಕಡೆ ಎನ್ನ ಊಟದ ಲೆತ್ತದು ಎನ್ನ ಸನ್ಮಾನ ಮಂತ್ರಿನ ಪರಿಸ್ಥಿತಿ ಬೈದನು ಎಂಕಿ ಮಸ್ತ್ ಖುಷಿಯಾದದ್ದು ಇನ್ನೆನ್ನ ಈಗ ಮಧ್ಯಾಹ್ನದ ಜೋಪುರದಲ್ಲಿ ಎನ್ನ ಸಂಸಾರದ ಪುರುಡ ಎನ್ನ ಪಪ್ಪಮ್ಮನ ಪುರುಡುಕೊಂಡಲ್ಲ ಇನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗೆ ಸ್ವಸಹಾಯ ಗುಂಪು
ಎನ್ನ ಊರುಡು ಏರಿಯನ್ನು ಮಸ್ತು ಮಂತ್ರ ನಡುಟೆ ಇನಿ ಗ್ರಾಮಾಭಿವೃದ್ಧಿ ಯೋಜನೆಯ ಸದಸ್ಯ ಇನಿ ಎನ್ನೆಲ್ಲ ವಲಯದ ಸುರತ್ಕಲ್ ವಲಯದ ಅಧ್ಯಕ್ಷ ಅದಲ್ಲ ಯಾನು ಆತ್ಮನಿಗೆ ಅವಕಾಶ ಪಡೆದು ಪ್ರತಿಯೊಂದು ಇನ್ನೀಗ ಕೆಲವು ಸಂಘ ಸಂಸ್ಥೆಗಳಾಗಿ ಕಾರ್ಯದರ್ಶಿ ಅದು ಉಪಾಧ್ಯಕ್ಷ ಅದು ಎಡೆಡ್ ಪೋಸ್ಟ್ ಸಿಕ್ಕಂತೆ ಯಾನಿ ಮಸ್ತ್ ಸಂತೋಷವಿಲ್ಲ ಆಯ್ತು ಪೂರ ಕಾರಣ ಪರಮ ಪೂಜ್ಯ ಕಾವಂದೆ ಇನ್ನು ಇದಕ್ಕೆ ಮೂರು ಸನ್ಮಾನ ಮಂತ್ರಿ ಯಾನು 25 ಜನ ಗಂಗಸ್ಥರ ಉತ್ಪಾದಿ ಖಂಡಿತವಾದ ಮುಂತುಜಿ ಯಾನು ನಿನ್ನ ಜೀವನ ಕೋಟೆ ಮುಟ್ಟ ಕೂಡ ಅಡೆ ಮುಟ್ಟ ಯಾನು ತುಂಬುಕೊಳಪ ಎನರ್ಜಿ ಕಡಿಮೆ ಪಂಡವ ಯಾನು ಮೂದೆಟ್ಟು ಮಿತ್ತು ಜನಕ್ಕೆ ನವಜೀವನ ಸಮಿತಿದ ಮಂತ್ರಿ ಎನರ ನೆಚ್ಚಿನ ಕೆಲಸ ಖಂಡಿತವಾದ ಮಂತ್ರ ಬಂದದ್ದು ಎಂಕೆ ಅನುಗ್ರಹ ಮಂತ್ರಿ ನೆಚ್ಚಿನ ಪರಮ ಪೂಜ್ಯ ಕಾವಂದೆಲ್ಲ ಮತ್ತು ಶ್ರೀ ಅಮ್ಮನಲ್ಲ ಆ ಮಂಜುನಾಥ ಸ್ವಾಮಿಗಳ ಅನುಗ್ರಹ ಏನು ರಿಪೋರ್ಟ್ ಪಡೆದು ಎನ್ನ ಅವಕಾಶ ಮಂತು ಕೊಡ್ತೀರಿ ಪಾತೇರು ಒಂದುಳ್ಳೆ ದಯೆಂದು ಪಂಡ ಫಸ್ಟಿಗೆ ಬಾರಿ ಮದುವೆ ಆದ 10 ವರ್ಷದ ಬುಕ್ಕ ಪರಿಹಾರ ಶುರು ಮಂತಿದ್ದೀರಿ ಪರ್ದು ಬಾರಿ ಬಡತನೋಡು ಬಾರಿ ಬಂಗೋಡು ಜೀವನದೆತ್ತದೆ 2-3 ಜೋಗುಲು ಇಲ್ಲ ಬೊಲ್ಪುಗು ಹೋಂಡ ಬಯ್ಯ ಮುಟ್ಟ ರಾತ್ರಿ 16 ಗಂಟೆ 1 ಗಂಟೆ ರಾತ್ರಿಗಳ ಬತ್ತ ನೈಪು ಐನ ಕಷ್ಟವನ್ನು ಸಹಿಸ ಒಂದು ಇತ್ತೇನೆ 10-16 ವರ್ಷ ಅಂಡು ಬಿಡ್ದು ಆ ಕಷ್ಟೋಡು ಭಾರಿ ಬಂಗೋಡು ಜೀವನದೆತ್ತೆ ಆತನಾಗ ಧರ್ಮಸ್ಥಳ ಯೋಜನೆ ಸುಳ್ಯ ತಾಲೂಕಿಗೆ ಬರ್ತನೆ ಸುಳ್ಯ ತಾಲೂಕಿಗೆ ಬರ್ತದು ಐಟೆಂಕ್ಲು ಸಂಗಮಂತ 10 ಜನ ಸೇರಿದು ಸಂಗಮಂತದ್ದು ಅವಾಗ ಫಸ್ಟಿಗೆ ಸುಳ್ಯ ತಾಲೂಕಿಗೆ ಒಂದು ಶಿಬಿರ ಆದಾಗ ಬೇರೆನು ಪಾಡ್ಗ ನಂಡೇರು ಅವಾಗ ಇನ್ನ ಬಗ್ಗೆ ಎಂಕದಾಲ ವಿಷಯ ಗೊತ್ತಿಜ್ಜಿ ಪಾಡ್ದೊಲ್ಲ ಪರಿಹಾರ ಅಂತ ಬಂದದ್ದು ಒಂಜಿ ಕೈತಲ್ದ ಒಂದು ಇಲ್ಲದಾಗಲಿ ಬಿಡ್ತೇವೆ 6 ಗುಂಡ ಯಾನು 3 ತಿಂಗಳು ಕರೀದಿ ಯಾನು ಬಿಡ್ಬೇಕು ಬೇರೆ ಬಂದೊಂದಿತ್ತೇವೆ ಅಂಚೆ ಆ ಶಿಬಿರಕ್ಕೆ ಹೋದ ಅದನ್ನು ಮಸ್ತ್ ಹುಷಾರಾಯಿರಿ ಬಿಡ್ತು ಭಾರಿ ಹುಷಾರಾದಿತ್ತೇರಿ 3 ತಿಂಗಳಾನಾಗ ಸುಳ್ಯ ಒಳ ಎಡೆ ಪಂಜಾಡಿ ಶಿಬಿರ ಅಂಡು ಪಂಜಾಡಿ ಶಿಬಿರಗೆ ನಾನು ಕೋಪೇನಂಡೇರಿ ಕೋಪೇನನ್ನಾಗ ನಮ್ಮ ಐತಿನ ವ್ಯಕ್ತಿನ ಕಂಡನೆ ಅಲ್ಪ ಇನ್ನು ಮಂತೆ ಅಲ್ಪಕೊಂಡು ಸೇರ್ಸೋದು ಅದು ಐತೆ 7 ದಿನ ದೂರ ಅಂಡಲ್ಲ ಅನ್ಕೋತೆ 7 ದಿನ ಹೋತೆ 1 ದಿನ ಮಿಸ್ ಅನ್ಕೊಂಡೆ ಹೋದು 7 ದಿನ ಇರ್ತದೆ ಅಲ್ತು ತಿಮ್ಮಯ್ಯ ಸೇರಿ ಮಾಡಿ ಸ್ವಲ್ಪ 7 ದಿನ ಇರ್ತದೆ 7 ದಿನ ಪರ್ಪುಣ ಬಿಡ್ದು ಇಲ್ಲಡೆ ಬರ್ತದೆ ಒಂದು 6 ತಿಂಗಳು ಏರ್ನ ಒಂದು ಫಂಕ್ಷನ್ಗೆ ಹೋದಿ ಬಂದು ಇಲ್ಲೆಲ್ಲಾಂಡೆ ಆಡ್ಲಾಂಡು 5 ಕೆಲಸಕ್ಕೆ ಬಂದು ನೆಮ್ಮದಿದ ಜೀವನ ಮಂತೊಂದು ಏತಲ ಒಂದು ಅದು ಇತ್ತೆ ಹುಷಾರಿಡುಳ್ಳ ಉಂಟು ಒಂದು ಮಗಳನ್ನು ಕೊಡಿಯ ಬೊಕ್ಕ ಮಸ್ತು ಜನ ಬೇರೆಲ್ಲ ಪರ್ಪುಣ ಬಿಡಿಯರಲ್ಲೇ ತಂದು ಕೊತ್ತೇರು ಒಂದು 10-12 ಜನ ಪರ್ಪುಣ ಬಿಡಿಯರಲ್ಲೇ ತಗೋತೇರು ಪರ್ದು ಭಾರಿ ಭಂಗ ಮಂಡ ಎನ್ನಾದ ಭಂಗ ಏರ್ಲ ಬತ್ತಿಪ್ಪ ಇருந்து ಯಾನ್ ಪಂಪುಣ ತುಯ್ಯರಪ್ಪಣ್ಣ ಮಾತೆಲ್ಲ ಅವ್ಯ ಸ್ಥಿತಿ ಟುಳ್ಳೆ ಪರ್ಪುಣಕ್ಕೆ ಅಂಚಂಟ ಜೀವನ ಜೊತೆ ಬೊಳ್ಪು ಮುಟ್ಟಕೊಂಡೇ ಇತ್ತು ಹೆಣ್ಮಗಂಟ ರಾತ್ರಿಯಿಂದ ಪಂಪುಣ ಬೊಳ್ಪುಗೆ ಬತ್ತಂಡಲ್ಲ ಅಂಚಿನ ಬಂಗೋಡಿಪ್ಪುನಾಗ ಜನಜಾಗೃತಿ ವೇದಿಕೆ ಎಲ್ಲ ಪೂಜ್ಯರನ್ನ ಆಶೀರ್ವಾದ ಎಲ್ಲ ಇತ್ತಿನೇಟು ಇತ್ತು ಬದುಕಿದೆ ನನ್ನ ದುಂಬುಳ ಇಂಚಿನ ಪರ್ಪುಣ ಕಿಲ್ಪೆರೆ ಅಲ್ಲಿ ನಾನು ಅನ್ಪುಣಿ ಫಸ್ಟಿಗೆ ಬೇರೆ ಪರ್ಪುಣ ಬಿಡ್ಪಾಂಡು ಬಿಡ್ತಾ ಇದೆ ಅಂತ 3 ವರ್ಷ ದುಂಬು ಕಾವನ್ ಪೂಜ್ಯರು ಸುಳ್ಳೆ ಬತ್ತಾನ ಈಗ ಅನಿಸಿಕೆ ಬಂಡೇರು ಯಾನ್ ಕಣ್ಪೂಜಿ ದಾಯ ಬಂಡ ಇನ್ನ ಜೋಗುಳು ಚಟಕು ಬುರ್ದೇರು 2 ಆಣ್ ಜೋಕ್ಲಿ ಕೊಂಜಿ ಪೊಣ್ಣು ಜೋಗುಳು ಚಟಕು ಬುರ್ದೇರು ಯಾನ್ ಮಿತ್ತುಂತದ ಪಾತರ್ನಾಗ ತಿರ್ತು ಜೋಗುಳು ಪರ್ಪೇರ್ದು ಮಣ್ಣಗೆ ಎಂಟ್ಲಿಗೆ ನಾಚಿದೆತ್ತ ಅದಕ್ಕೋಸ್ಕರ ಯಾನ್ ಕಣ್ಪೂಜಿ ಅನಿಸಿಕೆ ಜೋಕ್ಲೇಪ ಬುಡಿಯರ 5 ಬುಕ್ಕ ಯಾನು ಕಣ್ಪೇನು ಬಂಡೆ 4 ವರ್ಷದ ದುಂಬು ಎನ್ನ ಮಲ್ಲ ಮಗನು VIP ಶಿಬಿರೋಗಿ ಪಾಡ್ದು ಮಲ್ಲ ಮಗೆ ಬುಡಿಯೇ ತರ 2 ವರ್ಷ ಕರಿದನಾಗ ಎಲ್ಲ ಮಗನು ಪಾಡ್ದು ಆಯ ಬುಡಿಯೇ ಇತ್ತೆ ಪೂರ್ಣ ಏರ್ಲ ಪರ್ಪುಣ ತಿಳಿಸಿ ಐನೊಟ್ಟಿಗೆ ಉಬಾಡ್ಕ ಪಂಪನ ಗ್ರಾಮಡು ಒಂದು ಸ್ವಲ್ಪ ಜನ ಬಿಡ್ತೇವೆ ಒವ್ವೇ ಒಂದು ಗಂಗಸರದ ಗಡಂಗಿಜ್ಜಿ ಒವ್ವೇ ಒಂದು ಇಜ್ಜಿ ಅಂಚ ಪಾನಮುಕ್ತ ಗ್ರಾಮ ಆತಂದು ನನ್ನೆಲ್ಲ ಎಂಕ್ಲೆಗೆ ಪಾನಮುಕ್ತ ಏರ್ಲ ಕಂಡದ ಮಾರ್ನೆಲ್ಲ ಎಂಕ್ಲು ಅಡ್ಡಿಪಡಿಸಪ್ಪ ಗೊತ್ತಾದ ಮಾರಿದ್ದೇರು ಅಂಚಾಯನ ಎಂಕ್ ಪನಿಯರ ಸಂತೋಷ ಉಂಟು ನೆಕ್ಕ ಕಾರಣ ಜನಜಾಗೃತಿ ವೇದಿಕೆ ಈ ಯೋಜನೆ ಈ ಯೋಜನೆ ಬರ್ತಿದ್ದಿಂದ ಒಂದು ಅರ್ಧಾಯ್ತಲ್ಲಾತುವರಿದ್ದೇನೆ ಅಂದಾಯ್ತಲ್ಲಾತು ದಯೆಂದು ಕಂಡ ಕುಡ್ಲಾಗ ಹೋದ 6 ತಿಂಗಳದ ಮಾತ್ರದ ತಂದು ಬರ್ತಿದ್ದೀರಿ 6 ತಿಂಗಳು ಮಾತ್ರದ ತಂದು ಬರ್ತಿದ್ದು ಬೆರ ಪರ್ತೇರಿ ಎರೆಬಂಡೇರಿಗೆ ದಾಲ ಪೂಜಿ ಪರವಳ್ಳಿಂದು ಪರ್ತೇರಿ ಆಂಡಂದು ಮಾತ್ರ ಮರ್ದು ದಾಲ ಇದ್ದಿ ಕಾಲಿ ಬಾಯಿದ ಪಾತೆರನ್ನು ತರಗಿದೆ ತಂದು ಪರ್ಪುಣ ಬಿಡುದು ಇಟ್ಟೆ ನೆಮ್ಮದಿದ ಜೀವನದ ತಂದುಲ್ಲ ಪರ್ಪುಣ ಬಿಟ್ಟು 2 ವರ್ಷ
ಹಿಡ್ದು ಪರ್ಪಣ ಕುರಿತು ಜನಜಾಗೃತಿ ವೇದಿಕೆಯಾಗಿ ಕೆಲಸ ಉಂಟು ನನ್ನ ಮಲ್ಲ ಮಗಕ್ಕೆ ಅವಳೆಂದು ಸಂತೋಷದ ವಿಷಯ ದಯಪಂಡ ಅವಳೆಂದು ಕೆಲಸ ಉಳ್ಳೇತ ಪೂಜ್ಯರು ಪಾಡ್ನಂಚಿನ ನೆಟ್ಟೆ ಐ ಕೆಲಸ ಉಳ್ಳೇತ ಅವಳೆಂದು ಸಂತೋಷ. ನಾನು 2ನೇ ವರ್ಷದ ಈ ಗಾಂಧಿ ಜಯಂತಿದ ಕಾರ್ಯಕ್ರಮದ ಭಾಗವಹಿಸವನು. ಕರಿನ ವರ್ಷ ಹಿಂಗೊಂದು ಎಡ್ಡೆ ಅವಕಾಶ ತೆಗೆದಿತ್ತಿನ ದಯಂದು ಕೆಂಡ 1,000ನೇ ಮಧ್ಯವರ್ಜನ ಶಿಬಿರದ ಅಧ್ಯಕ್ಷೆ ಆಪನಜಿನ ಯೋಗ ಭಾಗ್ಯನ ಪೂಜ್ಯ ಕಾವಂದಿರೆ ಹೆಂಗೆ ಕೊಡ್ದಿದ್ದೀರಿ. ಆ ನಿಮಿತ್ತ ನಾನು ಕರಿನ ವರ್ಷದ ಮಧ್ಯವರ್ಜನ ಶಿಬಿರದ ಭಾಗವಹಿಸಿದೆ. ಅಣ್ಣ ಈ ವರ್ಷ ಈ ಕ್ಷೇತ್ರದ ಶಾಸಕಿಯಾದ ಪೂಜ್ಯ ಕಾವಂದಿರನ ಆಶೀರ್ವಾದದ ಶಾಸಕಿಯಾದ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡ್ತಾರೆ ಭಾರಿ ಸಂತೋಷ ಆಪುಂಡು. ಈ ಸಂದರ್ಭದ ಒಂದು ಎಲ್ಲೇ ಉಲ್ಲೇಖನ ಮಲ್ಕೊಡು. ಮಧ್ಯವರ್ಜನ ಶಿಬಿರ ಇಪ್ಪು ಜನಜಾಗೃತಿದ ಕಾರ್ಯಕ್ರಮದ ಪಾಲು ಪಡೆಯನಂಚಿನ ಸಂದರ್ಭಡು ಮಸ್ತ್ ಜನ ಹಿಂಗೆ ಬತ್ತು ಪನೊಂದಿತ್ತೀರಿ. ಫೋನ್ 1,000ನೇ ಮಧ್ಯವರ್ಜನ ಶಿಬಿರದ ಅಧ್ಯಕ್ಷ ಆತ ಅನ್ಪನ್ನಾಗ ಮಸ್ತ್ ಜನ ಹಿಂಗೆ ಫೋನ್ ಬಂದಿರಿ. ಅಣ್ಣ ಈ ರಾಜಕೀಯದ ದಾದಾನ ಆವುಡುಲ್ಲರಿ ಇರಿ ಮಧ್ಯವರ್ಜನದ ಶಿಬಿರಗೆ ಜನಜಾಗೃತಿ ನೀರು ಪೋಯರ್ ನಾನು ಇರಿಗೆ ಓಟು ಪೂರ್ಣ ಕಮ್ಮಿ ಆವು ಅಂತ ಪಂಡದಿತ್ತೀರಿ. ಅಣ್ಣ ಯಾನು ಪಂಡದಿದ್ದೆ ಸಮಾಜದ ಸ್ವಾಸ್ಥ್ಯನ ಕಾಪಾಡನಚಿದ್ದ ಪೂಜ್ಯ ಕಾವಂದಿರನ ಕಾರ್ಯಕ್ರಮ ಯಾನು 100% ಭಾಗವಹಿಸುವೆ. ಜನ ಹೀಗೆ ಸ್ವೀಕಾರ ಮಲ್ಪೇರೇನು ಪಡೆದಿತ್ತು ಈ ಸಂಜೆ ನೀನು ಸ್ವೀಕಾರ ಮಲ್ತಿದ್ದಿ ಧ್ವಜಭಾವನಚಿದ್ದ ಕೆಲಸ ನೀನು ಈ ಕ್ಷೇತ್ರದ ಜನಕ್ಕೆಲ್ಲ ಮಲ್ದಿರಿ. ಯಾನು ಆನಿಲ ಬಂದಿದ್ದೆ ಇನಿ ಪಿರೋರ ಉಲ್ಲೇಖ ಮಲ್ಕೊಡ್ದೆ ಮಂಡ ಇಡೀ ದೇಶಡು ಇಡೀ ಜಗತ್ತಿಡು ಆದರ್ಶ ವ್ಯಕ್ತಿಯಿಂದ ಗಾಂಧೀಜಿಯರನ್ನು ಸ್ವೀಕಾರ ಮಾಡಿದೆ. ಆಧುನಿಕ ಗಾಂಧಿಯರನ್ನ ರೂಪಡು ಈ ದೇಶದ ಸಂಪತ್ತ 3,000 ಜನ ಗಾಂಧಿಯರನ್ನ ಗಾಂಧಿತ್ವನ ಸೃಷ್ಟಿ ಮಾಡ್ತಾರೆ. ಆಧುನಿಕ ಗಾಂಧಿಯರ ಜನ ಪೂಜ್ಯ ಕಾವಂದಿರನ್ನು ಈ ಸಂದರ್ಭ ಅನ್ಕೊಂಡ್ರೆ ಭಾರಿ ಸಂತೋಷ. ಸಮಾಜ ನಡುಪುನ ಪ್ರತಿ ಕಡು ಬಡತ ನಡುಪುನ ಒಂದು ವ್ಯಕ್ತಿನ ದೌರ್ಬಲ್ಯ ಹೆಂಚಿನೊಂದು ಪನ್ಪುನೇ ಪೂಜ್ಯ ಕಾವಂದಿರು ತೆರೆಯೊಂದು ಜನಮಾನಸಗೆ ಮುಟ್ಟು ನಚ್ಚಿನ ಜಡ್ಡೆ ಕಾರ್ಯಕ್ರಮ ಮಲ್ಪು ನಚ್ಚಿದ್ ನಾವು ಇನಿ ಆ ಗಾಂಧೀಜಿಯನ್ನ ಕನಸು ನಿಜವಾದ ಈ ದೇಶದ ಸಾಕಾರ ಆತಂದಂಡ ಇನಿ ಜನಜಾಗೃತಿದ ಮೂಲಕ ಪೂಜ್ಯ ಕಾವಂದಿರ ಪಾಠಕೋರ್ ನಚ್ಚಿದ ಈ ಜನಜಾಗೃತಿದ ಕಾರ್ಯಕ್ರಮ ಅಂತ ನಾನು ಈ ಸಂದರ್ಭಡು ಕುಡುರ ಈ ಸಂದರ್ಭಡು ಪಂಡ್ರಲ್ಲ ಏನು ಭಾರಿ ಅಪೇಕ್ಷೆ ಸಂತೋಷ ಪಡೆ ಅನ್ಬೇಕು. ಸ್ವಾಸ್ಥ್ಯವಾಯಿನ ಭಾರತ ನಿರ್ಮಾಣ ಮಲ್ಪನಚಿನ ದೃಷ್ಟಿಡಿ ಇನಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮ ಗಾಂಧಿ ಜಯಂತಿದ ಪ್ರಯುಕ್ತ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯನ್ನ ಪಾಡಂದಿರು. ನಮ್ಮ ಮಾತೆಲ್ಲ ಸ್ವಚ್ಛ ಭಾರತನ ನಿರ್ಮಾಣ ಮಲ್ಪನೆ ಬಿದಡ್ನಚಿನ ಸಂದರ್ಭಡು ಸ್ವಚ್ಛ ಇಲ್ಲಿ ಸ್ವಚ್ಛ ನಮ್ಮ ಪರಿಸರನ ನಿರ್ಮಾಣ ಮಲ್ಪಂಚಿನ ಕೆಲಸ ನಮ್ಮ ಮಾತೆಲ್ಲ ಪ್ರತಿವರಿಯಲ್ಲ ಮಲ್ತಂದಾಂಡ ನಮ್ಮ ಇಲ್ಲಿ ನಮ್ಮ ಪರಿಸರ ನಮ್ಮ ಸ್ವಚ್ಛ ಮಲ್ತೊಂದು ಪಾಯಂದಾಂಡ ಗಾಂಧೀಜಿ ಎಲ್ಲ ನರೇಂದ್ರ ಮೋದಿಯನ್ನೆಲ್ಲ ಕನಸನ್ನು ಸಾಕಾರ ಮಲ್ಪರೆ ಸಾಧ್ಯ ಆಪುಂಡು ಐದೊಟ್ಟಿಗೆ ನಮ್ಮ ಮಾತೆಲ್ಲ ಕೆಲಸ ಕಾರ್ಯನ ಮಲ್ಪಗಾದ ಪನ್ನಚಿನ ಪಾತ್ರನ ಪನಂದು ಪ್ರಾಯಶಃ ಇದು ಪೊರ್ಲುದ ಒಂಜಿ ಸಮಾವೇಶನ ಮಲ್ಪರೆ ಆಧುನಿಕ ಗಾಂಧೀಜಿಯರನೊಟ್ಟಿಗೆ ಆಧುನಿಕವಾದ ಚಿನ್ನ ಲಾಲ್ ಬಹದ್ದೂರ್ ಶಾಸ್ತ್ರಿ ಲೆಕ್ಕ ಕೆಲಸ ಮಾಡ್ತಾರೆ ವಿನ್ಸೆಂಟ್ ಪಾಯಸರಿ ಆರ್ನಂಚಿತನವರಿ ಸಶಕ್ತವಾದ ಆಡಳಿತಾತ್ಮಕವಾದ ಚಿನ್ನ ಶಕ್ತಿನ ಕೊರದು ಇದು ಶೋಗಿನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯನ್ನೆಲ್ಲ ಜನ್ಮ ಜಯಂತಿದ ಈ ಸಂದರ್ಭಡು ನಂಗೆ ಮಾತರಿಗಳ ಆ ಪೂಜ್ಯ ಕಾಮಂದಿರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವರು ಮಾತೃಶ್ರೀ ಅಮ್ಮನ ಆಶೀರ್ವಾದ ದೊಡ್ಡ ನನಾತ್ ಸಮಾಜದ ಎಡ್ಡೆ ರೀತಿಯ ಸ್ವಾಸ್ಥ್ಯ ಭರಿತವಾದ ಸಮಾಜ ನಿರ್ಮಾಣ ಮಲ್ಪಚಿದ್ದ ಕೆಲಸ ಕಾರ್ಯ ನಮ್ಮ ಮಾತೆಲ್ಲ ಒಟ್ಟು ಸೇರಿದ ಮಲ್ಪಗ ಅನ್ಕೊಂಡೊಂದು ಈ ಕ್ಷೇತ್ರದ ಶಾಸಕಿಯಾದ ಜನಜಾಗೃತಿದ ದಾದ ಬೇಡಿಕೆ ಉಂಡ ಆ ಬೇಡಿಕೆಗೆ ಪೂರಕವಾದ ಈ ಕ್ಷೇತ್ರದ ಶಾಸಕಿಯಾದ ನಿಗಲೊಟ್ಟಿಗೆ ಸೇರೊಂದು ಕೆಲಸನ ಮಲ್ಪೆ ಪನ್ಪನಚಿನ ಪಾತ್ರರನ್ನೇ ಈ ಸಂದರ್ಭಡು ಒಂದೊಂದು ಪಾತ್ರ ಅವಕಾಶ ಮಂತ್ರಿಗೆ ಮಾತರಿಗಳ ಬಂಧಿಸದೆ ಎರಡು ಪಾತ್ರ ಮುಗಿಸಬೆ. ಭಾರತ್ ಮಾತಾ ಕಿ ಜೈ. ಜಾಗೃತಿಯಲ್ಲ ಸುಬ್ಬ ಪಾಟಾಲಿ ಸುಳ್ಯ ತಾಲೂಕಿನ ಜಾಗೃತಿ ಮಿತ್ರ ಬೆಳ್ತಂಗಡಿ ತಾಲೂಕಿನ ಮರಿಯದ ಸಂಜೀವ ಗೌಡ ಕಾಟಾಜಿ, ಹರೀಶ್ ಶೆಟ್ಟಿ ಮಂಗಳೂರು ಜಾಗೃತಿ ಮಿತ್ರ, ಜಾಗೃತಿ
ಜಾಗೃತಿ ಮಿತ್ರ ಬಂಟ್ವಾಳದ ಕಾಡಬೆಟ್ಟೂರಿನ ಎಲ್ಲ ನವಜೀವನ ಸದಸ್ಯರು ಜೋರಾಗಿ ನಮ್ಮ ಚಪ್ಪಾಳೆಯ ಮೂಲಕ ಜಾಗೃತಿ ಅಣ್ಣ ಹಾಗೂ ಜಾಗೃತಿ ಮಿತ್ರ ಪ್ರಶಸ್ತಿ ಪಡೆದಂತ ಎಲ್ಲ ಬಂಧುಗಳಿಗೆ ಜೋರಾದ ಚಪ್ಪಾಳೆ ಸ್ಟಾರ್ಟ್. ಭೂತಕಾಲದ ಬೆಳಕಿನಲ್ಲಿ ಕತ್ತಲನ್ನು ಹುಡುಕೋದಕ್ಕಿಂತ ಭವಿಷ್ಯತ್ ಕಾಲದ ಕತ್ತಲನ್ನು ಬೆಳಕು ಮಾಡತಕ್ಕಂಥ ಜನ ಬೇಕು ಅಂತ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರ ನಿರ್ದೇಶನದಲ್ಲಿ ಜನಜಾಗೃತಿ ವೇದಿಕೆ ಕತ್ತಲನ್ನು ಬೆಳಕು ಮಾಡತಕ್ಕಂಥ ನಿಜವಾಗಿರ್ತಕ್ಕಂಥ ಕಾಯಕವನ್ನು ಮಾಡಿದೆ. ಅದಕ್ಕೆ ಅಭಿವಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಮಹಾತ್ಮ ಗಾಂಧಿಯವರ 150ನೇ ವರ್ಷದ ಜನ್ಮದಿನದ ಆಚರಣೆ ಜೊತೆಗೆ ಜನಜಾಗೃತಿಯ ವ್ಯಸನ ಮುಕ್ತ ಸಾಧಕರ ಸಮಾವೇಶವು ನಡೀತಾ ಇದೆ. ಮಹಾತ್ಮ ಗಾಂಧಿ ವಿಚಾರಧಾರೆಯನ್ನು 10 ಜನ ಓದ್ತಾರೆ. ಮಹಾತ್ಮ ಗಾಂಧಿಯ ವಿಚಾರಧಾರೆಯನ್ನು 10 ಜನ ಪ್ರಚಾರವನ್ನು ಮಾಡಿದ್ದಾರೆ. ಮಹಾತ್ಮ ಗಾಂಧಿಯ ವಿಚಾರಧಾರೆಯಿಂದ 10 ಜನ ಈ ದೇಶದಲ್ಲಿ ನಾಯಕರಾಗಿ ಬೆಳೆದಿದ್ದಾರೆ. ಆದರೆ ನಾನು ಕಂಡುಕೊಂಡಿರ್ತಕ್ಕಂಥದ್ದು ಮಹಾತ್ಮ ಗಾಂಧಿಯ ವಿಚಾರದ ನಿಜವಾಗಿರ್ತಕ್ಕ ಆಚರಣೆ ಆಗಿದ್ರೆ ಅದು ಧರ್ಮಸ್ಥಳದಲ್ಲಿ ಪೂಜ್ಯ ಹೆಗ್ಗಡೆಯಿಂದ ಅನ್ನುವಂಥದ್ದು ಇಲ್ಲಿ ಜನಜನಿತ. ಯಾಕೆ? ಮಹಾತ್ಮ ಗಾಂಧಿಯವರು ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ 3 ವಿಶೇಷಗಳಿಗೆ ಆಸಕ್ತಿಯನ್ನು ವಹಿಸಿದರು. ಬ್ಯಾರಿಸ್ಟರ್ ಪದವಿಯ ನಂತರ ವಿದೇಶದಿಂದ ಭಾರತಕ್ಕೆ ಆಗಮಿಸಿದಾಗ ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತಾನೊಂದು ಮುಂಚೂಣಿಯ ನೇತೃತ್ವವನ್ನು ವಹಿಸಬೇಕು ಅಂತ ಆದಾಗ ಅವರು ಮೊದಲು ಹೋಗಿರುವುದು ತಿಲಕರ ಬಳಿ. ತಿಲಕರಲ್ಲಿ ಅವರು ಪ್ರಶ್ನೆಯನ್ನು ಮಾಡ್ತಾರೆ. ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಒಂದು ಕೆಚ್ಚನ್ನು ಹಚ್ಚಬೇಕು, ಆ ಸಂಗ್ರಾಮಕ್ಕೊಂದು ದಿಕ್ಕನ್ನು ಕೊಡಬೇಕು. ಹಾಗಾಗಿ ನಾನೇನು ಮಾಡಬೇಕು? ತಿಲಕರು ಬಹಳ ಸುಂದರವಾಗಿ ಹೇಳ್ತಾರೆ, ನೀವು ಮಾಡಬೇಕಾದ್ದು ಏನು ಕೇಳಿದ್ರೆ ಈ ದೇಶದ ಹಳ್ಳಿಯ ದರ್ಶನವನ್ನು ಮಾಡಬೇಕು. ಈ ಭಾರತ ದರ್ಶನ ನಿಮಗೆ ಆಗಬೇಕು, ಭಾರತದ ಪ್ರವಾಸವನ್ನು ಮಾಡಬೇಕು. ಹಾಗಾಗಿ ಹಳ್ಳಿಯಿಂದ ದಿಲ್ಲಿಯವರೆಗೆ ಇಡೀ ಭಾರತದ ದರ್ಶನ ಮಾಡಿದ ಮೇಲೆ ನಿಮಗೆ ಭಾರತದ ಯಾವ ರೀತಿಯ ಸ್ವಾತಂತ್ರ್ಯದ ಸಂಗ್ರಾಮಕ್ಕೆ ಒಂದು ದಿಕ್ಕು ಸಿಗುತ್ತೆ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ತನ್ನ ಪತ್ನಿಯನ್ನು ತಗೊಂಡು ಈ ಭಾರತದ ದರ್ಶನಕ್ಕೆ ಮಹಾತ್ಮ ಗಾಂಧಿ ಹೊರಟಾಗ 3 ಕಷ್ಟಗಳನ್ನು ಅವರು ಕಣ್ಣೀರಲ್ಲಿ ಕಾಣ್ತಾರೆ. ಒಂದನೇದು, ಈ ದೇಶ ಅಸ್ಪೃಶ್ಯತೆಯ ದೇಶ ಆಗಿತ್ತು. ಹಾಗಾಗಿ ಅಸ್ಪೃಶ್ಯತೆಯ ಈ ಹುಚ್ಚಿನಲ್ಲಿರ್ತಕ್ಕಂಥ ದೇಶವನ್ನು ಮೊದಲಿಗೆ ಅಸ್ಪೃಶ್ಯತೆಯಿಂದ ನಿವಾರಣೆಯನ್ನು ಮಾಡಬೇಕು. ಎರಡನೇದು, ಈ ದೇಶದಲ್ಲಿ ಮೂಢನಂಬಿಕೆಯ ಜೊತೆಗೆ ಜನ ಅಮಲು ಪದಾರ್ಥಗಳನ್ನು ಸ್ವೀಕಾರ ಮಾಡುವುದರ ಮುಖಾಂತರ, ಪಾನದ ಮುಖಾಂತರವಾಗಿ ಜನ ಇವತ್ತು ಜಡಭರಿತವಾಗಿದ್ದಾರೆ. ಹಳ್ಳಿಯ ಜನ ಜಡಭರಿತವಾಗಿರ್ತಕ್ಕಂಥ ಸಮಾಜವನ್ನು, ಪಾನ ಮುಕ್ತವಾಗಿರ್ತಕ್ಕಂಥ ಸಮಾಜವನ್ನು ಮಾಡಿ ಪುನಶ್ಚೇತನ ಮಾಡತಕ್ಕಂಥ ಶಕ್ತಿಯುತವಾಗಿರ್ತಕ್ಕಂಥ ಸಮಾಜದ ನಿರ್ಮಾಣ ಮಾಡಬೇಕು. ಮೂರನೇದು, ಯಾವ ಭಾರತಾಂಬೆ ಗುಲಾಮಗಿರಿಯಿಂದ ಮುಕ್ತಿ ಆಗಬಹುದು, ಕಳಂಕಿತ ಭಾರತಾಂಬೆಯನ್ನು ಗುಲಾಮಗಿರಿಯಿಂದ ಮುಕ್ತ ಮಾಡಬಹುದು. ಆದರೆ ಸ್ವಚ್ಛ ಭಾರತದ ಚಿಂತನೆಯಿಂದ ಭಾರತವನ್ನು ಸ್ವಚ್ಛ ಮಾಡತಕ್ಕಂಥ ಅವಶ್ಯಕತೆ ಇದೆ. ಹಾಗಾಗಿ 3ಕ್ಕೂ ಮಹಾತ್ಮ ಗಾಂಧಿ ತಗೊಂಡಿರ್ತಕ್ಕಂಥ ಆಯ್ಕೆ ಯಾವುದು ಕೇಳಿದ್ರೆ ಪ್ರಚಾರ ಅಲ್ಲ, ಪ್ರಸಿದ್ಧಿ ಅಲ್ಲ. ಅವ್ರು ತಗೊಂಡದ್ದು ಆ 3ನ್ನು ತಪಸ್ಸಿನ ರೀತಿಯಲ್ಲಿ ತಾನು ಸ್ವಂತ ಆಚರಣೆ ಮಾಡಿ ಸಮಾಜವನ್ನು ಪರಿವರ್ತನೆ ಮಾಡತಕ್ಕಂಥ ಕೆಲಸವನ್ನು ಮಾಡಿದರು. ಹಾಗಾಗಿ ಅಸ್ಪೃಶ್ಯತಾ ನಿವಾರಣೆಗೆ ಮೊದಲ ಕ್ರಾಂತಿಯಾಗಿ ಮಹಾತ್ಮ ಗಾಂಧಿಯವರು ತಾನು ಆದರ್ಶ ಆದರು. ಪಾನಮುಕ್ತ ಸಮಾಜಕ್ಕೂ ತಾನು ಆದರ್ಶ ರೂಪವಾಗಿ ತನ್ನ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿದರು. ಮೂರನೇದು, ಸ್ವಚ್ಛ ಭಾರತಕ್ಕೂ ಪರಿಕಲ್ಪನೆಗಳನ್ನು ಮಾಡತಕ್ಕಂಥ ಯೋಜನೆಗಳನ್ನು ಅನುಷ್ಠಾನಗೊಳಿಸುವಲ್ಲಿ ಮಹಾತ್ಮ ಗಾಂಧಿಯವರು ಸ್ವಯಂ ಪೂರ್ಣವಾಗಿ ಯೋಚನೆಯನ್ನು ಮಾಡಿದರು.
ನನಗೆ ಅನಿಸಿದೆ ಇವತ್ತು ಧರ್ಮಸ್ಥಳದಲ್ಲಿ ಮಾಡಿರ್ತಕ್ಕಂಥದ್ದು ಇದನ್ನು ಮಹಾತ್ಮ ಗಾಂಧಿಯವರು ಹೇಳಿರ್ತಕ್ಕಂಥ ಮೂರೂ ವಿಷಯಗಳನ್ನು ತಗೊಳ್ಳೋದ್ರ ಮುಖಾಂತರ ಇವತ್ತು ಪರಿವರ್ತನೆಯ ಹಾದಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಇವತ್ತು ದೇಶಕ್ಕೆ ಬಂದಿದೆ. ಹಾಗಾಗಿ ಮಹಾತ್ಮ ಗಾಂಧಿಯವರ 150ನೇ ವರ್ಷದ ಜನ್ಮದಿನ ಇವತ್ತು ನಿಜವಾಗಿರ್ತಕ್ಕಂಥ ಸಂದೇಶ ಧರ್ಮಸ್ಥಳದಿಂದ ಹೋಗಿದೆ ಅಂತ ನನಗೆ ಅನಿಸ್ತದೆ. ಯಾಕೆ ಹೇಳಿದರೆ ಸ್ವಾತಂತ್ರ್ಯದ ನಂತರದ ದಿನಗಳಲ್ಲಿ ಸರ್ಕಾರ ಮಾಡಲಿಕ್ಕೆ ಆಗದೇ ಇರತಕ್ಕಂಥದ್ದನ್ನು ಸ್ವಾತಂತ್ರ್ಯದ ನಂತರದ ದಿನಗಳಲ್ಲಿ ಒಂದು ಸಂಸ್ಥೆ ಮಾಡಲಿಕ್ಕೆ ಆಗದೇ ಇರತಕ್ಕಂಥದ್ದನ್ನು ಸಹಸ್ರ ಜನರನ್ನು ಪಾನಮುಕ್ತರನ್ನಾಗಿ ಮಾಡಿರುವಂಥ ಕ್ರಾಂತಿ ಯೋಜನೆ ಇದ್ದರೆ ಅದು ಧರ್ಮಸ್ಥಳದ ಜನಜಾಗೃತಿ ಮುಖಾಂತರವಾಗಿ ಆಗಿದೆ. ಸಹಸ್ರ ಜನರನ್ನು ಪಾನಮುಕ್ತರನ್ನಾಗಿ ಮಾಡಿದೆ ಅನ್ನುವಂಥದ್ದನ್ನು ನಾನು ಅಭಿಮಾನಪೂರ್ವಕವಾಗಿ ಹೇಳ್ತೇನೆ. ಹಾಗಾಗಿ ಮಹಾತ್ಮ ಗಾಂಧಿಯವರು ಕಂಡಿರ್ತಕ್ಕಂಥ ಕನಸು, ಅವರು ಕಟ್ಟಿರ್ತಕ್ಕಂಥ ಚಿಂತನೆ, ಅವರು ಕೊಟ್ಟಿರ್ತಕ್ಕಂಥ ಯೋಚನೆಯನ್ನು ಆಚಾರ ವಿಚಾರಗಳನ್ನು ಕೇವಲ ಪ್ರಚಾರಪಡಿಸದೆ ಜನಜಾಗೃತಿಯ ಮುಖಾಂತರ ಸಮಾಜ ಪರಿವರ್ತನೆಯ ಕಾರ್ಯದಲ್ಲಿ ಆಗಿದೆ ಅಂತ ಹೇಳ್ತಾ ಇದು ನಿಜವಾಗಿರ್ತಕ್ಕಂಥ ಗಾಂಧಿ ಸ್ಮೃತಿ ಅಂತ ನನಗೆ ಅನಿಸ್ತದೆ. ಇವತ್ತು ಗಾಂಧಿಯವರ ಹೆಸರಿನಲ್ಲಿ ಅವರ ಜೀವನ ಚರಿತ್ರೆಯನ್ನು ಓದುವುದಕ್ಕಿಂತ, ಗಾಂಧಿಯವರ ಹೆಸರಿನಲ್ಲಿ ಅವರು ಮಾಡಿರ್ತಕ್ಕಂಥ ಭಾಷಣಗಳ ಉಲ್ಲೇಖ ಮಾಡುವುದಕ್ಕಿಂತ 10 ಜನರನ್ನು ಗಾಂಧಿಯನ್ನಾಗಿ ಪರಿವರ್ತನೆ ಮಾಡತಕ್ಕಂಥ ಅದ್ಭುತ ಕೆಲಸ ಜನಜಾಗೃತಿಯಿಂದ ಮಾಡುವುದರ ಮುಖಾಂತರವಾಗಿ ನಿಜವಾಗಿರ್ತಕ್ಕಂಥ ಗಾಂಧಿ ಸ್ಮೃತಿ ಆಗಿದೆ. ಕಳೆದ 9 ವರ್ಷಗಳಿಂದ ನಾನು ನಿರಂತರವಾಗಿರ್ತಕ್ಕಂಥ ಈ ಕಾರ್ಯದಲ್ಲಿ ನಾನು ಭಾಗವಹಿಸ್ತಾ ನನಗೆ ಅನಿಸಿದೆ ಇದೊಂದು ಅದ್ಭುತವಾಗಿರ್ತಕ್ಕಂಥ ಸಾಧನ ಕಾರ್ಯ. ಇವತ್ತು 5 ಜನರನ್ನು ಸನ್ಮಾನ ಮಾಡೋದರ ಮುಖಾಂತರ ಕೇವಲ ಅವರು ಮಾತ್ರ ವ್ಯಸನ ಮುಕ್ತರಾಗದೆ ಸಮಾಜವನ್ನೂ ವ್ಯಸನ ಮುಕ್ತ ಮಾಡತಕ್ಕಂಥ ಪ್ರೇರಣೆ ಕೊಡತಕ್ಕಂಥ ಜಾಗೃತಿ ಮಿತ್ರ ಮತ್ತು ಜಾಗೃತಿ ಅಣ್ಣ ಅನ್ನತಕ್ಕಂಥ 2 ಪದವಿಗಳನ್ನು ಕೊಡುವುದರ ಮುಖಾಂತರ ಅವರನ್ನೂ ಶ್ರೇಷ್ಠ ಸಾಧಕರನ್ನಾಗಿ ಮಾಡೋದರ ಮುಖಾಂತರ 10 ಜನರಿಗೆ ಪ್ರೇರಣೆ ಕೊಡತಕ್ಕಂಥ ಅದ್ಭುತ ಕೆಲಸ ಇಲ್ಲಿ ಆಗಿದೆ. ಹಾಗಾಗಿ ಇಂತಹ ಕಾಯಕಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ನಿಜವಾಗಿರ್ತಕ್ಕಂಥ ಗಾಂಧಿ ಸ್ಮೃತಿ ಇಲ್ಲಿ ನಡೀತಾ ಇದೆ, ಗಾಂಧಿ ತತ್ವದ ಅನುಷ್ಠಾನ ನಡೀತಾ ಇದೆ, ಗಾಂಧಿ ಕಾರ್ಯ ನಡೀತಾ ಇದೆ ಅಂತ ಹೇಳ್ತಾ ಇವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನ. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಈ ದೇಶಕ್ಕೆ ಅದ್ಭುತವಾಗಿರ್ತಕ್ಕಂಥ ಕೊಡುಗೆ ಕೊಟ್ಟಿರ್ತಕ್ಕಂಥ 2ನೇ ಪ್ರಧಾನಮಂತ್ರಿಗಳು. ಸಾಮಾನ್ಯರಲ್ಲಿ ಸಾಮಾನ್ಯರಂತದ್ದು ಸರಳ ಸಜ್ಜನಿಕೆಯ ಮುಖಾಂತರ ದೇಶಕ್ಕೆ ಒಂದು ಮುನ್ನುಡಿಯನ್ನು ಬರೆದವರು. ಒಬ್ಬ ಪ್ರಧಾನಮಂತ್ರಿ ಹೇಗಿರ್ಬೋದು ಹೇಳಿದರೆ ಅದು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಹಾಗೆ. ಅವರು 2 ಜನರಿಗೆ ಪೂಜ್ಯತೆಯ ಭಾವನೆಯನ್ನು ಕೊಟ್ಟರು. ಜೈ ಜವಾನ್ ಜೈ ಕಿಸಾನ್. 2 ಒಬ್ಬ ಜವಾನ, ಇನ್ನೊಬ್ಬ ರೈತ, ನನ್ನ 2 ಕಣ್ಣುಗಳು ಅನ್ನುವಂಥದ್ದನ್ನು ದೇಶದ ಕಣ್ಣನ್ನು ತೆರೆಸಿರ್ತಕ್ಕಂಥ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ಲಾಲ್ ಬಹದ್ದೂರ್ ಶಾಸ್ತ್ರಿಯವರನ್ನೂ ಸ್ಮರಿಸ್ತಾ ಇವತ್ತು ನಿಜವಾಗಿರ್ತಕ್ಕಂಥ ರೀತಿಯಲ್ಲಿ ಗಾಂಧಿ ಪೂಜೆ ಧರ್ಮಸ್ಥಳದ ಜನಜಾಗೃತಿ ಮುಖಾಂತರ ಆಗಿದೆ ಅಂತ ಹೇಳ್ತಾ ಇದರಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಫಲಾನುಭವಿ ಏನು ಪಾನಮುಕ್ತರಿದ್ದಾರೆ, ಭಗವಂತ ಇನ್ನಷ್ಟು ಅವರಿಗೆ ಶಕ್ತಿಯನ್ನು ಕೊಡಲಿ. ಸಮಾಜವನ್ನು ಪಾನಮುಕ್ತ ಸಮಾಜವನ್ನು ಮಾಡತಕ್ಕಂಥ ಧರ್ಮಸ್ಥಳದ ಪೂಜ್ಯ ಕಾವಂದರ ಈ ತಪಸ್ಸು ಸಮಾಜದ ಮುಖಾಂತರವಾಗಿ ಇಡೀ ದೇಶಕ್ಕೆ ಪರಿಸರಿಸಲಿ ಅಂತ ಹೇಳ್ತಾ ಇದಕ್ಕೆ ಶುಭವನ್ನು ಹಾರೈಸ್ತೀನಿ. ನಮ್ಮ ಪಾನಮುಕ್ತ ಸದಸ್ಯರು ದೂರಾದ ಚಪ್ಪಾಳೆ ಮುಖಾಂತರ ಅವರಿಗೆ ಅಭಿನಂದನೆಗಳು. ಚಪ್ಪಾಳೆ ಇಷ್ಟ. ಜನಜಾಗೃತಿ ವೇದಿಕೆಯ ಬೆಳವಣಿಗೆಯನ್ನು ನೀವೆಲ್ಲ ಕಂಡಿದ್ದೀರಿ. ಎಲ್ಲಿ ಹುಟ್ಟಿತು, ಹೇಗೆ ಬೆಳೆಯಿತು, ಯಾವ ಹಂತಕ್ಕೆ ನಾವಿವತ್ತು ತಲುಪಿದ್ದೇವೆ ಅನ್ನುವ ಮಾತು ನಿಮಗೆಲ್ಲರಿಗೂ ತಿಳಿದಿದೆ. ಇವತ್ತು ನಮ್ಮ ಶಾಸಕರಾದ ಹರೀಶ್ ಪುಂಜ ಅವರು ಒಂದು ಮಾತು ಹೇಳಿದರು, ಈ ಕಾರ್ಯಕ್ರಮಕ್ಕೆ ಬೆಂಬಲ ನೀಡಿದರೆ ನಿಮಗೆ ಅಪಾಯ ಇದೆ ಅಂತ ಕೆಲವರು ಎಚ್ಚರಿಸಿದ್ದಾರೆ ಅಂತ ಹೇಳಿ. ಇದು ಎಚ್ಚರಿಕೆ ಅಲ್ಲ, ಬೆದರಿಕೆಯೂ ಅಲ್ಲ, ಒಂದು ರೀತಿಯಲ್ಲಿ ನಿಜವಾಗಿ ಬೆದರಿ ಅವರಿಗೆ ಹೇಳುವ ಮಾತು. ಯಾಕೆಂದರೆ ಈ ಕಾರ್ಯಕ್ರಮ ಇಷ್ಟು ಯಶಸ್ಸಾಗ್ತಾ ಇದೆ. ದಿನೇ ದಿನೇ ಈ ಎಡಗಡೆ ಬಲಗಡೆ ವಾಲುವಂಥದ್ದು, ಎಡಗಡೆ ಜಾಸ್ತಿ ವಾಲಿದರೆ ಕೆಲವರು ಎಡಗಡೆ ನೇತಾಡ್ಕೊಳ್ತಾರೆ, ಬಲಗಡೆ ಜಾಸ್ತಿ ನೇತಾಡಿದರೆ ಕೆಲವರು ಬಲಗಡೆ ನೇತಾಡ್ಕೊಳ್ತಾರೆ. ನೋಡ್ತಾರೆ ಮಧ್ಯದಲ್ಲಿ ನಿಂತು ಯಾವ ಸೈಡಿಗೆ ಹೋಗುತ್ತೆ ಇದು ಅಂಥೇಳಿ. ಇದೇನಾದರೂ ಮದ್ಯಪಾನ ಯೋಜನೆ, ಮದ್ಯ ಮುಕ್ತ ಸಮಾಜ ನಿರ್ಮಾಣದ ಯೋಜನೆ ಅದು ಸೋಲ್ತಾ ಇದೆ ಅಂತಾದರೆ ಆ ಕಡೆ ಓಡುವವರು ಜಾಸ್ತಿ ಇರ್ತಾರೆ, ಗೆಲ್ಲುತ್ತೆ ಅಂತಾದರೆ ಈ ಕಡೆ ಬರುವವರು ಜಾಸ್ತಿ ಇರ್ತಾರೆ. ಆದರೆ ನನ್ನ ಮುಂದೆ ಇರ್ತಕ್ಕಂಥ ಎಲ್ಲ ಹಿರಿಯರು
ಯಾರ್ಯಾರು ಇಲ್ಲಿ ವೇದಿಕೆಯಲ್ಲಿದ್ದಾರೆ, ಗಣ್ಯರು ಕೆಳಗೆ ಇದ್ದಾರೆ, ಮುಂದೆ ಇದ್ದಾರೆ, ಆಮೇಲೆ ನಮ್ಮ ಹಿರಿಯರು ಯಾರ್ಯಾರು ಇಲ್ಲಿದ್ದಾರೆ, ಇವರೆಲ್ಲರೂ ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಆಕಸ್ಮಿಕವಾಗಿ ಬಂದವರಲ್ಲ. ಕಳೆದ 25 ವರ್ಷಗಳಲ್ಲಿ ಕೂಡ ಯಾವುದೇ ಅಪಾಯ ಬಂದರೂ, ನಮ್ಮ ಪ್ರಾಣಕ್ಕೆ ಅಪಾಯ ಬಂದರೂ ಕೂಡ ನಾವು ಜನಜಾಗೃತಿ ವೇದಿಕೆಗೆ ಸೇವೆ ಮಾಡ್ತೇವೆ ಅಂತ ಹೇಳಿ ಬಂದವರು. ಹಾಗಾಗಿ ನನಗೆ ತುಂಬ ಅಭಿಮಾನ ಅನಿಸೋದು ಅಂದರೆ, ಈ ಜನಜಾಗೃತಿ ವೇದಿಕೆ ಪ್ರಾರಂಭ ಆಗುವಾಗ ನನಗೂ ಬೆದರಿಕೆ ಇತ್ತು. ನಮ್ಮ ವಸಂತ ಸಾಲಿಯನ್ರಿಗೆ ಅಂತೂ ಕೊಲೆ ಬೆದರಿಕೆ ಇತ್ತು. ಹಾಗಾಗಿ ಇವತ್ತು ಅವರು ಗಟ್ಟಿಮುಟ್ಟಾಗಿರೋದು ಯಾಕೆ ಅಂತಂದರೆ, ಸಾಯದೆ ಬದುಕಿರುವುದು ಅಪಾಯದಿಂದ ಅಲ್ಲ, ಆರೋಗ್ಯದಿಂದ ಯಾಕಿದ್ದಾರೆ ಅಂದರೆ ಒಂದು ಉತ್ಸಾಹ ಅವರಿಗೆ. ಜನಜಾಗೃತಿ ವೇದಿಕೆ ಸೇವೆ ಮಾಡ್ತಾ ಇದ್ದ ಹಾಗೆ ಅವರಿಗೆ ಯೌವನ ಬರ್ತಾ ಇದೆ, ಆರೋಗ್ಯ ಬರ್ತಾ ಇದೆ ಅವರಿಗೆ. ಹಾಗಾಗಿ ನನಗೂ ಕೂಡ ಭಾಳ ಜನ ಹೇಳಿದರು, ಇದು ಅಪಾಯ ನಿಮಗೆ ಬೇಡ, ಇಷ್ಟೆಲ್ಲ ಒಳ್ಳೆಯ ಕೆಲಸ ಮಾಡ್ತೀರಿ, ಇದು ಒಂದು ಕೆಲಸ ನೀವು ಬಿಟ್ಟರೆ ನಿಮ್ಗೆ ಒಳ್ಳೆಯದಾಗತ್ತೆ ಅಂತ ನಾನು ಹೇಳಿದೆ. ಆವಾಗ ನಿಮ್ಗೆ ಗೊತ್ತಿದೆ, ನಾನು ಅನೇಕ ಸಲ ಹೇಳಿದ್ದೇನೆ, ನಮ್ಮ ಮಂಜುನಾಥ ಸ್ವಾಮಿ ವಿಷಕಂಠ, ವಿಷವನ್ನು ಮತ್ತು ಅಮೃತವನ್ನು ಎರಡನ್ನು ಸಮುದ್ರ ಮಥನ ಸಂದರ್ಭದಲ್ಲಿ ದೇವರು ಅಲ್ಲಿ ಸೃಷ್ಟಿಯಾದಾಗ ಅಮೃತ ಪಡ್ಕೊಳ್ಳಿಕ್ಕೆ ಎಲ್ಲರೂ ಬಂದ್ರಂತೆ, ವಿಷ ಕುಡಿಲಿಕ್ಕೆ ಮಾತ್ರ ಯಾರೂ ತಯಾರಿರಲಿಲ್ಲ. ಹಾಲ ಹೆಚ್ಚಾಯಿತು, ಇಡೀ ಭೂಮಿ 3 ಲೋಕಗಳೇ ಸುಟ್ಟು ಹೋಗುತ್ತೆ ಅಂತಂದಾಗ ಕೊನೆಗೆ ಶಿವನೇ ಬಂದು ಆ ವಿಷವನ್ನು ಕೈಯಲ್ಲಿ ಹಿಡಿದು ಕುಡಿಯುವಾಗ ಪಕ್ಕದಲ್ಲಿದ್ದಂಥ ಪತ್ನಿ ಕುತ್ತಿಗೆ ಹಿಡಿದ್ಲಂತೆ, ಬೇಡ ಇದು ಒಳಗೆ ಹೋಗೋದು ಬೇಡ, ಒಳಗೆ ಹೋದರೆ ನೀವು ನಾಶ ಆಗ್ತೀರಿ ಅಂಥೇಳಿ. ಅದು ಅಲ್ಲೇ ಉಳಿಯಿತಂತೆ. ಇವತ್ತು ನೀಲಕಂಠನಾಗಿ ಮಹಾದೇವ ನೀಲಕಂಠನಾಗಿ ಉಳಿದದ್ದು ವಿಷ ಕುತ್ತಿಗೆಯಲ್ಲಿ ಉಳಿದದ್ರಿಂದ. ನಮ್ಮ ಜನಜಾಗೃತಿ ವೇದಿಕೆಯ ಕಾರ್ಯಕ್ರಮ ಹೀಗೆ, ಗಂಡಸರು ಕುಡಿತಾರೆ, ಹೆಂಗಸರು ಕುತ್ತಿಗೆಯಲ್ಲೇ ಹಿಡಿತಾರೆ. ಇವತ್ತು ಯಾರ್ಯಾರು ನೀವು ಮನೆಯವರಿದ್ದೀರಿ, ಇಲ್ಲಿ ಮಹಿಳೆಯರಿದ್ದೀರಿ, ನೀವೇನಾದರೂ ಸ್ವಲ್ಪ ಗಂಡಂದರಿಗೆ ಮೊದಲೇ ಕಂಟ್ರೋಲ್ ಮಾಡಿದ್ದಿದ್ರೆ, ಮೊದಲೇ ಒಂದೆರಡು ಸಣ್ಣ ಅಂಕುಶ ಹಿಡ್ಕೊಂಡಿದ್ರೆ ಇಷ್ಟು ಅಪಾಯ ಬರ್ತಾ ಇರಲಿಲ್ಲ. ಸ್ವಲ್ಪ ದಾಕ್ಷಿಣ್ಯ ಮಾಡಿದರೆ, ಅವಳು ಹೇಳಿದ್ಲು, 2 ಮಕ್ಕಳಿರುವಾಗ ಗಂಡ ಜಾಸ್ತಿ ಕುಡಿತಾ ಇದ್ದರು, ಮಕ್ಕಳನ್ನು ಈಗ ಬಿಡಿಸಿದೆ, ಅವರನ್ನು ಬಿಡಿಸಿದೆ ಹೆಚ್ಚು ಸಂತೋಷದಿಂದ ಹೇಳಿದರು. ಇವತ್ತು ನಮ್ಮ ಮಹಿಳೆಯರು ಒಂದು ಕರ್ತವ್ಯವನ್ನು ಮಾಡಬೇಕು. ಎಷ್ಟೇ ತ್ಯಾಗ ಮಾಡಿದರೂ ಚಿಂತಿಲ್ಲ, ಎಷ್ಟೇ ಹಠ ಕಟ್ಟಿದ್ರೂ ಚಿಂತಿಲ್ಲ, 2 ಪೆಟ್ಟು ಜಾಸ್ತಿ ತಿಂದರೂ ಚಿಂತಿಲ್ಲ, ಹೇಗೂ ಕುಡುಕ ಗಂಡ ಹೊಡಿತಾರೆ, 2 ಪೆಟ್ಟು ಜಾಸ್ತಿ ಹೊಡಿಲಿ. ಆದರೆ ನೀವು ಪ್ರತಿಭಟನೆ ಮಾಡಬೇಕು, ಮದ್ಯಪಾನ ಮಾಡದಂತೆ ಅವರನ್ನು ತಡೆದ್ರೆ ನಿಜವಾಗಿ ನಿಮ್ಮ ಸಂಸಾರ ಸಮಾಜ ಒಳ್ಳೆಯದಾಗುತ್ತೆ. ಇದು ನಿಮ್ಮ ಕರ್ತವ್ಯ, ಇದನ್ನು ನೀವು ತಿಳ್ಕೊಳ್ಳಿ. ನಾವು ಈ ವಿಷಯದಲ್ಲಿ ಗಾಂಧೀಜಿಯವರನ್ನು ಯಾಕೆ ಈ ಅಕ್ಟೋಬರ್ 2ನೇ ತಾರೀಕು ನಾವು ಯಾಕೆ ಆಯ್ಕೆ ಮಾಡಿದ್ದೇವೆ ಅಂತಂದರೆ, ಭಾರತಕ್ಕೆ ಭವಿಷ್ಯವನ್ನು ರೂಪಿಸಿದವರು ಮಹಾತ್ಮ ಗಾಂಧೀಜಿಯವರು, ಭವಿಷ್ಯದ ಭಾಷ್ಯವನ್ನು ಬರೆದವರು ಮಹಾತ್ಮ ಗಾಂಧೀಜಿಯವರು. ನಮ್ಮ ದೇಶ ಹೀಗಾಗುತ್ತೆ ಅಂಥೇಳಿ ಈಗ ಅವರಿಗೆ 150ನೇ ವಯಸ್ಸು, ಈಗ ಇದ್ದಿದ್ರೆ ಅವರು 150 ವಯಸ್ಸು ಆಗ್ತಿತ್ತು. ಆಯಿತು, ಅವರ ಒಂದು 30 ವರ್ಷ ಬಾಲ್ಯ ಬಿಟ್ಟು ಬಿಡೋಣ. 120 ವರ್ಷಕ್ಕೆ ಹಿಂದೆ ಮಹಾತ್ಮ ಗಾಂಧೀಜಿಯವರು ಭವ್ಯ ಭಾರತದ ಕನಸನ್ನು ಕಂಡಿದ್ದರು. ಆ ಕನಸು ಹೇಗಿತ್ತು ಅಂತಂದರೆ, ಮೊದಲನೇದಾಗಿ ಭಾರತದ ಹಳ್ಳಿಗಳು ಪರಿವರ್ತನೆಯಾಗಿತ್ತು. ಈಗ ಹೇಗೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಪರಿವರ್ತನೆ ಆಗಿದೆಯೋ, ಈ ಕಲ್ಪನೆಯನ್ನು ಗಾಂಧೀಜಿ 120 ವರ್ಷಕ್ಕೆ ಹಿಂದೆ ಕಂಡಿದ್ದರು. ಹೇಗೆ ಕಂಡಿದ್ರು ಅಂತಂದರೆ, ಅವ್ರು ಹೇಳ್ತಾರೆ, ಹಳ್ಳಿಗಳಲ್ಲಿ ಗ್ರಾಮ ಸ್ವರಾಜ್ಯ ಬರಬೇಕು. ಅವರ ಶಬ್ದ ಬಳಸಿದ್ದು ಗ್ರಾಮ ಸ್ವರಾಜ್ಯ. ದೇಶ ಸ್ವರಾಜ್ಯ ಅದು ಬೇರೆ, ಆದರೆ ಗ್ರಾಮಗಳಲ್ಲೇ ಸ್ವರಾಜ್ಯ ಬರಬೇಕು. ಗ್ರಾಮಗಳು ಸ್ವತಂತ್ರವಾಗಬೇಕು. ಒಂದು ಗ್ರಾಮದಲ್ಲಿ ಅವರಿಗೆ ಬೇಕಾದಂಥ ಎಲ್ಲ ವಸ್ತುಗಳು ಸಿಗಬೇಕು. ಅವರು ತಮಗೆ ಬೇಕಾದ ಅವಶ್ಯಕತೆಗಳನ್ನು ತಾವೇ ಹಳ್ಳಿಯಲ್ಲಿ ತಯಾರಿಸಿಕೊಳ್ಳಬೇಕು. ಅವರು ತಮ್ಮ ಜೀವನ ಮಟ್ಟವನ್ನು ಸುಧಾರಿಸಿಕೊಳ್ಳಬೇಕು. ಸುಖಿ ಸಂಸಾರ ಮಾಡಬೇಕಾದರೆ ಮೊದಲನೇದು ಆರ್ಥಿಕ ಸಂಪಾದನೆ ಆದರೆ, ಎರಡನೇದು ಆರ್ಥಿಕ ನಷ್ಟ ಆಗದಂತೆ ನೋಡುವಂಥದ್ದು. ಇದು ಬಹಳ ಮುಖ್ಯ, ತಿಳ್ಕೊಳ್ಳಿ. ಆರ್ಥಿಕ ಸಂಪಾದನೆ ಆಗಬೇಕು. ಹೇಗೆ? ಕೃಷಿಯಲ್ಲಿ ಆಗಬೇಕು, ವ್ಯವಹಾರದಲ್ಲಿ ಆಗಬೇಕು, ವ್ಯಾಪಾರದಲ್ಲಿ ಆಗಬೇಕು, ಇನ್ನಿತರ ರೂಪದಲ್ಲಿ ದುಡ್ಡು ಬರಬೇಕು. ಸಂಪಾದನೆ ಆಗದಿದ್ದರೆ ಗೌರವ ಇಲ್ಲ ಮನುಷ್ಯನಿಗೆ. ಆದರೆ ಅದೇ ರೀತಿಯಲ್ಲಿ ನಷ್ಟ ಆದರೆ, ನಾನು ಯಾವಾಗಲೂ ಹೇಳ್ತೇನೆ, ಭಾಗ್ಯದ ಪಾತ್ರೆಗೆ ಒಂದು ತೂತಾದರೆ ಆ ಎಲ್ಲ ಸೋರಿ ಹೋಗುತ್ತೆ. ಒಂದೊಂದು ಹನಿ 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 ಬಿದ್ದು ಅದು ಸೋರಿ ಹೋಗುತ್ತೆ. ಹಾಗಾಗಿ ಭಾಗ್ಯದ ಪಾತ್ರೆಗೆ ತೂತು ಬೀಳಬಾರದು ಅಂತಾದರೆ ದುಶ್ಚಟ ದೂರ ಆಗಬೇಕು. ಅದಕ್ಕೆ ಮಹಾತ್ಮ ಗಾಂಧೀಜಿಯವರು 120 ವರ್ಷಕ್ಕೆ ಹಿಂದೆ ಇನ್ನೂ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿಲ್ಲ,
ಬ್ರಿಟಿಷರ ಆಡಳಿತದಲ್ಲಿ ನಾವಿದ್ದೇವೆ. ದೇಶದಲ್ಲಿ ಕಿತ್ತು ತಿನ್ನುವ ಬಡತನ, ಹಳ್ಳಿಗಳಲ್ಲಿ ಅಜ್ಞಾನ, ಶಿಕ್ಷಣ ಇಲ್ಲದೆ ಜನಗಳು ಕಷ್ಟಪಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಸುಮಾರು 120 ವರ್ಷಕ್ಕೆ ಹಿಂದೆ ಗಾಂಧೀಜಿ ಹೇಳ್ತಾರೆ, ಗ್ರಾಮ ಸ್ವರಾಜ್ಯ ಆಗಬೇಕು, ಗ್ರಾಮ ಸುಭಿಕ್ಷೆ ಆಗಬೇಕಾದ್ರೆ ಗ್ರಾಮ ದುಶ್ಚಟ ಮುಕ್ತ ಗ್ರಾಮ ಆಗಬೇಕು ಅನ್ನೋ ಮಾತನ್ನು ಅವ್ರು ಹೇಳಿದ್ರು. ನೋಡಿ ಎಂತಹ ಕಲ್ಪನೆ. ದುಶ್ಚಟ ಮುಕ್ತ ಗ್ರಾಮ ಇದ್ದರೆ, ದುಶ್ಚಟ ಮುಕ್ತ ಸಂಸಾರ ಇದ್ದರೆ ಆದಾಯ ಮುಖ್ಯ ಅಲ್ಲ, ಸುಖಿ ಸಂಸಾರ ಆಗುತ್ತೆ ಅಂತ ಹೇಳಿದ್ರು. ನಾವೀಗ ಏನು ಹೇಳ್ತೇವೆ, ದುಡ್ಡು ಬರಲಿ, ಬೇರೆಲ್ಲ ನಮಗೆ ಗೊತ್ತು ಮಾಡಲಿಕ್ಕೆ, ನಮ್ಮ ಸಾಲ ಮನ್ನಾ ಆಗಲಿ, ಬೇರೆಲ್ಲ ನಮಗೆ ಗೊತ್ತಿದೆ ಮಾಡಲಿಕ್ಕೆ, ನಾವೇನು ಬೇಕಾದರೂ ಮಾಡ್ಕೊಳ್ತೇವೆ ಅಂತ ಅಲ್ಲ. ಅದರ ಬದಲಾಗಿ ಹೊಣೆಗಾರಿಕೆಯ ಜೀವನ ಮಾಡಬೇಕಾಗಿದ್ದರೆ ಪ್ರಜ್ಞಾವಂತರಾದ ಸಂಸಾರಿಗಳು ಮತ್ತು ದಾಂಪತ್ಯ ಬೇಕು. ಹಾಗಾಗಿ ಇವತ್ತು ಗಾಂಧೀಜಿಯವರ ಸಂದೇಶದಂತೆ ಈ ದೇಶದಲ್ಲಿ ಅನೇಕ ಪರಿವರ್ತನೆಗಳಾಗಿದೆ. ನಮ್ಮ ಗುಜರಾತ್ನಂಥ ರಾಜ್ಯದಲ್ಲಿ ಮದ್ಯಪಾನ ನಿಷೇಧ ಆಗಿದೆ ಮತ್ತು ಅನೇಕ ರಾಜ್ಯಗಳಲ್ಲಿ ಈಗ ದುಶ್ಚಟ ಮುಕ್ತ ರಾಜ್ಯ ಆಗಬೇಕು ಅಂತ ಎಲ್ಲರೂ ಅಪೇಕ್ಷೆ ಪಡ್ತಾ ಇದ್ದಾರೆ. ನಾವು ಇವತ್ತು ಮಾಡಬೇಕಾದ ಒಂದು ಬಹಳ ದೊಡ್ಡ ಕೆಲಸ ಏನು ಅಂತಂದರೆ, ಸರ್ಕಾರವೇ ಎಲ್ಲವನ್ನು ಹೇಳಿ ಮಾಡಿಸಬೇಕಾದೇನಿಲ್ಲ. ಸರ್ಕಾರವೇ ಮದ್ಯಪಾನವನ್ನು ರದ್ದು ಮಾಡಿ ಮತ್ತೆ ನಾವು ಶುದ್ಧ ಆಗ್ತೇವೆ ಅಂತ ಹೇಳುವಂಥದ್ದು ಅಗತ್ಯ ಇಲ್ಲ. ಬದಲಾಗಿ ನಾವೇ ಸ್ವಯಂ ಸಂಕಲ್ಪ ಮಾಡಿ ನಮ್ಮ ಮನೆಯಲ್ಲಿ ನಾವು ದುಶ್ಚಟ ಮುಕ್ತ ಸಂಸಾರವನ್ನು ಮಾಡ್ತೇವೆ. ಈಗ ಅವಳು ಹೇಳಿದ್ಲು, ನಿಮ್ಮ ಪ್ರತಿನಿಧಿ, ಗಂಡ ಕುಡಿತಾ ಇದ್ರು, ಮಕ್ಕಳು ಕುಡಿತಾ ಇದ್ರು ಅಂತ. ನೋಡಿ, ಇದು ಎಷ್ಟು ದೊಡ್ಡ ದುರಂತ. ಯಜಮಾನ ಹೇಗೂ ಕುಡಿತಾನೆ, ಯಜಮಾನ ಕುಡಿಯೋ ಜೊತೆ ಮಕ್ಕಳಿಗೂ ಆ ಪ್ರಸಾದವನ್ನು ಕೊಟ್ಟಿದ್ದಾನೆ, ಅಭ್ಯಾಸವನ್ನು ಕೊಟ್ಟಿದ್ದಾನೆ. ಆದರೆ ಇವತ್ತು ಆ ಮಕ್ಕಳು ಪರಿವರ್ತನೆ ಆದಾಗ ಅವಳಿಗೆ ಎಷ್ಟು ಸಂತೋಷ ಆಗಿರಬೇಕು, ಹೆತ್ತ ತಾಯಿಯ ಹೊಟ್ಟೆಗೆ ಎಷ್ಟು ಸಂತೋಷ ಆಗಿರಬೇಕು, ನೆಮ್ಮದಿ ಆಗಿರಬೇಕು ಅನ್ನೋದನ್ನು ಅವಳ ಮಾತಲ್ಲೇ ನೀವು ಕೇಳಿದ್ದೀರಿ. ಹಾಗಾಗಿ ಎಲ್ಲ ತಾಯಂದಿರು, ಎಲ್ಲ ಮಡದಿಯರು, ಎಲ್ಲ ಮಕ್ಕಳು, ಅಕ್ಕ ತಂಗಿಯಂದಿರು ಕೂಡ ಮನೆಯಲ್ಲಿ ಸುಖಿ ಸಂಸಾರ ಬೇಕು ಅಂತಾದರೆ ದುಶ್ಚಟ ಮುಕ್ತ ಸಂಸಾರ ಮಾಡ್ತೇವೆ ಅನ್ನೋ ಸಂಕಲ್ಪವನ್ನು ನೀವು ಸ್ವೀಕಾರ ಮಾಡಿ, ಅಲ್ಲಿಗೆ ಸುಖಿ ಸಂಸಾರ ಉಂಟಾಗ್ತದೆ. ನಮ್ಮ ಮಹಾಭಾರತದಲ್ಲಿ ಕಲ್ಪನೆ, ಭಾಗವತದಲ್ಲಿ ಕಲ್ಪನೆ ಬರುತ್ತೆ, ಕಲಿಯುಗ ಪ್ರವೇಶ ಹೇಗೆ ಆಗಬೇಕು ಅಂತ. ಈಗ ಅನೇಕ ಯುಗಗಳನ್ನು ನಾವು ದಾಟಿ ಬಂದಿದ್ದೇವೆ, ಎಲ್ಲ ಯುಗಗಳು ಸತ್ಯದ ಯುಗಗಳು. ಈಗ ಕಲಿ ಪ್ರವೇಶ ಆಯಿತು. ಕಲಿ ಪ್ರವೇಶ ಆಗಿದ್ದು ಗೊತ್ತಿ ಹೇಗೆ ಆಗಬೇಕು ಅಂತಂದರೆ, ಒಂದು ರೀತಿಯಲ್ಲಿ ಕೃಷ್ಣ ಅವತಾರದ ಅಂತ್ಯ ಮತ್ತು ಕಲಿಯುಗದ ಪ್ರವೇಶ ಎರಡೂ ಒಟ್ಟೊಟ್ಟಿಗೆ ಆಗಬೇಕು. ಆಗ ಯಾದವರು ಅವರು ತಮ್ಮಷ್ಟಕ್ಕೆ ತಾವು ಅಲ್ಲಿ ಕುಡಿತದ ಅಭ್ಯಾಸವನ್ನು ಹೆಚ್ಚು ಮಾಡಿ ಅವರೇ ತಮ್ಮೊಳಗೆ ತಾವು ಹೊಡ್ಕೊಂಡು ತಮ್ಮನ್ನು ತಾವೇ ಬಲಿದಾನ ಮಾಡಿಕೊಳ್ತಾರೆ. ಇದು ಕಲಿಯುಗದ ಪ್ರವೇಶ ಅಂತಂದರೆ, ಸಂಸಾರದ ಒಳಗೆ, ಜಾತಿಯ ಒಳಗೆ, ಸಮಾಜದ ಒಳಗೆ, ಊರ ಒಳಗೆ ಗುಂಪುಗಳಾಗಿ ನಾವೇ ಪರಸ್ಪರ ಹೊಡೆದಾಟ ಮಾಡಿಕೊಂಡು ನಮ್ಮ ನಾಶಕ್ಕೆ ನಾವೇ ಕಾರಣರಾಗ್ತೇವೆ ಅನ್ನೋದನ್ನು ಯಾದವರು ತೋರಿಸಿದರು. ಹಾಗಾಗಿ ಇವತ್ತು ನಾವು ಒಂದು ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕಾಗಿದೆ ಏನು ಅಂತಂದರೆ, ಕಲಿ ಪ್ರವೇಶ ಆಗಿದೆ, ಆದರೆ ಕಲಿಯನ್ನು ತಡೆಯುವುದಕ್ಕಾಗಿಯೇ ಧರ್ಮ ಇದೆ. ನಾವು ಯಾಕೆ ಧರ್ಮವನ್ನು ಆಚರಿಸಬೇಕು, ಯಾಕೆ ನಾವು ಪೂಜೆ ಮಾಡಬೇಕು, ನಾವು ಯಾಕೆ ಆಚಾರ ಮಾಡಬೇಕು, ನಾವು ಯಾಕೆ ವ್ರತಗಳನ್ನು ಮಾಡಬೇಕು, ಸತ್ಯನಾರಾಯಣ ವ್ರತ, ಗಣಪತಿ ಪೂಜೆ, ನಾಡ್ದು ದುರ್ಗಾ ಪೂಜೆ, ನಾಡ್ದು ದೀಪಾವಳಿಗೆ ಪೂಜೆ, ಇನ್ನೂ ಅನೇಕ ಆಚಾರ ವಿಚಾರಗಳನ್ನು ಯಾಕೆ ಮಾಡ್ತೇವೆ ಅಂತಂದರೆ, ನಮ್ಮ ಒಳಗೆ ಧೈರ್ಯ, ಸ್ಥೈರ್ಯ ಮತ್ತು ಆತ್ಮವಿಶ್ವಾಸ ಬಂದು ದುಷ್ಟ ಶಕ್ತಿಗಳು ನಮ್ಮ ಮನೆಯ ಒಳಗೆ ಬರದೇ ಇರಲಿ ಅಂತ. ಮನೆಯಲ್ಲಿ ದೀಪ ಹಚ್ಚಿಡ್ತೇವೆ, ಸಂಜೆ ಹೊತ್ತು ದೀಪ ಹಚ್ಚಿಡ್ತೇವೆ. ಹೊಸಲಿಗೆ ನಾವು ಅನೇಕ ರೀತಿಯ ಈ ಇವುಗಳನ್ನ ಯಾವುದನ್ನು ನಾವು ಬೆಳಿಗ್ಗೆ ಎದ್ದು ರಂಗೋಲಿಗಳನ್ನು ಹಾಕಿ ಶುದ್ಧ ಮಾಡ್ತೇವೆ, ಶುದ್ಧ ಮಾಡಿ ರಂಗೋಲಿ ಹಾಕ್ತೇವೆ, ಗೋಮಯ ಮಾಡಿ ರಂಗೋಲಿ ಹಾಕ್ತೇವೆ. ಇದರಿಂದ ಏನು ಪ್ರಯೋಜನ ಅಂತಂದರೆ, ಎಲ್ಲ ಶುಭಗಳು ಮಾತ್ರ ಅಲ್ಲಿ ಫಿಲ್ಟರ್ ಆಗಿ ಅಲ್ಲಿ ಅವು ಕೆಟ್ಟದೆಲ್ಲ ಒಳಗೆ ಹೋಗಲಿ, ಒಳ್ಳೆಯದೆಲ್ಲ ಒಳಗೆ ಬರಲಿ. ಸಗಣಿ ಸಾರಿಸಿದರೆ, ಗೋಮಯ ಸಾರಿಸಿದರೆ ಅಲ್ಲಿ ಯಾವುದೇ ಕ್ರಿಮಿಕೀಟಗಳು ಬರೋದಿಲ್ಲ, ಉತ್ಪತ್ತಿ ಆಗೋದಿಲ್ಲ ಅಂತ ಮಾತಿದೆ. ಹಾಗೆ ಹೊರಗಡೆ ಎಷ್ಟೇ ಪ್ರಪಂಚ ಕೆಟ್ಟಿರಲಿ, ನಮ್ಮ ಮನೆಯೊಳಗೆ ಅದು ಬಾರದೇ ಇರಲಿ. ಇದು ಬಾರದೇ ಇರಬೇಕಾಗಿದ್ದರೆ ನಾವು ಕೂಡ ಒಂದು ಸಂಕಲ್ಪವನ್ನು ಮಾಡಬೇಕು. ಇದರ ಹೆಸರು, ವೇದಿಕೆ ಹೆಸರು ಜನ ಜಾಗೃತಿ. ಇದು ಮದ್ಯ ವ್ಯಸನ ಮುಕ್ತ ವೇದಿಕೆ ಅಂತ ಹೆಸರು ಹೇಳಿದರೆ ಅದು ಬೇರೆ ಅರ್ಥ ಆಗ್ತಿತ್ತು. ನಾವೇನಿಕ್ಕೆ ಹೆಸರಿಟ್ಟಿದ್ದೇವೆ, ಜನ ಜಾಗೃತಿ ವೇದಿಕೆ. ನಿಮ್ಮನ್ನು ಎಚ್ಚರಿಸುವುದು ನಮ್ಮ ಕೆಲಸ, ನೀವು ಕೇಳ್ತಿರೋ ಬಿಡ್ತಿರೋ ಅದು ನಿಮ್ಮ ಇಷ್ಟ. ಆದರೆ ಎಚ್ಚರಿಕೆಯನ್ನು ಕೊಡುವಂಥದ್ದು, ಎಚ್ಚರಿಕೆಯನ್ನು ಗಂಟೆ ಹೊಡೆಯುವಂಥದ್ದು ಜನಜಾಗೃತಿ ವೇದಿಕೆಯ ಒಂದು ಕೆಲಸ. ಹಾಗಾಗಿ ನಮ್ಮ ಇಲ್ಲಿ ಎಲ್ಲ ರಾಜ್ಯಾಧ್ಯಕ್ಷರಿಂದ ಹಿಡಿದು ಜಿಲ್ಲಾಧ್ಯಕ್ಷರಿಂದ ಹಿಡಿದು ಇಲ್ಲಿ ಯಾರ್ಯಾರು ವೇದಿಕೆಯಲ್ಲಿ ಇದ್ದಾರೆ, ಮುಂದೆ ನೀವೆಲ್ಲ ಎಚ್ಚರಿಕೆಯನ್ನು ಗಂಟೆ ಹೊಡೆಯೋರು ನೋಡಿ. ಎಚ್ಚರಿಕೆ ಎಚ್ಚರಿಕೆ ಎಚ್ಚರಿಕೆ,
ನಿಮ್ಮ ಮನೆಯ ಒಳಗೆ ಇದು ಯಾವ ದುಶ್ಚಟದ ವಾಸನೆಯು ಬರದ ಹಾಗೆ ನೋಡಿಕೊಳ್ಳಿ, ಮನೆಯನ್ನು ಶುದ್ಧೀಕರಿಸಿಕೊಳ್ಳಿ, ಮನಸ್ಸನ್ನು ಶುದ್ಧೀಕರಿಸಿಕೊಳ್ಳಿ, ಎಚ್ಚರಿಕೆಯ ಜಾಗೃತರಾಗಿ ಅಂತ ಹೇಳಿ ನಾವು ಎಚ್ಚರಿಕೆಯನ್ನು ಕೊಟ್ಟು ನಿಮ್ಮನ್ನು ಪರಿವರ್ತನೆ ಮಾಡ್ತೇವೆ. ನೀವು ಕೂಡ ಇದನ್ನು ಆಲಿಸಿ ಪರಿವರ್ತನೆ ಮಾಡಿಕೊಂಡ್ರೆ ಒಳ್ಳೆಯದು. ಹಾಗಾಗಿ ಇವತ್ತು ಈ ಜೈನ ಜಾಗೃತಿ ವೇದಿಕೆ ಬಹಳ ಒಳ್ಳೆಯ ಕೆಲಸ ಮಾಡ್ತಾಯಿದೆ. ನಮ್ಮ ವಿವೇಕ್ ವಿನ್ಸೆಂಟ್ ಪಾಯ್ಸರು ಮತ್ತು ಅವರ ಶಿಷ್ಯರು ಇವತ್ತು ಎಷ್ಟು ಜನ ಶಿಷ್ಯರಾಗಿದ್ದಾರೆ ನಿಮಗೆ? 11 ಜನ ಅವರು ಇವತ್ತು ತಿಮ್ಮಯ್ಯ ಮತ್ತು ಅವರ ಒಟ್ಟಿಗೆ ಅನೇಕ ಮಂದಿ ಇವರೆಲ್ಲ ಅವರ ಶಿಷ್ಯರಾಗಿ ಈ ಪರಿವರ್ತನಾ ಕಾರ್ಯಕ್ರಮದಲ್ಲಿ ತೊಡಗಿದ್ದಾರೆ. ಮೊನ್ನೆ ವಿವೇಕರು ಬಂದಿದ್ದರು ಧರ್ಮಸ್ಥಳಕ್ಕೆ. ಯಾಕೆಂದರೆ ಈ ಕಾರ್ಯಕ್ರಮದ ವಿಷಯ ಮಾತನಾಡಲಿಕ್ಕೆ ಬಂದಿದ್ದೇನೆ ಅಂತ ಹೇಳಿದರು. ಆಮೇಲೆ ಹೇಳಿದರು ಭಾರಿ ಒತ್ತಡ ದನಿಕ್ಲೆ ತಡೆಯರಾಪುಜಿ ಅಂತ ಹೇಳಿದರು. ನಾನು ಏನಪ್ಪ ಒತ್ತಡ, ಇವರಿಗೆ ಏನಾದರೂ ಹರೀಶ್ ಪುಂಜರನ್ನು ಓಡಿಸಿದಾಗ ಯಾರಾದರೂ ಹೆದರಿಸಿದವರು ಆಗ ಅವರು ಹೇಳಿದರು ಇಲ್ಲ ಅಂಚದಲ್ಲತ್ತೆ ಶಿಬಿರ ಬೋರ್ಡೊಂದು ಒತ್ತಡ ಜಾಸ್ತಿ ಆತನ ಅಂತ ಹೇಳಿ. ಶಿಬಿರ ಬೋರ್ಡೊಂದು ಒತ್ತಡ ಜಾಸ್ತಿ ಆತನ. ಈಗ 72 ಶಿಬಿರಗಳು ಅಥವಾ 72 ಶಿಬಿರಗಳು ನೀವು ಅಲ್ಲ ಈಗ ನಿಮಗೆ ಬುಕ್ಕಿಂಗ್ ಆಗಿರೋದು 72 ಈಗ ಹೇಳಿದರೆ ಎಷ್ಟು ಬುಕ್ಕಿಂಗ್ ಆಗಿದೆ? 72 ಶಿಬಿರ ಈಗ ನಡೀತವೆ ಸದ್ಯದಲ್ಲಿ. ಎಷ್ಟು ಅಲ್ಲ ಒಟ್ಟು ಬೇರೆ ಇದು ಸ್ಟೇಟ್ಮೆಂಟ್ ಅಲ್ಲ ಒಟ್ಟು ಈಗ ಈ ವರ್ಷದ ಯೋಜನೆ ಅದೇ 72 ಶಿಬಿರಗಳನ್ನು ನಡೆಸುವ ಯೋಜನೆ ಅಂತ ಅವರು ಹೇಳಿದರು. ಹಾಗಾಗಿ ಇದರ ಅರ್ಥ ಏನು ಅಂತಂದರೆ ಅವ್ರು ಹೇಳ್ತಾರೆ ಪ್ರತಿ ಊರಿನಲ್ಲಿ ಬೇಕಾದ್ದನ್ನೇ ಜನ ಕೇಳ್ತಾರೆ, ನಮಗೆ ವೇದಿಕೆಯಿಂದ ಒಂದು ಅವಕಾಶ ಮಾಡಿಕೊಡಿ ಅಂತ. ನಮ್ಮಲ್ಲಿ ಸಾಕಾಗೋದಿಲ್ಲ ತರಬೇತಿದಾರರು. 2 ಜನ ವಿವೇಕರು ಮತ್ತು ತಿಮ್ಮಯ್ಯ ಹೋಗಿ ಈಗ ಮತ್ತೆ 9 ಜನ ಆಗಿದ್ದಾರೆ, ಇನ್ನೂ ಹೆಚ್ಚು ಆಗ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಮಾಡುವಂಥ ಕೆಲಸ ಅಂತಂದರೆ ಮನ ಪರಿವರ್ತನೆಯ ಕೆಲಸ. ಈ ಮನಸ್ಸನ್ನು ಪರಿವರ್ತನೆ ಮಾಡಿ ಅವರಲ್ಲಿ ದೃಢವಾದ ವಿಶ್ವಾಸವನ್ನು ತುಂಬಿ ಮಾಡುವಂಥದ್ದು. ನಿನ್ನೆ ನಮ್ಮ ಈ ಉತ್ತರ ನಮ್ಮ ಉಡುಪಿ ಜಿಲ್ಲೆಯಿಂದ ಬಂದಿದ್ದರು ಕಮಲಾಕ್ಷ ನಾಯ್ಕರು ಬಂದಿದ್ದಾರೆ, ಇವತ್ತು ಗೊತ್ತಿಲ್ಲ, ಅವರೆಲ್ಲ ಬಂದಿದ್ದರು. ಅವರು ಬಂದು ಹೇಳಿದರು ಅಲ್ಲಿ ಎಲ್ಲ ಊರಿನಲ್ಲಿ ಕೂಡ ಬೇಡಿಕೆ ಜಾಸ್ತಿ ಆಗಿದೆ ಅಂತೆ. ನಮ್ಮ ಊರಿಗೆ ಮಧ್ಯವರ್ಜನ ಶಿಬಿರ ಮಾಡಿ ಅಂತ. ಅಲ್ಲಿ ಒಬ್ಬ ಕ್ರೈಸ್ತ ಮಹನೀಯರು ಹೊಸ ಹಾಲ್ ಕಟ್ಟಿದ್ದಾರಂತೆ, ಬಹಳ ಅದ್ಭುತವಾದ ಹಾಲ್, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದಾರಂತೆ. ಒಳ್ಳೆಯ ಕಲ್ಲು ಇದೆಲ್ಲ ಗ್ರನೈಟೆಲ್ಲ ಹಾಕಿ ಚಂದ ಮಾಡಿದ್ದಾರಂತೆ. ನಾನೇ ಆಗಿದ್ರೂ ಕೂಡ ಅಷ್ಟು ಒಳ್ಳೆ ಕಲ್ಯಾಣ ಮಂಟಪ ಅಥವಾ ಹಾಲು ಅಥವಾ ಮ್ಯಾರೇಜ್ ಹಾಲ್ ಕಟ್ಟಿದ್ರೆ ಹೇಳ್ತಿದ್ದೆ ಸುರುತಾನಿ ಮಧ್ಯ ಶಿಬಿರ ಬರ್ಚಪ್ಪ ಬೊಕ್ಕ ಸುರುಟು ಒಂದು 2 ಮದ್ಮೆ ಒಂದು 5 ಶಿಬಿರ. ಇವ್ರು ಹೇಳಿದ್ರಂತೆ ಇಲ್ಲ, ನಮ್ಮ ಹಾಲ್ ಉದ್ಘಾಟನೆ ಆಗುವುದೇ ಮದ್ಯಪಾನ ಶಿಬಿರದ ಮೂಲಕ ಆಗಬೇಕು ಅಂತ ಹೇಳಿ. ಆಮೇಲೆ ಶಿಬಿರ ಉದ್ಘಾಟನೆ ಆಯಿತು. ಅವರು ಹಾಕಿದ ಮಾರ್ಬಲ್ ಹಾಕಿದ ಪಾಯ್ಖಾನೆಯಲ್ಲಿ ಮನೆಯಲ್ಲಿ ಪಾತ್ರೆ ತೂತಾಗಿದ್ದರೂ ಕೂಡ ಅಂಥ ಒಳ್ಳೆ ಪಾಯ್ಖಾನೆಯಲ್ಲಿ ಹೋಗಿ ಉಪಯೋಗ ಮಾಡುವಂಥ ಯೋಗ ಈ ಮದ್ಯಪಾನಿಗಳಿಗೆ ಬಂತು. ಯಾಕೆಂದರೆ ಅವರು ಆವತ್ತು ಹೀರೋ. ಮದ್ಯಪಾನ ಯಾರು ಮಾಡ್ತಾರೆ ವ್ಯಸನಿಗಳು, ಆವತ್ತು ಅವರನ್ನು ನಾವು ಪಾಪಿಗಳು, ಇವರು ದುಷ್ಟರು, ಇವರು ಹಿಂಸಕರು, ಇವರು ಈ ರೀತಿಯ ನೀಚರು ಅಂತ ಕಾಣಿಸೋದಿಲ್ಲ. ಬದಲಾಗಿ ಇವರು ಪರಿವರ್ತನೆ ಆಗುವ ಮಹಾತ್ಮರು ಅಂತ ಹೇಳಿ ಅವರನ್ನು ಕಂಡಿದ್ದರಿಂದ ಅವ್ರ ಒಳಗೆ ಹೋಗಿ ಅದನ್ನು ಬಳಸಿ ಪರಿವರ್ತನೆ ಆದರು. ಮತ್ತೆ ಶಿಬಿರಕ್ಕೆ ಅವರು ಬಂದು ಅವರು ಹೇಳಿದ್ರಂತೆ ಇನ್ನು ಮೇಲೆ ಮಧ್ಯವರ್ಜನ ಶಿಬಿರ ಯಾವಾಗ ಆಗುತ್ತೆ ಆವಾಗ ನನ್ನ ಹಾಲ್ ಫಸ್ಟ್ ಬುಕ್ಕಿಂಗ್ ಮಧ್ಯವರ್ಜನ ಶಿಬಿರಕ್ಕೆ, ಆಮೇಲೆ ಮದುವೆಗಳಿಗೆ ಅಂತ ಹೇಳಿದ್ರು. ಆಮೇಲೆ ಇನ್ನೂ ಹೇಳಿದ್ರಂತೆ ತಲಾ 500 ರೂಪಾಯಿ ಯಾರು ಈ ಶಿಬಿರದಲ್ಲಿ ಇದ್ದಾರೋ ಅವರ ಲೆಕ್ಕ ಹಾಕಿ ಎಷ್ಟು 73 ಜನ 36,500 ರೂಪಾಯಿ ನಂದು ಮತ್ತೆ ಖರ್ಚಿಗೆ ನಾನು ಕೊಡ್ತೇನೆ ಅಂತೇಳಿ ಅವ್ರು ದುಡ್ಡು ಕೊಟ್ರಂತ. ಈಗ ನಿಮಗೆ ಗೊತ್ತಿರಬೇಕು ಈ ಎಲ್ಲ ಶಿಬಿರಗಳಿಗೂ ಕೂಡ ಜನಜಾಗೃತಿ ವೇದಿಕೆಗೆ ಊರವರೇ ಹಣ ಕೊಟ್ಟು ಶಿಬಿರಗಳನ್ನು ಮಾಡ್ತಾ ಇದ್ದಾರೆ. ನಾವೇನು ಖರ್ಚು ಮಾಡಬೇಕಾದಿಲ್ಲ, ತಾನು ಮುಂದು ಅಂತ ದಾನ ಮಾಡ್ತಾರೆ, ಜನ ಬಂದು ಕೊಡ್ತಾರೆ. ಹಾಗಾಗಿ ಶಿಬಿರಗಳಾಯಿತು. ಕಮಲಾಕ್ಷ ನಾಯಕರು ಇನ್ನೊಂದು ಮಾತು ಹೇಳಿದರು, ಏನು ಅಂತಂದರೆ ಒಂದು 5-6 ವರ್ಷಕ್ಕೆ ಹಿಂದೆ ಒಬ್ಬ ವ್ಯಕ್ತಿ ಮದ್ಯಪಾನ ಬಿಟ್ಟಿದ್ದ, ಈಗ ಅವನು ಬಹಳ ಪರಿವರ್ತನೆ ಆಗಿದ್ದಾನೆ. ಎಷ್ಟು ಪರಿವರ್ತನೆ ಆಗಿದೆ ಅಂತಂದರೆ ಅವನ ಮನೆ ಹೊಸದಾಗಿ ಕಟ್ಟಿದ್ದಾನೆ. ಈಗ ಅವಳು ಹೇಳಿದ್ಲು ಮನೆ ಕಟ್ಟಿದ್ದೇನೆ 4 ವರ್ಷ ಆಯಿತು ಅಂತೇಳಿ. ಆ ಮನೆಗೆ ಹೆಸರೇನು ಹೇಳಿ? ನವಜೀವನ. ಮನೆಗೆ ಹೆಸರೇ ನವಜೀವನ.
ನಿಜವಾಗ್ಲೂ ನವಜೀವನ ಅದು. ಯಾಕಂದರೆ ಹಳೆಯ ಮನೆಯಲ್ಲಿ ಹೇಗೆ ಅವಳು ಸಂಸಾರ ಮಾಡ್ತಿದ್ರು, ಎಷ್ಟು ಕಷ್ಟದಲ್ಲಿದ್ದರು, ಎಷ್ಟು ಅಸಹ್ಯಕರವಾದ ಜೀವನ ಇತ್ತು, ಅದು ಬಿಟ್ಟು ಹೊಸ ಮನೆಗೆ ಆದಾಗ ಆ ಮನೆ ಹೆಸರೇ ನವಜೀವನ ಅಂತ ಇಟ್ಟಿದ್ದಾರೆ ಅಂತವ್ರು. ಈ ಪರಿವರ್ತನೆಗಳಾಗಿದ್ದು ಬಹಳ ನಮಗೆ ಸಂತೋಷವನ್ನು ಕೊಡುವಂಥ ವಿಚಾರ. ನಮ್ಮ ಧರ್ಮಸ್ಥಳದಲ್ಲಿ ಒಬ್ಬಳು ಬಂದಾಗ ಹೇಳ್ತಿದ್ಲು, ಒಂದು 10 ವರ್ಷ ಆಯಿತು ಹಿಂದೆ, ಅವಳು ಹೇಳ್ತಿದ್ಲು, ರಾತ್ರಿ ಗಂಡ ಲೇಟಾಗಿ ಬರ್ತಾನೆ ಮನೆಗೆ, 10 ಗಂಟೆಗೂ ಬರ್ತಾನೆ, 12 ಗಂಟೆಗೂ ಬರ್ತಾನೆ, 9 ಗಂಟೆಗೂ ಬರ್ತಾನೆ, ಸಮಯದ ನೆಮ್ಮದಿಲ್ಲ, ಕುಡಿದು ಭಾಳ ಜೋರಾಗಿ ಕುಡಿದು ಬರ್ತಾನೆ. ಅವರು ಬರುವಾಗ ಇವರು ಮನೆಯಲ್ಲಿ ಲೈಟ್ ಎಲ್ಲ ದೀಪ ಎಲ್ಲ ನಂದಿಸಿ ಹೆಣ್ಣೆ ಮಕ್ಕಳು ಒಂದು 3-4 ಮಕ್ಕಳು ಮತ್ತು ಇವಳು ಎಲ್ಲ ಕಾದು ಕೂತ್ಕೊಳ್ತಾ ಇದ್ರಂತೆ. ಗಂಡ ದೂರದಲ್ಲಿ ಬರುವುದನ್ನು ನೋಡಿದ ತಕ್ಷಣ ಎಲ್ಲ ಲೈಟೆಲ್ಲ ಆಫ್ ಮಾಡಿ ಮನೆ ಹಿಂದೆ ಓಡಿ ಹೋಗ್ತಿದ್ರಂತೆ ಕಾಡಿಗೆ ಹೋಗಿ ಮರದ ಕೆಳಗೆ ಕಾಡಿನಲ್ಲಿ ಕೂತ್ಕೊಳ್ತಾ ಇದ್ರು. ಕತ್ತಲು, ಏನು ಕಾಣೋದಿಲ್ಲ. ಇವ ಬರಬೇಕು ವೀರಭದ್ರ, ಈ ಯಜಮಾನ ಯಾರು ಮದ್ಯಪಾನ ಮಾಡುವಾಗ ಅವನು ವೀರಭದ್ರ. ಅವನು ಮನೆಯೊಳಗೆ ಬಂದು ಇವರಿಗೆಲ್ಲ ಬೈದು ಅಡುಗೆ ಮನೆಗೆ ಹೋಗಿ ಪಾತ್ರೆ ಎಲ್ಲ ನೋಡಿ ಒಂದಿಷ್ಟು ಬಳಸಿಕೊಂಡು ಅವನೇ ಊಟ ಮಾಡಿ ಅವನು ಮಲಗಿದ ಮೇಲೆ ಮೆಲ್ಲ ಅವರು ಕಾಡಿನಿಂದ ಮನೆಯೊಳಗೆ ಬರ್ತಾಯಿದ್ರಂತೆ. ಆಯಿತು, ಇವತ್ತಿನ ವೀರಭದ್ರನ ವೇಷ ಮುಗಿಯಿತು. ಇನ್ನು ಅವರು ಬೆಳಿಗ್ಗೆ ಎದ್ದ ಕೂಡಲೇ ಅವರು ಒಳ್ಳೆ ಜನ. ಸಾಯಂಕಾಲ ರಾತ್ರಿ ವೀರಭದ್ರ, ಹಗಲು ಯೋಗ್ಯ, ಒಳ್ಳೆ ಮನುಷ್ಯ. ಯಾಕಂದ್ರೆ ಕುಡಿತಾ ಇಲ್ಲದಿದ್ದರೆ ಅವನು ಮನುಷ್ಯ ಕೆಟ್ಟವನಲ್ಲ. ಆಮೇಲೆ ನವಜೀವನ ಸಮಿತಿ ಆಯಿತು, ಜನಜಾಗೃತಿ ವೇದಿಕೆಗೆ ಬಂದು ಪರಿವರ್ತನೆ ಆಯಿತು. ಪರಿವರ್ತನೆ ಆದ ಮೇಲಿನ ಕತೆ ನೀವು ಕೇಳಬೇಕು. ಈಗ ಯಾವಾಗಲೂ ಬರೀ ಕೆಟ್ಟದ್ದನ್ನೇ ಕೇಳೋದಿಲ್ಲ, ಒಳ್ಳೆಯದನ್ನು ಕೇಳಬೇಕು ನೀವು. ಇವರು ಇಷ್ಟು ಜನ ಒಳ್ಳೆ ಕತೆ ಹೇಳ್ತಾರೆ. ಆವಾಗ ಅಲ್ಲಿ ಬಂದಾಗ ಅವ್ರು ಹೇಳ್ತಿದ್ರು, ಅವನು ಒಳಗೆ ಬರುವಾಗ ಅವನು ಸಂಜೆ ಹೊತ್ತಿಗೆ ಬೇಗ ಬರಲಿಕ್ಕೆ ಪ್ರಾರಂಭಿಸಿದನಂತೆ. ಯಾಕಂದರೆ ಹಳೆಯ ಸ್ನೇಹಿತರಿಲ್ಲ, ಬೊಕ್ಕ ಪೊಲೆಯ ಮಲ್ಲಜ್ಜ, ರಾತ್ರಿ ಪೊಲೆಯ ಮಲ್ಲಜ್ಜ ಅಂತ ಹೇಳುವವನಿಲ್ಲ. ಸುಮಾರು 6:30-7 ಗಂಟೆಗೆ ಮನೆಗೆ ಬರ್ತಾ ಇದ್ದಂತೆ. ಬರುವಾಗ ಈ ಮಕ್ಕಳು ಹೆಂಡತಿ ಎಲ್ಲ ಮೊದಲು ದೀಪ ಆರಿಸಿ ಕಾಡಲ್ಲಿ ಹೋಗಿ ಕೂತು ಆ ಭೂತಗಳು, ಪಿಶಾಚಿಗಳು, ನರಿಗಳು, ನಾಯಿಗಳು ಎಲ್ಲ ಹೇಳುವಂಥ ಶಬ್ದ ಕೇಳಿ ನಡುಗ್ತಾ ಇದ್ದವರು ಗಂಡ ಬರ್ತಾನೆ, ಅಪ್ಪ ಬರ್ತಾನೆ ಅಂತ ಎಲ್ಲ ಕಾಯ್ತಾ ಇದ್ರಂತೆ. ಅವನು ಬರುವಾಗ ಒಂದು ಮಲ್ಲಿಗೆ ಹೂ ತಗೊಂಡು ಬರ್ತಾ ಇದ್ದಂತೆ. ಮದುವೆ ಆದ ಮೊದಲನೇ ತಂದಾನೆಲ್ಲೋ ಗೊತ್ತಿಲ್ಲ. ಈ ಇಷ್ಟು ವರ್ಷದ ಮೇಲೆ ಮನೆಗೆ ಹೋಗುವಾಗ ಹೆಂಡತಿಗೆ ಮಲ್ಲಿಗೆ ಹೂ ತಗೊಂಡು ಹೋಗ್ಬೇಕು ಅಂತ ನೆನಪಾಯ್ತಂತೆ. ಮಲ್ಲಿಗೆ ಮಾಲೆ ತರ್ತಾನಂತೆ. ಮಕ್ಕಳಿಗೆ ಬಿಸ್ಕೆಟ್, ಚಾಕ್ಲೇಟ್, ಸ್ವೀಟು ತರ್ತಾನಂತೆ. ಮಕ್ಕಳು ಹಾರಿ ಹೋಗಿ ಅಪ್ಪನ ಹತ್ರ ಮೇಲೆ ಬೀಳ್ತಾವಂತೆ. ಎಷ್ಟು ಪರಿವರ್ತನೆ ಆಯಿತು ಅಂತ ಅವಳು ಹೇಳ್ತಾ ಇದ್ಲು. ಕಣ್ಣಲ್ಲಿ ನೀರು ಬರ್ತಾನೆ ಇತ್ತು ಅವಳಿಗೆ. ಯಾಕಿದು ಹೇಳ್ತಾ ಇದ್ದೇನೆ ಅಂತಂದರೆ, ಈಗ ಹಿಂದಿನ ಕಥೆಯನ್ನೇ ನಾವು ಹೇಳಿ ಇದೆಲ್ಲ ಈ ಜೀವನ ಅಂತ ಹೇಳುವ ಬಳಿಕ ಈ ಕಥೆಯನ್ನು ಹೇಳಬೇಕು. ಪರಿವರ್ತನೆ ಆದ ಮೇಲೆ ಏನು ಸಂತೋಷ ಆಯಿತು ಅಂತ ನಾವು ಹೇಳಬೇಕು. ಎಷ್ಟು ಕುಟುಂಬದಲ್ಲಿ ಸಂತೋಷ ಆಗಿದೆ, ನೆಮ್ಮದಿ ಆಗಿದೆ. ಅದಕ್ಕಾಗಿ ನಾವು ನಮ್ಮ ಇದೆಲ್ಲ ಜನಜಾಗೃತಿ ವೇದಿಕೆಗೆ ಗೌರವ ಸಲ್ಲಬೇಕು. ನಾನು ಅನೇಕ ಬಾರಿ ಹೇಳಿದ್ದೇನೆ, ಹೆಗ್ಡೆಯವರ ಹೆಸರು ಯಾಕೆ ಹೇಳ್ತೀರಿ ನೀವು ಅಂತಂದರೆ, ಸ್ವಲ್ಪ ಬೆನ್ನು ಅಗಲೇ ಇದೆ ಹೆಗ್ಡೆಯವ್ರದ್ದು. ಏನಾದರೂ ಬೈದರೆ ಅಥವಾ ಏನಾದರೂ ಕಲ್ಲು ಹೊಡೆದ್ರೆ ಮೊದಲು ಹೆಗ್ಡೆಯವರು ತಡ್ಕೊಳ್ಳಿ, ಆಮೇಲೆ ನಮಗೆ ಬೀಳಲಿ ಅಂತ ಮಾಡ್ತಾರೆ ಇವರು ಅಂತ ಹೇಳಿ. ಹಾಗಾಗಿ ಇವತ್ತು ನಾವು ವಿಷಕಂಠ ಮಂಜುನಾಥನ ಭಕ್ತ ಆದದ್ರಿಂದ ವಿಷಕಂಠನಾಗಿ ಈ ವಿಷಯಗಳನ್ನೆಲ್ಲ ನಾನು ತಗೊಳ್ತೇನೆ. ನನಗೇನು ಅಭ್ಯಾಸ ಆಗಿಬಿಟ್ಟಿದೆ, ಬೈಗಳು ತಿಂದು ಅಭ್ಯಾಸ ಆಗಿದೆ, ಟೀಕೆ ಮಾಡೋದನ್ನು ಕೇಳಿ ಅಭ್ಯಾಸ ಆಗಿದೆ, ತೊಂದರೆ ಇಲ್ಲ. ಆದರೆ ಭಾಳ ಮುಖ್ಯವಾಗಿ ಇಲ್ಲಿ ಏನು ಹೇಳಬೇಕಾದ್ದು ಅಂತಂದರೆ, ಇದು ಜನಜಾಗೃತಿ ವೇದಿಕೆಗೆ ಸಲ್ಲತಕ್ಕ ಗೌರವ ಇದೆ. ಇವತ್ತು ನಮ್ಮ ಎಲ್ಲ ಇಲ್ಲಿ ವೇದಿಕೆಯಲ್ಲಿರುವಂಥ ರಾಜ್ಯಾಧ್ಯಕ್ಷರುಗಳು, ಜಿಲ್ಲಾಧ್ಯಕ್ಷರುಗಳು ಮತ್ತು ನೀವೆಲ್ಲ ವೇದಿಕೆಯ ಸೇವೆ ಮಾಡ್ತಕ್ಕಂಥವ್ರು, ನೀವೆಲ್ಲರೂ ತನು ಮನ ಧನ ಮೂರಿಂದರೂ ಕೂಡ ಸೇವೆಯನ್ನು ಮಾಡಿದ್ದೀರಿ. ಹಾಗಾಗಿ ಜನಜಾಗೃತಿ ವೇದಿಕೆಗೆ ಅದರ ಗೌರವ ಹೋಗುತ್ತೆ. ನಿಮಗೆ ಗೌರವ ಸಂದರೆ ಅದು ಸ್ವಾಭಾವಿಕವಾಗಿ ನನಗೆ ಬರುತ್ತೆ, ನಿಮಗೆ ಸಮಸ್ಯೆ ಬಂದರೆ ಅದು ಸ್ವಾಭಾವಿಕವಾಗಿ ನನಗೆ ಬರುತ್ತೆ ಅಂತ ನಾನು ಅದನ್ನು ಸ್ವೀಕಾರ ಮಾಡ್ತೇನೆ. ಮತ್ತು ವೇದಿಕೆಯ ಎಲ್ಲ ಯಶಸ್ಸನ್ನು ಕೂಡ ನಿಮಗೆ ನಾನು ಕೊಡ್ತೇನೆ ಅಂತ ಹೇಳಿ ನಾನಿಲ್ಲಿ ಭಾಳ ಸಂತೋಷದಿಂದ ಇಲ್ಲಿ ಹೇಳಿ, ಇವತ್ತು ಮಿತ್ರ, ಈ ಜನಜಾಗೃತಿ ಮಿತ್ರ ಮತ್ತು ಅಣ್ಣ ಅನ್ನುವಂಥ 2 ಹೊಸ ಕಲ್ಪನೆಯನ್ನು ನಾವು ಮಾಡಿಕೊಂಡಿದ್ದೇವೆ. ಇದು ಏನು ಕಲ್ಪನೆ ಅಂತಂದರೆ, ಯಾರು ಮದ್ಯಪಾನ ಬಿಟ್ಟಿದ್ದಾರೋ ಅವರು ಅಷ್ಟೇ ಮಾಡಿದರೆ ಸಾಲದು. ಮದ್ಯಪಾನ ಮತ್ತೆ ಬೇರೆಯವರು ಮಾಡುವಂಥವ್ರು ಪ್ರೇರಣೆ ಮಾಡಬೇಕು. ಇದು ನೀವು ಒಂದು ಮಾತು ಕೇಳಿದ್ದೀರಿ, ಏನು ಅಂತಂದರೆ, ಈ ಮದ್ಯಪಾನ ಇರುವಾಗ ಅವರು ಬೇರೆಯವರನ್ನು ಕರ್ಕೊಂಡು ಹೋಗಿ ಮದ್ಯಪಾನ ಮಾಡಿಸ್ತಾರೆ. ನಾನು ಪ್ರತಿ ಶಿಬಿರಕ್ಕೂ ಕೂಡ ಹೋಗ್ತೇನೆ, ನಮ್ಮ ಉಜಿರೆಯ ವಿಶೇಷ ಶಿಬಿರಕ್ಕೆ ಹೋಗ್ತೇನೆ ನಾನು.
ಪ್ರತಿಯೊಬ್ಬರು ಒಂದೊಂದು ಕಥೆಯನ್ನು ಹೇಳ್ತಾರೆ. ಅವ್ರು ಹೇಳುವಾಗ ನನಗೆ ಇಷ್ಟೇ ಹೇಳ್ತಾರೆ. ನಾನು ಒಂದು ದಿವಸ ನನ್ನ ಸ್ನೇಹಿತರೊಟ್ಟಿಗೆ ಹೋಗಿದ್ದೆ. ಅಲ್ಲಿ ಅವರು ನನಗೆ ಪಾನಕ ಅಂತ ಹೇಳಿ ಕೊಟ್ಟರು, ಶರ್ಬತ್ ಅಂತ ಕೊಟ್ಟರು, ಜ್ಯೂಸ್ ಅಂತ ಕೊಟ್ಟರು. ನಾನು ಸತ್ಯ ನಂಬಿ ಸ್ವಲ್ಪ ಕುಡಿದೆ. ಸ್ವಲ್ಪ ಕುಡಿಯುವಾಗ ಏನೋ ಆಯಿತು, ಸ್ನೇಹಿತರು ಧೈರ್ಯ ಕೊಟ್ಟರು. ಮತ್ತೆ ನೋಡುವಾಗ ಅದು ಬೇರೆ ಮಾದಕ ಮಾದಕ ವಸ್ತು. ಹಾಗಾಗಿ ನಿಧಾನಕ್ಕೆ ನಾನು ಮದ್ಯಪಾನಕ್ಕೆ ಒಗ್ಗಿಕೊಂಡೆ ಅಂತ. ಆ ಮಿತ್ರ ಸಿಕ್ಕಿದ ದಿವಸ ಇದೆಯಲ್ಲ, ಅದು ಅವನಿಗೆ ಶನಿದೇಶ ಹಿಡಿದ ದಿವಸ. ಯಾಕಂದರೆ ಅವನಿಗೆ ಶನಿದೇಶ ಹಿಡಿದದ್ದು ಯಾವಾಗ ಅಂತಂದರೆ, ಆ ಸ್ನೇಹಿತ ಅವನಿಗೆ ಶರ್ಬತ್ತು ಅಂತೇಳಿ ಮದ್ಯಪಾನ ಕುಡಿಸಿದಾನಲ್ಲ, ಆವತ್ತು ಅವನಿಗೆ ಶನಿ ಹಿಡಿಯಿತು. ಮತ್ತೆ ಅವನಿಗೆ ಅದನ್ನು ಹೊರಗೆ ಬರಲಿಕ್ಕೆ ಆಗೋದಿಲ್ಲ. ಹಿಡಿಯೋದು ಸುಲಭ, ಬಿಡೋದು ಕಷ್ಟ. ಯಾವುದು ಬಿಡೋದು? ನಾನು ಯಾವಾಗಲೂ ಶಿಬಿರದಲ್ಲಿ ಹೇಳ್ತೇನೆ, ನೀವು ಒಮ್ಮೆ ಮದ್ಯವನ್ನು ಮುಟ್ಟಿದರೆ ಆ ಮದ್ಯ ನಿಮ್ಮನ್ನು ಹಿಡ್ಕೊಳ್ತದೆ. ನೀವು ಬಿಟ್ಟರು ಅದು ಬಿಡೋದಿಲ್ಲ. ನೀವು ಹೇಳ್ತೀರಿ ನಮಗೆ ಬಿಡಬೇಕು ಅಂತ ಉಂಟು, ಬಿಡಲಿಕ್ಕೆ ಆಗೋದಿಲ್ಲ. ಅದು ಯಾಕೆ ಆಗೋದಿಲ್ಲ? ಆ ಮಧ್ಯದಲ್ಲಿ ಆ ಶಕ್ತಿ ಇದೆ. ಮಾದಕ ವಸ್ತುವಿನಲ್ಲಿ ಒಂದು ಶಕ್ತಿ ಇದೆ. ಒಮ್ಮೆ ಅವರನ್ನು ನಾವು ಮುಟ್ಟಿದರೆ ಅದು ಮತ್ತೆ ನಮ್ಮನ್ನು ಹಿಡ್ಕೊಳ್ತದೆ, ಅದು ಬಿಡೋದಿಲ್ಲ. ಹಾಗೆ ಇವತ್ತು ನೀವೆಲ್ಲ ಯಾರ್ಯಾರು ಇಲ್ಲಿ ನಮ್ಮ ವೇದಿಕೆಯ ಮೂಲಕ ಪರಿವರ್ತನೆ ಆಗಿದ್ದೀರಿ, ನೀವು ದೃಢವಾಗಿರಬೇಕು. ಯಾವ ಕಾರಣಕ್ಕೂ ಮತ್ತೆ ಮನಸ್ಸು ಚಂಚಲ ಮಾಡಬಾರ್ದು. ಧರ್ಮಸ್ಥಳಕ್ಕೆ ಒಂದು ತಿಂಗಳಲ್ಲಿ 4-5 ಜನ ಬರ್ತಾರೆ, ಬಂದು ಹೇಳ್ತಾರೆ ಇವರು 1 ವರ್ಷ ಬಿಟ್ಟಿದ್ರು, 3 ವರ್ಷ ಬಿಟ್ಟಿದ್ರು, 5 ವರ್ಷ ಬಿಟ್ಟಿದ್ರು, ಮೊನ್ನೆ ಮುಟ್ಟಿದ್ರು ಅಂತೇಳಿ. 4 ವರ್ಷ 5 ವರ್ಷ ಮದ್ಯಪಾನ ಬಿಟ್ಟರೂ ಕೂಡ ಮತ್ತೆ ನಿನ್ನ ಮನಸ್ಸು ಚಂಚಲ ಯಾಕಾಯಿತು ಅಂತಂದರೆ ಅವನು ಮಾತಾಡೋದಿಲ್ಲ, ತಲೆ ತಗ್ಸಿ ನಿಲ್ತಾನೆ. ಹೇಳುವಾಗ ಹೇಳ್ತಾರೆ ಏನೋ ಹಾಗಾಯಿತು ಹೀಗಾಯಿತು ಅಂಥೇಳಿ. ನಾನು ಯಾವಾಗಲೂ ಒಂದು ಕತೆ ಹೇಳ್ತೇನೆ ನಿಮಗೆ. ಮೊನ್ನೆ ಫುಟ್ಬಾಲ್ ಮ್ಯಾಚ್ ಆಯಿತು, ವರ್ಲ್ಡ್ ಇಂಟರ್ನ್ಯಾಷನಲ್ ಫುಟ್ಬಾಲ್ ಮ್ಯಾಚ್ ಆಯಿತು. ಕೊನೆಗೆ 2 ಟೀಮುಗಳು, ಯಾರು ಗೆಲ್ತಾರೋ ಅವರು ಫಸ್ಟ್ ಪ್ರೈಸ್, ಯಾರು ಸೋಲ್ತಾರೋ ಅವರು ಸೋತವ್ರೆ. ಹಾಗಾದರೆ ಯಾವ ದೇಶದವರು ಈ ಸಂಭ್ರಮಕ್ಕೆ ರೆಡಿಯಾಗಿರ್ಬೇಕು, ಸೆಲೆಬ್ರೇಷನ್ಗೆ ರೆಡಿಯಾಗಿರಬೇಕು? 2 ದೇಶಗಳು ಪೈಪೋಟಿ, ಫ್ರಾನ್ಸ್ ಮತ್ತು ಇನ್ನೊಂದು ದೇಶ. ಆ 2 ದೇಶದಲ್ಲಿ ಯಾವ ದೇಶ ನಮ್ಮ ದೇಶ ಗೆಲ್ಲುತ್ತೆ ಅಂತೇಳಿ ಮದ್ಯಪಾನ ಸ್ಟಾಕ್ ಮಾಡಿ ಇಡಬೇಕು. ಈಗ ಹೂವಿನ ಮಾಲೆ ರೆಡಿ ಮಾಡಿ ಇಟ್ಟರೆ, ಗೆಲ್ಲದೇ ಇದ್ದರೆ ಹೂವಿನ ಮಾಲೆ ಎಲ್ಲ ವೇಸ್ಟ್ ಆಗುತ್ತೆ. ನೀವು ಸ್ವೀಟ್ ಮಾಡಿಟ್ರೆ, ಒಂದು ದೇಶಕ್ಕೆ ಗೆದ್ದರೆ ಸೋತ ದೇಶದವರು ಸ್ವೀಟ್ ತಿನ್ನುವ ಹಾಗಿಲ್ಲ. ಯಾಕೆಂದರೆ ಅವ್ರು ಹೇಳ್ತಾರೆ ನಮ್ಮ ದೇಶ ಸೋತಿದೆ, ನಾವ್ಯಾಕೆ ಸ್ವೀಟ್ ತಿನ್ನಬೇಕು, ನಾವ್ಯಾಕೆ ಮಾಲೆ ಉಪಯೋಗಿಸಬೇಕು ಅಂತೇಳಿ ದುಃಖದಲ್ಲಿ ಅವರು ಹಾರನೂ ಹಾಕಿಸ್ಕೊಳ್ಳೋದಿಲ್ಲ, ಸ್ವೀಟು ತಿನ್ನೋದಿಲ್ಲ. ನೋಡಿ, ಫುಟ್ಬಾಲ್ ಮ್ಯಾಚ್ ಗೆದ್ದದ್ದು ಸೋತದ್ರಲ್ಲಿ ಒಂದು ತಮಾಷೆ ಇದೆ ನೋಡಿ. ಆಯಿತು, ಒಂದು ದೇಶ ಗೆದ್ದಿತ್ತು. ಆ ದೇಶದಲ್ಲಿ 1000 ಟನ್ ಮದ್ಯ ಕುಡಿದು ಜನ ಸಂತೋಷ ಸಂಭ್ರಮಿಸಿದರು. ಯಾಕೆ? ನಮ್ಮ ದೇಶ ಗೆದ್ದಿದೆ. ಈ ಸೋತ ದೇಶದವರು ಏನು ಮಾಡಬೇಕು? ದುಃಖವನ್ನು ಅರಗಿಸೋದು ಹೇಗೆ? ಆ ದೇಶದಲ್ಲಿ ಡಬ್ಬಲ್ ಕುಡಿದ್ರು ಜನ. ಯಾಕೆ? ಸ್ವೀಟ್ ತಿನ್ನಲಿಕ್ಕೆ ಆಗೋದಿಲ್ಲ, ಮಾಲೆ ಹಾಕಿಸ್ಕೊಡ್ಲಿಕ್ಕೆ ಆಗೋದಿಲ್ಲ, ಜಯ ಬೇರೆ ಹೇಳಲಿಕ್ಕೆ ಆದರೆ ದುಃಖವನ್ನು ಏನು ಮಾಡೋದು? ಪರ್ದ ಕುರುಗಿಪಡು ಎಲ್ಲ ಕುಡಿದ್ರು. 2 ದೇಶದಲ್ಲಿ ಭರ್ಜರಿ ಮಾರಾಟ ಆಗಿದೆ. ಯಾವುದು? ಸ್ವೀಟು ಅಲ್ಲ, ಹಾರನೂ ಅಲ್ಲ, ಬರೀ ಮದ್ಯ ಮಾತ್ರ ಮಾರಾಟ ಆಗಿದ್ದು. ಹಾಗಾಗಿ ಒಂದು ತಿಳ್ಕೊಳ್ಳಿ, ಇದು ಎಂತಹ ಅಪಾಯಕಾರಿಯಾದಂಥ ಒಂದು ಹವ್ಯಾಸ. ಸೋತರೂ ಕುಡಿಸ್ತದೆ, ಗೆದ್ದರೂ ಕುಡಿಸ್ತದೆ, ದುಃಖಕ್ಕೂ ಕುಡಿಸ್ತದೆ, ಸಂತೋಷಕ್ಕೂ ಕೊಡಿಸ್ತದೆ. ಹಾಗಾಗಿ ನಾವೆಲ್ಲ ಆದಷ್ಟು ಈ ಮದ್ಯಪಾನದ ವ್ಯಸನದಿಂದ ಮುಕ್ತರಾಗಬೇಕು, ಮತ್ತೆ ಜಾರಿ ಬೀಳದ ಹಾಗೆ ಜಾಗ್ರತೆ ಆಗಬೇಕು ಅಂತ ನಾನು ಹೇಳಿ, ಇವತ್ತು ನಾನು ಸ್ವಲ್ಪ ಹೊತ್ತು ಹೆಚ್ಚು ಮಾತಾಡಿದ್ದೇನೆ ಅಂತಂದರೆ ನಮ್ಮ UT ಖಾದರ್ ಬರ್ತಾ ಇದ್ದಾರೆ ಅಂತ ಹೇಳಿದರು. ಹಾಗಾಗಿ ನಾನು ಸ್ವಲ್ಪ ಹೊತ್ತು ಹೆಚ್ಚು ನಿಮ್ಮ ಜೊತೆ ಸಂಭಾಷಣೆ ಮಾಡಿದ್ದೇನೆ. ಈಗ ಇನ್ನೊಂದು 10 ನಿಮಿಷದಲ್ಲಿ ಅವರು ಬರಬಹುದು. ಅವರು ಬಂದ ಮೇಲೆ ನಮ್ಮ ಈ ಕಾರ್ಯಕ್ರಮ ಅವರ ಮಾತಿನೊಂದಿಗೆ ಇಲ್ಲಿ ಮುಕ್ತಾಯ ಆಗುತ್ತೆ ಅಂತ ಹೇಳಿ, ಮತ್ತೊಮ್ಮೆ ನೀವೆಲ್ಲ ಈ ವೇದಿಕೆಗೆ ಆಧಾರ ಸ್ತಂಭಗಳಾಗಿದ್ದೀರಿ. ನಾವಿವತ್ತು ಗಾಂಧಿ ಸ್ಮೃತಿಯನ್ನು ಮಾಡ್ತೇವೆ, ಅದರ ಜೊತೆಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಂಥ ಒಬ್ಬ ದೇಶ ಪ್ರೇಮಿಯ ಜನ್ಮದಿನ ಅಂಥೇಳಿ ಇವತ್ತು ಆಚರಿಸ್ತೇವೆ. ಇಬ್ಬರೂ ನೋಡಿ ಎಂಥ ಮಹಾತ್ಮರು. ಆ ದಿವಸ ಅವರು ಹುಟ್ಟಿದ್ರಿಂದಲೇ ಇಡೀ ವಿಶ್ವಕ್ಕೆ ಶಾಂತಿ, ನೆಮ್ಮದಿ ಮತ್ತು ಗೌರವ ಸಿಕ್ಕಿತು. ನಾನು ಹೇಳ್ತಿದ್ದೆ ಇವತ್ತು ಬೆಳಿಗ್ಗೆ ನಮ್ಮ ವಿದ್ಯಾರ್ಥಿಗಳಿಗೆ, ಗಾಂಧೀಜಿಯವರು ಯಾವತ್ತೂ ಕೂಡ ಈ ದೇಶದ ಒಂದು ಸಂಪತ್ತು. ಅವರು ಇನ್ನೂ 1250 ವರ್ಷ ಆದರೂ ಕೂಡ ಗಾಂಧಿ ಸ್ಮರಣೆ ನಿಲ್ಲೋದಿಲ್ಲ. ಅವರು ಹಳಬರಾಗೋದೇ ಇಲ್ಲ, ಅವರು ಅಪ್ರಸ್ತುತ ಆಗೋದೇ ಇಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಹೆಸರು ಹೇಳಿದ ತಕ್ಷಣ ನಮ್ಮ ವಿದ್ಯಾರ್ಥಿಗಳು ಚಪ್ಪಾಳೆ ಹೊಡೆದರು ಅಲ್ಲಿ ಉಜಿರೆಯಲ್ಲಿ. ನನಗೆ ಆಶ್ಚರ್ಯವಾಯಿತು, ಈ ಮಕ್ಕಳಿಗೆ ಯಾವಾಗ ಗೊತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯ ವಿಷಯವಾಗಿ ಅಂತ. ಆದರೆ
ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಹೆಸರು ಹೇಳಿದ ತಕ್ಷಣ ಎಲ್ಲರೂ ಗಟ್ಟಿಯಾಗಿ ಚಪ್ಪಾಳೆ ತಟ್ಟಿ ಅಲ್ಲಿ ಗೌರವಿಸಿದರು. ಇದರ ಅರ್ಥ ಏನು ಅಂತಂದರೆ, ನಾವು ನಮಗಾಗಿ, ಈ ದೇಶದ ಸ್ವಾತಂತ್ರ್ಯಕ್ಕಾಗಿ, ದೇಶದ ನೆಮ್ಮದಿಗಾಗಿ, ದೇಶದ ಭವಿಷ್ಯಕ್ಕಾಗಿ, ದೇಶದ ಯಶಸ್ಸಿಗಾಗಿ ಯಾರು ಸೇವೆ ಮಾಡಿದ್ದಾರೋ ಅವರನ್ನು ನಾವು ಮರೆಯೋದಿಲ್ಲ, ಮರಿಬಾರ್ದು. ಇದೇ ನಮ್ಮ ದೇಶದ ಒಂದು ತ್ಯಾಗ ಆಗಬೇಕು. ಹಾಗಾಗಿ ಇವತ್ತು ಮತ್ತೊಮ್ಮೆ ಈ ಧೈರ್ಯವಾಗಿ ಸ್ವಾತಂತ್ರ್ಯ ಭಾರತಕ್ಕೆ ಬ್ರಿಟಿಷರಿಂದ ದೊರಕಬೇಕು, ಮತ್ತು ನಾವು ನಮ್ಮ ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ಬೇಕು. ಈ ಎರಡೂ ಕಾರಣಕ್ಕಾಗಿ ಮದ್ಯಪಾನವನ್ನು ದೂರ ಮಾಡಿ, ದುಶ್ಚಟವನ್ನು ದೂರ ಮಾಡಿ ಅಂತ ಹೇಳಿದ ಈ ಮಹಾತ್ಮರನ್ನು ಸ್ಮರಿಸಿ ಮತ್ತೊಮ್ಮೆ ಅವರಿಗೆಲ್ಲ ನಾನು ನನ್ನ ನಮನಗಳನ್ನು ಹೇಳಿ, ಜನಜಾಗೃತಿ ವೇದಿಕೆ ಯಾವತ್ತೂ ಒಳ್ಳೆಯ ಕೆಲಸವನ್ನು ಮಾಡಿದೆ. ಅದೇ ರೀತಿಯಲ್ಲಿ ಇಲ್ಲಿ ಇವತ್ತು ಶಾಸಕರು, ಸಂಸದರು ಬಂದು ಭಾಗವಹಿಸಿದ್ದು ನಮಗೆಲ್ಲ ತುಂಬ ಸಂತೋಷವಾಗಿದೆ. ಮತ್ತು ಅದರಿಂದ ನಮಗೆ ಇನ್ನೂ ಹೆಚ್ಚು ಬಲ ಬಂದಂತಾಗಿದೆ, ಶಕ್ತಿ ಬಂದಂತಾಗಿದೆ ಅಂತ ಹೇಳಿ ಅವರಿಗೆ ನಮ್ಮ ಅಭಿನಂದನೆಯನ್ನು ಹೇಳಿ, ಇಲ್ಲಿಯ ಎಲ್ಲ ಹಿರಿಯರು, ಇಲ್ಲಿ ನಮ್ಮ ಹೆಬ್ಬಳ್ಳಿಯವರು, ಅವರು ನಮ್ಮ ಕರ್ನಾಟಕದವರೇ, ಆದರೆ ಮುಂಬೈಯಲ್ಲಿ ಹೋಗಿ ವ್ಯವಹಾರ ಮಾಡ್ತಾರೆ. ಅವರು ಪ್ರತಿ ವರ್ಷ ಈ ಕಾರ್ಯಕ್ರಮಕ್ಕೆ ಬಂದು ಒಂದು 25,000 ರೂಪಾಯಿ ಕೊಟ್ಟು ನಿಮ್ಮ ಜೊತೆ ನಾನು ಇದೇನದ ಪ್ರತಿ ವರ್ಷ ಹೇಳ್ತಾ ಇದ್ದಾರೆ. ಅವರಿಗೂ ಕೂಡ ನಮ್ಮ ಅಭಿನಂದನೆಗಳನ್ನು ಹೇಳಿ, ನಮ್ಮ ಸತೀಶ್ ಹೊನ್ನವಳ್ಳಿಯವರು, ಅವರು ರಾಜ್ಯಾಧ್ಯಕ್ಷರಾಗಿ ಈ ಸೇವೆಯನ್ನು ತುಂಬ ಮಾಡ್ತಾರೆ. ಎಲ್ಲಿ ನಮ್ಮ ಶಿಬಿರ ಇದ್ದರೂ ಆ ಶಿಬಿರಕ್ಕೆ ಹೋಗ್ತಾರೆ. ನಾನೇ ಎಷ್ಟೋ ಸಲ ಯಾಕೆ ಇಷ್ಟು ದೂರ ಬಂದಿದ್ದೀನಿ ಅಂತ ಹೇಳೋದಿದೆ ನಾನು. ಆದರೆ ಅವರು ಇವತ್ತು ಬೆಳಿಗ್ಗೆ 5 ಗಂಟೆಗೆ ಹೊರಟು 7 ಗಂಟೆಗೆ ಧರ್ಮಸ್ಥಳದಲ್ಲಿದ್ದಾರೆ. ಅಷ್ಟು ಉತ್ಸಾಹ ಅವರಿಗೆ. ಅವರು ಭಾಳ ಸೇವೆಯನ್ನು ಮಾಡ್ತಾರೆ. ಅದೇ ರೀತಿಯಲ್ಲಿ ನಮ್ಮ ರಾಮಚಂದ್ರರು ಈಗ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಜಿಲ್ಲಾಧ್ಯಕ್ಷರಾಗಿದ್ದಾರೆ. ಇವರೆಲ್ಲ ಅವಿರತವಾಗಿ ಈ ಕೆಲಸ ಮಾಡಿದ್ದಾರೆ, ಒಂದೆರಡು ದಿವಸ ಅಲ್ಲ. ಅವರೆಲ್ಲರನ್ನೂ ನಾನು ಇಲ್ಲಿ ನಮ್ಮ ಯೋಜನೆಯ ವತಿಯಿಂದ, ನಮ್ಮ ಜನಜಾಗೃತಿ ವೇದಿಕೆ ವತಿಯಿಂದ ವೈಯಕ್ತಿಕವಾಗಿ ಕೂಡ ನಾನು ಅವರಿಗೆ ಅಭಿನಂದಿಸಿ, ಇನ್ನೆಲ್ಲರ ಹೆಸರನ್ನು ಹೇಳೋದಿಲ್ಲ, ಎಲ್ಲರಿಗೂ ಕೂಡ ನೀವು ಮಾಡಿದ ಸೇವೆ ಸ್ಮರಣೀಯವಾದದ್ದು, ಶಾಶ್ವತವಾದದ್ದು. ನಿಮಗೆಲ್ಲ ಮಂಜುನಾಥ ಸ್ವಾಮಿ ಅನುಗ್ರಹ ಇರಲಿ, ನಮ್ಮ ಪುಣ್ಯಕ್ಕೆ ಈ ಎಲ್ಲ ಸಂಚಯನ ಹಾಕಿಕೊಳ್ಳಿ ಅಂತೇಳಿ ಪ್ರಾರ್ಥಿಸಿ, ಶಿವೆ ಸರ್ವಾತ್ಮ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮಸ್ತುತೆ. ಶರಣಾಗತ ದೀನಾರ್ಥ ಪರಿತ್ರಾಣ ಪಾರಾಯಣೆ ಭಕ್ತಾಭಿಷ್ಟಪ್ರದೇ ದೇವಿ ಶಕ್ತಿರೂಪೆ ಸನಾತನಿ ಗುಣಾಶ್ರಯ ಗುಣಮೇ ನಾರಾಯಣಿ ನಮಸ್ತುತೆ. ನಿತ್ಯಾನಂದಂ ಬ್ರಹ್ಮಾನಂದಂ ಬ್ರಹ್ಮಸ್ವರೂಪಂ ನೀಲವರ್ಣಂ ತ್ರೈಲೋಕ್ಯಜ್ಞಾನಿ ಶ್ರೀ ಗುರುದೇವಂ ಓಂ ನಮೋ ನಿತ್ಯಾನಂದ. ಧರ್ಮಸ್ಥಳದ ಅಧಿದೇವರಾದಂಥ ಮಂಜುನಾಥ ಸ್ವಾಮಿಯನ್ನು, ಧರ್ಮದೇವತೆಗಳನ್ನು ಸ್ಮರಿಸಿಕೊಂಡು ಅಕ್ಟೋಬರ್ 2 ಗಾಂಧಿ ಜಯಂತಿಯ ಮಹಾತ್ಮ ಗಾಂಧಿಯವರು ಹುಟ್ಟಿದಂಥ ಈ ದಿವಸವನ್ನು ನಮ್ಮ ಜೀವನದ ಬದುಕಿನಲ್ಲಿ ಗಾಂಧಿ ತತ್ವದ ಆದರ್ಶವನ್ನು ಸಮಾಜಮುಖಿ ಬೆಳವಣಿಗೆಗೆ ಪೂರಕವಾಗಿ ಗಾಂಧೀಜಿಯವರು ಹಳ್ಳಿ ಮನೆ ಮನೆಯಲ್ಲಿ ಮನದಲ್ಲಿ ಅಸ್ಪೃಶ್ಯತಾ ನಿವಾರಣೆ ಮತ್ತು ಈ ದುಶ್ಚಟಕ್ಕೆ ಬಲಿಯಾಗತಕ್ಕಂಥ ಜನಮಾನಸಕ್ಕೆ ಬರತಕ್ಕಂಥ ಎಲ್ಲ ದೌರ್ಬಲ್ಯಗಳನ್ನು ದೂರೀಕರಿಸತಕ್ಕಂಥ ಈ ಒಂದು ಕಾರ್ಯಕ್ರಮವನ್ನು ಪರಮ ಪೂಜ್ಯ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆಯವರು ಈ ದೇಶದ ರಾಜ್ಯದಲ್ಲಿ ಗ್ರಾಮದಲ್ಲಿ ಹಳ್ಳಿಯಲ್ಲಿ ಈ ದುಶ್ಚಟದಿಂದ ಆಗತಕ್ಕಂಥ ಪರಿಸ್ಥಿತಿಯನ್ನು ಅವಲೋಕಿಸಿ ಸಮಾಜದಲ್ಲಿ ಒಂದು ಸುದೃಢವಾದಂಥ ಬದುಕನ್ನು ಜನಸಾಮಾನ್ಯರಲ್ಲಿಯೂ ಕೂಡ ಒದಗಿಸಿಕೊಡಬೇಕು ಅನ್ನುವಂಥ ಸತ್ಯತೆಯನ್ನು ಈ ಜನಜಾಗೃತಿ ವೇದಿಕೆ ಕಳೆದ 20 ವರ್ಷಗಳಿಂದ ಅವಿರತವಾಗಿ ನಡೆಸ್ತಾ ಬಂದಿದೆ. ಈ ಮದ್ಯವರ್ಜನ ಶಿಬಿರದ ಮೂಲಕ ಮಾನವೀಯ ಮೌಲ್ಯಗಳನ್ನು ಬೆಸೆಯತಕ್ಕಂಥ ಒಂದು ಚಿಂತನೆ ಕೂಡ ಇದರಲ್ಲಿ ನಡೆದಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಸಮಾಜದಲ್ಲಿ ಯಾವುದೇ ರೀತಿಯ ವಿರೋಧಗಳು ಪ್ರತಿರೋಧಗಳು ಬಂದರೂ ಹಳ್ಳಿಯಲ್ಲಿ ಗ್ರಾಮದಲ್ಲಿ ಈ ದುಶ್ಚಟದಿಂದಾಗಿರ್ತಕ್ಕಂಥ ಮಾನಸಿಕವಾದಂಥ ದೌರ್ಬಲ್ಯಗಳನ್ನು ನಿರ್ಮಿಸಿ ಪರಿಸರದಲ್ಲಿ ಆಗತಕ್ಕಂಥ ಅವಾಂತರಗಳು
ಮನೆಯ ಒಳಗಿನ ಸಾಂಸಾರಿಕ ಬದುಕಿನಲ್ಲಿ ಎಷ್ಟೋ ಮಕ್ಕಳ ಪ್ರತಿಭೆಗೆ ನಷ್ಟಗೊಳಿಸತಕ್ಕಂಥ ಮತ್ತು ಜೀವನದ ಬದ್ಧತೆಯನ್ನು ಕಳ್ಕೊಳ್ಳತಕ್ಕಂಥ ಸಂದರ್ಭದಲ್ಲಿ ಈ ಸ್ವಸ್ಥ ಸಮಾಜ ನಿರ್ಮಾಣಕ್ಕೆ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಒಳ್ಳೆಯ ಚಿಂತನೆ ನಡೆಸಿ ಈ ಒಂದು ಜಾಗೃತ ಸಮಾಜವನ್ನು ನಿರ್ಮಿಸಲಿಕ್ಕೆ ಕಾರಣೀಭೂತ ಆಗಿದೆ. ಮಂಜುನಾಥ ಸ್ವಾಮಿ ನೀಲಕಂಠ ಸಮುದ್ರ ಮಥನದ ಕಾಲದಲ್ಲಿ ಹಾಲಾಹಲ ಸಮುದ್ರದಲ್ಲಿ ಹೆಚ್ಚಾದಾಗ ಅದರಿಂದ ಸಮುದ್ರವನ್ನು ಮಥಿಸಿ ಪುನಃ ಪಡೀಲಿಕ್ಕೆ ಆಗದಂಥ ದುಸ್ಥಿತಿ ಬಂದಾದಾಗ ಆ ಸ್ವರ್ಗದಲ್ಲಿರ್ತಕ್ಕಂಥ ಸುವಸ್ತು ಎಲ್ಲ ಸಮುದ್ರ ಪಾಲಾದಂಥ ಸ್ಥಿತಿಯಲ್ಲಿ ಆ ಶಿವದೇವರು ಆ ವಿಷವನ್ನು ಹಾಲಾಹಲವನ್ನು ಸೇವಿಸಿದರು. ಮತ್ತೆ ಸಮುದ್ರವನ್ನು ಮಥಿಸಿದಾಗ ಅಮೃತ ಮತ್ತು ಬೇರೆ ಬೇರೆ ಸುವಸ್ತುಗಳು ಬಂತು. ಅದೇ ರೀತಿ ಈ ಜನಜಾಗೃತಿ ವೇದಿಕೆಯ ಮೂಲಕ ಸಮಾಜದಲ್ಲಿ ಇರತಕ್ಕಂಥ ಮದ್ಯವ್ಯಸನಿಗಳಿಂದ ಆಗತಕ್ಕಂಥ ಹಾಲಾಹಲ ಅನ್ನುವಂಥ ವಿಷಯದಿಂದ ಪರಿಸರಕ್ಕೆ ಮತ್ತು ಪರಿಸ್ಥಿತಿಗೆ, ಸಂದರ್ಭ ಸನ್ನಿವೇಶದಲ್ಲಿ, ಕುಟುಂಬದಲ್ಲಿ, ಸಂಸಾರದಲ್ಲಿ, ಮಕ್ಕಳಲ್ಲಿ ಒದಗಿರತಕ್ಕಂಥ ಆ ಪ್ರತಿಭೆಗಳ ಏನು ನಿರ್ಮೂಲನ ಆಗತಕ್ಕಂಥ ಪರಿಸ್ಥಿತಿಯಿಂದ ಸಮಾಜವನ್ನು ಒಗ್ಗೂಡಿಸಿ ಧರ್ಮ ಪ್ರಜ್ಞೆಯನ್ನು ಮೂಡಿಸ್ತಕ್ಕಂಥ ಒಂದು ಮಹತ್ತರವಾದಂಥ ಸಂದೇಶವನ್ನು ಹೆಗ್ಡೆಯವರು ಮಾಡ್ತಾ ಬಂದಿದ್ದಾರೆ. ಇವತ್ತು ನೀವು ಗಮನಿಸಿದ್ದೀರಿ, ಇಬ್ಬರು ತಮ್ಮ ಅನಿಸಿಕೆಯನ್ನು ಹೇಳಿದರು. ಇಂಥ ಎಷ್ಟೋ ನವಜೀವನ ಸಮಿತಿಯ ಸದಸ್ಯರು ಇವತ್ತು 93,000ಕ್ಕೂ ಹೆಚ್ಚಾಗಿ ಜನ ಇದರಲ್ಲಿ ಪ್ರೇರೇಪಣೆ ಪಡೆದು ನವಜೀವನ ಸಮಿತಿಯಲ್ಲಿ ಭಾಗವಹಿಸಿ ಈ ಮದ್ಯವರ್ಜನ ಶಿಬಿರದಲ್ಲಿ ಬೇರೆ ಬೇರೆ ಆಯಾಮದಲ್ಲಿ ಧಾರ್ಮಿಕ ಮೌಲ್ಯವನ್ನು ಕೂಡ ಉಳಿಸುವಂಥ ಒಂದು ಸ್ಥಿತಿಯನ್ನು ಮತ್ತು ಸಮಾಜದಲ್ಲಿ ಒಬ್ಬ ಧಾರ್ಮಿಕ ಸಾಮಾಜಿಕ ಬದ್ಧತೆಯನ್ನು ಹೇಗೆ ಉಳಿಸಿಕೊಳ್ಬೇಕು, ಬೆಳೆಸ್ಕೊಳ್ಬೇಕು, ಆಚಾರವನ್ನು ಕೂಡ ಕೊಡುವಂಥ ಒಂದು ಸಂದೇಶವನ್ನು ಈ ಮದ್ಯವರ್ಜನ ಶಿಬಿರದ ಮೂಲಕ ನಡೀತಾ ಇದೆ. ನನ್ನ ಜೀವನದಲ್ಲಿ ನಾನು ಅತಿಯಾಗಿ ಪ್ರೀತಿ ಮಾಡುವ ಕಾರ್ಯಕ್ರಮ ಮದ್ಯವರ್ಜನ ಶಿಬಿರ. ನಿಮ್ಗೆ ಗೊತ್ತಿರ್ಬೋದು, ಒಂದು ದೇವಸ್ಥಾನದ ಜೀರ್ಣೋದ್ಧಾರ, ಬ್ರಹ್ಮಕಲಶ, ಯಾಗ, ಯಜ್ಞ ಇದೆಲ್ಲವೂ ನಡೆದ್ರು ಅದಕ್ಕಿಂತ ಮಿಗಿಲಾಗಿರತಕ್ಕಂಥ ಒಂದು ಕಾರ್ಯಕ್ರಮ ಅಂತ ಹೇಳಿದರೆ ನಾನು ತುಂಬ ಅದರಿಂದ ಅನುಭವಿಸಿದ್ದು ಮತ್ತು ನಾನು ಕೂಡ ಅದರಿಂದ ತುಂಬ ಅನುಭವವನ್ನು ಪಟ್ಟಿಕೊಂಡಿದ್ದೇನೆ. ಮದ್ಯವರ್ಜನ ಶಿಬಿರ ನೀವು ಈಗ ಗಮನಿಸಿದ್ದೀರಿ, ಎರಡು ಸಂಸಾರ ಎಷ್ಟು ತಮ್ಮ ಕಷ್ಟವನ್ನು, ಆ ಕಾಲದ ಸ್ಥಿತಿಯನ್ನು, ಅದರಿಂದ ಆದ ನಷ್ಟ, ಕಷ್ಟ, ದುಃಖ, ದುಮ್ಮಾನ, ಮಕ್ಕಳಲ್ಲಿ ಆದಂಥ ಪರಿಣಾಮ, ಮಕ್ಕಳಲ್ಲಿ ಆದಂಥ ದುರ್ವ್ಯಸನದಿಂದ ಆಗತಕ್ಕಂಥ ಸ್ಥಿತಿಗತಿಗಳನ್ನು ಹೇಳಿದಾಗ ನಿಮಗೆಲ್ಲ ಅನುಭವಕ್ಕೆ ಬಂದಿರ್ಬೋದು. ಆ ಸಂಸಾರದ ನೋವೇನು, ಆ ನೋವಿನಿಂದ ಎಷ್ಟು ಆನಂದವನ್ನು ಇವತ್ತು ಪಡಿತಾ ಇದೆ. ಆ ಆನಂದದಿಂದ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಆ ಮಂಜುನಾಥರ ಪ್ರೀತಿ ಮತ್ತು ಹೆಗ್ಡೆಯವರ ಪ್ರೀತಿಯಿಂದಾಗಿ, ಮಾತೃಶ್ರೀ ಅಮ್ಮನವರ ಪ್ರೀತಿಯಿಂದಾಗಿ ಇವತ್ತು ಸಮಾಜದಲ್ಲಿ ಒಂದು ಸರಕಾರ ಮಾಡಲಿಕ್ಕೆ ಆಗದಂಥ ಒಂದು ದೊಡ್ಡ ಕೈಂಕರ್ಯವನ್ನು ಪೂಜ್ಯ ಹೆಗ್ಡೆಯವರು ಮಾಡ್ತಾ ಇದ್ದಾರೆ. ಕಳೆದ ಕೆಲವು ವರ್ಷದಿಂದ ನೀವು ಗಮನಿಸಿರ್ಬೋದು, ಹೆಗ್ಡೆಯವರು ಈಗ ಸಹ ಹೇಳಿದರು, ನಮಗೆಷ್ಟು ಅಪವಾದ ಬರ್ತದೆ, ಅಪಕೀರ್ತಿ ಬರ್ತದೆ, ನಿಂದಕರು ಇರ್ತಾರೆ ಅಂತ. ಖಂಡಿತಕ್ಕೂ ಕಲಿಯುಗದಲ್ಲಿ ನಿಂದಕರು ಒಳ್ಳೆ ಕೆಲಸ ಮಾಡುವವರಿಗಿಂತ ಹೆಚ್ಚು ನಿಂದಕರು ಒಳ್ಳೆ ಕೆಲಸ ಮಾಡುವವರಿಗೆ ಇರೋದು, ಅದು ಸ್ವಾಭಾವಿಕ. ಆದರೆ ನಿಂದಕರಿಂದ ಕೂಡ, ನಾನು ಹೇಳುವಂಥದ್ದು, ನಿಂದಕರಿಂದ ಕೂಡ ನಮಗೆ ಆ ಸಾಧನೆ ಮಾಡಲಿಕ್ಕೆ ಮತ್ತು ಅದನ್ನು ಕರ್ತೃತ್ವ ಶಕ್ತಿಯನ್ನು ಕೊಡಲಿಕ್ಕೆ ಭಗವಂತ ನಮ್ಮ ಹತ್ರ ಇರ್ತಾನೆ. ಭಗವಂತ ಪೂಜ್ಯರ ಜೊತೆಯಲ್ಲಿ, ಆ ಧರ್ಮದೇವತೆಗಳು ಸದಾ ಅವರ ಜೊತೆಯಲ್ಲಿ ಇರೋದರಿಂದ ಇಂಥ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಯಾಕಂತ ಹೇಳಿದರೆ ಇವತ್ತು ಜನಜಾಗೃತಿ ವೇದಿಕೆ ಇಂಥ ದೊಡ್ಡ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಭಾಳಷ್ಟು ನಿರೀಕ್ಷೆಗಳು, ಭಾಳಷ್ಟು ಅಪೇಕ್ಷೆಗಳು ನಿರಂತರ ಬರ್ತಾ ಇದೆ. ಶಿಬಿರಗಳನ್ನು ಬಹಳಷ್ಟು ಜನ ಇದನ್ನು ಅಪೇಕ್ಷೆ ಪಡ್ತಾ ಇದ್ದಾರೆ. ಇದರಿಂದ ಭಾಳಷ್ಟು ಪರಿವರ್ತನೆ ಆಗಿದೆ, ಅದರ ಜೊತೆಯಲ್ಲಿ ಪರಿಮಾರ್ಜನೆ ಆಗಿದೆ. ಈ ಸತ್ಯತೆಯನ್ನು ಇವತ್ತು ಜನ ಕಾಣ್ತಾ ಇದೆ, ಜನರಿಗೆ ಸತ್ಯ ತೋರ್ತಾ ಇದೆ. ಆದ್ದರಿಂದ ಹೆಗ್ಡೆಯವರಿಗೆ ಬಂದಂಥ ಯಾವುದೇ ಅಪಕೀರ್ತಿ ಆ ಸ್ವಾಮಿ ಅದನ್ನೆಲ್ಲ ನಿರ್ಮೂಲನ ಮಾಡಿಕೊಡ್ತಾ ಇದ್ದಾರೆ. ಧರ್ಮಸ್ಥಳಕ್ಕೆ ಯಾವತ್ತೂ ಧರ್ಮಪೀಠಕ್ಕೆ ಚ್ಯುತಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಇದು ನಾನು ನನ್ನ ಅನುಭವದಲ್ಲಿ ಹೇಳೋಣ. ಕಳೆದ 20 ಜನ ಧರ್ಮಾಧಿಕಾರಿಗಳು ಕಳೆದು 21ನೇ ಧರ್ಮಾಧಿಕಾರಿಗಳು, ಅದು ಈಗ 50ನೇ ವರ್ಷದ ಪೀಠಾವರಣ ಕಾರ್ಯಕ್ರಮ. ಅಂಥ ಒಂದು ಧರ್ಮಪೀಠದಲ್ಲಿ ಯಾವತ್ತೂ ಚ್ಯುತಿ ಬರೋದಿಲ್ಲ, ಯಾವತ್ತೂ ತೊಂದರೆ ಆಗೋದಿಲ್ಲ. ದುಷ್ಟರ ಆಕ್ರಮಣಗಳು, ಅಪವಾದಗಳು ಇದೆಲ್ಲ ಪುರಾಣ ಕಾಲದಲ್ಲಿ ಕೂಡ ಇತ್ತು. ರಾಮನಿಗಿತ್ತು, ಕೃಷ್ಣನಿಗಿತ್ತು, ಎಲ್ಲ ದೇವತೆಗಳಿಗೆ ಎಲ್ರಿಗಿತ್ತು. ದೇವಿ ಮಾತ್ಮೆಯಲ್ಲಿ ಒಂದು ಕಡೆ
ಮಹಿಷಾಸುರನನ್ನು ನಿಗ್ರಹ ಮಾಡುವಾಗ ದೇವಿಗೆ ಮಹಿಷಾಸುರನೇ ಹೇಳ್ತಾನೆ, ನೋಡು ನೀನು ನನ್ನ ರಾಣಿಯಾಗಿ ನನ್ನ ಜೊತೆಯಲ್ಲಿ ಇದ್ದು ನನ್ನ ಜೊತೆಯಲ್ಲಿ ಕೂತ್ಕೊಂಡು ನೀನು ರಾಜ್ಯಭಾರ ಮಾಡಲಿಕ್ಕೆ ನನ್ನ ಜೊತೆಯಲ್ಲಿ ಬಾ. ನೋಡಿ, ಜಗತ್ತಿನ ಜನನಿ ಅವಳು ಮಹಿಷಾಸುರ ತನ್ನ ಆಸುರಿ ಪ್ರವೃತ್ತಿಯಿಂದ ಆ ತಾಯಿಗೆ ಆ ಮಾತನ್ನು ಹೇಳ್ತಾ ಇದ್ದಾಳೆ. ಆಗ ದೇವಿಯಲ್ಲಿ ಉಲ್ಲೇಖ ಮಾಡ್ತಾಳೆ, ನೋಡು ನಾನು ಜಗತ್ತಿನ ತಾಯಿ ಆಗಿರ್ಬೋದು, ಆದರೆ ನಿನಗೆ ನಿನ್ನ ತಾಯಿಯ ಪರಿಚಯವೇ ನಿನಗೆ ಆಗಲಿಲ್ಲ. ಯಾಕೆಂತ ಹೇಳಿದರೆ ನಿನ್ನ ತಾಯಿ ಮಾಲಿನಿ ಅವಳು ಬ್ರಹ್ಮನನ್ನು ಹೊರಿಸಿ ತಪಸ್ಸು ಮಾಡಿ ನಿನ್ನನ್ನು ಪಡ್ಕೊಂಡಿದ್ದಾಳೆ. ಆ ಬ್ರಹ್ಮನನ್ನು ಸೃಷ್ಟಿಸಿದವಳು ನಾನು ಜಗಜನನಿ, ನನ್ನನ್ನೇ ನಿನ್ನ ಹೆಂಡತಿಯಾಗಿ ಸ್ವೀಕಾರ ಮಾಡಬೇಕು ಅಂತ ಹೇಳಿ ಎಂಥ ಒಂದು ನಿನ್ನ ದುಸ್ಥಿತಿ. ನಿಮಗೆ ಕೊನೆಗೂ ನಾನು ಹೇಳ್ತಾ ಇದ್ದೇನೆ, ನಿನ್ನ ಈ ಆಸುರಿ ಪ್ರವೃತ್ತಿ ಉತ್ಕೃಷ್ಟವಾಗಿದ್ದರೂ ನಿಮಗೆ ಮೋಕ್ಷವನ್ನು ನಾನು ಕೊಡ್ತಾ ಇದ್ದೇನೆ. ಯಾಕೆ? ನಿನ್ನ ತಾಯಿ ಬ್ರಹ್ಮನನ್ನು ಹೊರಿಸಿ ಆ ಬ್ರಹ್ಮನಿಂದ ವರ ಪಡ್ಕೊಂಡಿದ್ದಾಳೆ, ಅದಕ್ಕೆ ನಿಮಗೆ ಮೋಕ್ಷವನ್ನು ಕೊಡ್ತೇನೆ ಅಂತ ಹೇಳ್ತಾಳೆ. ಹೇಳುವಾಗ ಅವನಿಗೆ ಮನಸ್ಸು ವಿಚಲಿತ ಆಗ್ತದೆ, ಅವನಿಗೆ ಜ್ಞಾನೋದಯ ಆಗ್ತದೆ. ಕೊನೆಗೆ ಅವಳು ಅವನ ಹತ್ರ ಕೇಳೋದಿಷ್ಟೇ, ತಾಯಿ ಹತ್ರ ಮಹಿಷಾಸುರ ಕೇಳ್ತಾನೆ, ನೀನು ಜಗಜನನಿ ಹೌದು, ನನ್ನ ಪೂರ್ವ ವೃತ್ತಾಂತವನ್ನು ತಿಳಿಸಿ ಬ್ರಹ್ಮನಿಂದ ನನ್ನ ತಾಯಿ ಏನು ಪಡ್ಕೊಂಡಿದ್ದಾಳೆ ನನ್ನ ಕೀರ್ತಿಗೋಸ್ಕರ ಅದನ್ನೆಲ್ಲ ನನಗೆ ಜ್ಞಾನಕ್ಕೆ ಇವತ್ತು ಅಳವಡಿಸಿಕೊಂಡಿದ್ದಿ, ನನಗೆ ಅದನ್ನು ಜ್ಞಾನೋದಯ ಮಾಡಿದ್ದಿ. ಕೊನೆಗೆ ನಿನ್ನ ಹತ್ರ ನಾನು ಇಷ್ಟೇ ಕೇಳ್ತೇನೆ, ನನ್ನನ್ನು ಸಂಹರಿಸು, ನನಗಿನ್ನು ಬದುಕೇ ಬೇಡ, ಜೀವನವೇ ಬೇಡ. ಆದರೆ ಸಂಹರಿಸುವ ಮೊದಲು ಇಷ್ಟೇ ಹೇಳ್ತೇನೆ, ನನ್ನ ಹೆಸರು ನಿನ್ನ ಜೊತೆಯಲ್ಲಿ ಸಾವಿರ ವರ್ಷಗಳ ಕಾಲ ನಿನ್ನ ಜೊತೆಯಲ್ಲಿ ಆ ಹೆಸರು ವಿರಾಜಿಸುವಂತಾಗಲಿ ಅಂತ. ನಾನು ಹೇಳೋದು ಮಧ್ಯವರ್ಜನ ಶಿಬಿರದಲ್ಲಿ ಈಗ ಒಬ್ಬರು ಹೇಳಿದರು, ನಾನು ಧ್ವಜವನ್ನು ಒತ್ತಿಸಿದ್ದೇನೆ, ನಾನು ಭಾಳಷ್ಟು ಯಾರೂ ಮಾಡದ ನೀಚ ಕೆಲಸ ಮಾಡಿದ್ದೇನೆ ಅಂತ. ಇನ್ನು ಯಾವತ್ತೂ ಆ ಮಾತನ್ನು ಅವ್ರು ಹೇಳಬಾರ್ದು. ಯಾಕೆಂದರೆ ಮಧ್ಯವರ್ಜನ ಶಿಬಿರದ ಕೊನೆಯ ದಿವಸದಲ್ಲಿ ಎಲ್ಲವನ್ನು ಹುರಿಸುವಂಥ ಒಂದು ಕಾರ್ಯಕ್ರಮ ಇದೆ, ನಿಮ್ಗೆ ಗೊತ್ತಿರ್ಬೋದು. ಅದೆಲ್ಲ ನಿಮ್ಮ ದುರ್ಗುಣಗಳು ಮಾಡಿದಂಥ ದುರ್ವ್ಯಸನದಿಂದ ಆಗತಕ್ಕಂಥ ಪ್ರವೃತ್ತಿಗಳನ್ನು ಆ ರಾಕ್ಷಸನನ್ನು ಉರಿಸುವಂಥ ಕಾರ್ಯಕ್ರಮ ಅದರಲ್ಲಿ ಮುಗಿದೋಯ್ತು. ನೀವಿನ್ನು ಒಳ್ಳೆಯದಾಗಿದ್ದೀರಿ. ವಾಲ್ಮೀಕಿ ಬೇಡರಾಗಿದ್ದರು, ಕತೆ ಕೇಳಿರ್ಬೋದು ನೀವು. ಬೇಡರಾಗಿ ಅವರು ಭಾಳಷ್ಟು ಹಿಂಸೆ ಮಾಡಿ ತನ್ನ ಪ್ರಾಣಿಗಳನ್ನು ಕಾಡಿನಲ್ಲಿ ಬಲಿಯನ್ನು ತೆಕ್ಕೊಂಡು ಮನೆಗೆ ತಂದು ಆಹಾರವಾಗಿ ಕೊಟ್ಟು ಹೆಂಡತಿ ಮಕ್ಕಳನ್ನು ಪೋಷಿಸ್ತಾ ಇದ್ರು. ಒಂದು ದಿವಸ ಸ್ವತಃ ಹೆಂಡತಿ ಹೇಳ್ತಾಳೆ, ನಾನು ಈ ಥರ ಎಲ್ಲ ಮಾಡಿಕೊಂಡು ನಿಮಗೆ ತಂದು ಸಾಕ್ತಾ ಇದ್ದೇನೆ. ಆಗ ಹೆಂಡತಿ ಹೇಳಿದ್ರು, ನನ್ನ ಪಾಪದಲ್ಲಿ ನೀವು ಪಾಲ್ದಾರರಾಗ್ತೀರಾ ಅಂತ. ಇದು ನಾರದರು ಪ್ರಶ್ನೆ ಮಾಡಲಿಕ್ಕೆ ಹೇಳಿದಂಥ ಮಾತು ವಾಲ್ಮೀಕಿಗೆ. ಹೋಗಿ ಕೇಳುವಾಗ ಆ ಹೆಂಡತಿ ಮಕ್ಕಳೆಲ್ಲ, ನಮಗೇನು ಗೊತ್ತಿಲ್ಲ, ನೀವು ಮಾಡಿ ತಗೊಂಡು ಬಂದಿದ್ದೀರಿ, ನಿಮ್ಮ ಪಾಪದಲ್ಲಿ ನಾವು ಸಹಭಾಗಿತ್ವ ವಹಿಸೋದಿಲ್ಲ. ಅದೇ ರೀತಿ ಅವರಿಗೆ ಜ್ಞಾನೋದಯ ಆಗ್ತದೆ. ಅವರು ಬೇಡನಾಗಿದ್ದವರು ವಾಲ್ಮೀಕಿ ಮಹರ್ಷಿ ಆಗ್ತಾರೆ, ರಾಮಾಯಣ ಕಥೆಯನ್ನು ಬರೀತಾರೆ, ನೀವು ಕೇಳಿರ್ಬೋದು. ಹಾಗೆ ನೀವು ನವಜೀವನ ಸಮಿತಿಯಲ್ಲಿದ್ದವರು ನೀವು ಹಿಂದೆ ಏನೂ ತಪ್ಪು ಮಾಡಿ, ಎಂಥ ದೊಡ್ಡ ಅಪರಾಧ ಮಾಡಿ, ಮಂಜುನಾಥ ಸ್ವಾಮಿಯ ಅನುಗ್ರಹದಿಂದಲೇ ನೀವು ಪರಿವರ್ತನೆ ಆಗಿದ್ದೀರಿ, ಪರಿಮಾರ್ಜನೆ ಆಗಿದ್ದೀರಿ. ಧರ್ಮಸ್ಥಳದ ಧರ್ಮಾಧಿಕಾರಿ ಮಾತೃಶ್ರೀ ಅಮ್ಮನವರ ಆಶೀರ್ವಾದದಲ್ಲಿ ನಿಮ್ಮ ಮನಸ್ಸಿನಲ್ಲಿ ದೃಢವಾಗಿ ನೀವು ಆ ಭಕ್ತಿಯನ್ನು ಇಟ್ಕೊಂಡಿದ್ದೀರಿ. ಇದುವೇ ನಿಮಗೆ ಪರಿಮಾರ್ಜನೆ, ಇದೇ ನಿಮ್ಮ ಪ್ರಾಯಶ್ಚಿತ್ತ. ಇದಕ್ಕಿಂತ ದೊಡ್ಡ ಪ್ರಾಯಶ್ಚಿತ್ತ ಇಲ್ಲ. ಆಗಿರುವುದರಿಂದ ನವಜೀವನ ಸಮಿತಿಯವರು ನೀವು ಇನ್ನೂ ಈ ಜನಜಾಗೃತಿ ವೇದಿಕೆಯ ಸದಸ್ಯರಾಗಿ ಪ್ರತಿ ನಿಮ್ಮ ಪರಿಸರದಲ್ಲಿ ಇರತಕ್ಕಂಥ ಮದ್ಯವ್ಯಸನಿಗಳು, ನಿಮ್ಮಂಥ ಪರಿಸ್ಥಿತಿಯಲ್ಲಿ ನಿಮ್ಮಂಥ ಪರಿಸ್ಥಿತಿಗಿಂತ ಕೀಳಾಗಿದ್ದವರಂಥ ಮದ್ಯವ್ಯಸನಿಗಳನ್ನು ಪರಿವರ್ತನೆ ಮಾಡುವಂಥ ದೊಡ್ಡ ತಪಸ್ಸು ನಿಮ್ಮದಾಗಬೇಕು. ಇದೇ ಮಂಜುನಾಥನ ದೊಡ್ಡ ಸೇವೆ, ಇದೇ ಧರ್ಮಪೀಠಕ್ಕೆ ಕೊಡುವಂಥ ದೊಡ್ಡ ಸೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಇನ್ನೊಂದು ವಿಚಾರ ನಮ್ಮ ನವಜೀವನ ಸಮಿತಿಯವರು ಗಮನಿಸಬೇಕು. ನೀವೆಲ್ಲ ಮಧ್ಯವರ್ಜನ ಶಿಬಿರದಲ್ಲಿ ಭಾಗವಹಿಸಿದ್ದವರು. ಪ್ರತಿ ಸಾಯಂ ಸಂಧ್ಯೆ ಅಲ್ಲಿ ಭಜನೆ ನಡೀತಾ ಇತ್ತು, ನೀವೆಲ್ಲ ಭಜನೆ ಮಾಡ್ತಾ ಇದ್ದೀವಿ. ಆ ಭಜನೆಯನ್ನು ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಲ್ಲಿ ಹೇಳುವ ಪ್ರಯತ್ನ ಮಾಡಬೇಕು. ಒಂದು ವೇಳೆ ಭಜನೆ ಮಾಡಲಿಕ್ಕೆ ನಿಮಗೆ ಸಾಧ್ಯವೇ ಆಗಲಿಲ್ಲ, ಏನು ಬೇಡ, ಶಿವಪಂಚಾಕ್ಷರ ಹೇಳಿ, ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ನಿತ್ಯ ಸಾಯಂಕಾಲ ಮತ್ತು ಬೆಳಗತ್ತೆ ನಿಮ್ಮ ಮನೆಯಲ್ಲಿ ಹೇಳಿ. ಅಂತೂ ನಿಮ್ಮ ಪಕ್ಕದ ಭಜನಾ ಮಂದಿರಕ್ಕೆ ಹೋಗಿ ಅಲ್ಲಿ ಏನಾದರೂ ಒಳ್ಳೆಯ ಕೆಲಸ ಮಾಡುವಾಗ ಸೇರಿಕೊಳ್ಳಿ. ಒಳ್ಳೆಯ ಯಾರನ್ನು ದ್ವೇಷಿಸಬೇಡಿ. ಹಿಂದೂಗಳಾಗಲಿ, ಮುಸ್ಲಿಮರಾಗಲಿ, ಕ್ರೈಸ್ತರಾಗಲಿ ಎಲ್ಲರನ್ನ ಪ್ರೀತಿಸಿ. ಭಗವಂತ, ಇದು ಭಗವಂತನ ಸಾಮ್ರಾಜ್ಯ, ಇಡೀ ಜಗತ್ತು ಭಗವಂತನ ಸಾಮ್ರಾಜ್ಯ. ಎಲ್ಲರಿಗೆ ಬದುಕಲಿಕ್ಕೆ ಅವಕಾಶ ಕೊಟ್ಟಿದ್ದಾನೆ, ಎಲ್ಲರಿಗೆ ಒಂದೊಂದು ಒಳ್ಳೆಯ ಅವಕಾಶಗಳನ್ನು ನಿರಂತರ ಕೊಡ್ತಾ ಇದ್ದಾನೆ. ಆದರೆ ಒಂದು ನೆನಪಿಡಿ, ಭೂಮಿ ಕಂಪನ ಆದರೆ, ಪ್ರಕೃತಿ ವಿಕೋಪಕ್ಕೆ ಬಂದರೆ ಯಾರಿಗೂ ಯಾರನ್ನು ಯಾರೂ ಮಾಡುವಾಗಿಲ್ಲ.
ಮುಸ್ಲಿಮರನ್ನು ಸಂರಕ್ಷಣೆ ಮಾಡಲಿಕ್ಕೆ ಹೋಗ್ತೇವೆ, ಹಿಂದೂಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ ಹೋಗ್ತೇವೆ, ಅಲ್ಲಿ ಜಾತಿ ಮತ ಪಂಥದ ಸಂಘರ್ಷ ಇಲ್ಲ ಅಂತ ದುಸ್ಥಿತಿ ಪ್ರಕೃತಿಯಿಂದಾಗಿ ಬರ್ತಾ ಇದೆ. ಅದು ನಾವು ಯೋಚನೆ ಮಾಡಬೇಕು. ನವಜೀವನ ಸಮಿತಿಯವರು ಇನ್ನೊಂದು ಕಾರ್ಯಕ್ರಮ ಮಾಡಬೇಕು. ನೀವು ನಿಮ್ಮ ಮನೆಯ ಪರಿಸರದಲ್ಲಿ ಭೂಮಿಗೆ ನೀರನ್ನು ಇಂಗೇರಿಸುವಂಥದ್ದು, ಅಲ್ಲಲ್ಲಿ ಗಿಡಗಳನ್ನು ಬೆಳೆಸುವಂಥದ್ದು, ಮರಗಳನ್ನು ಪೋಷಿಸುವಂಥದ್ದು, ಈ ಕಾರ್ಯಕ್ರಮ ಕೂಡ ಮಾಡಿ. ಏನಾಗಲಿಲ್ಲ, ನಿಮಗೆ ದೊಡ್ಡ ದೊಡ್ಡ ಮರಗಳನ್ನು ನೆಡಲಿಕ್ಕೆ ಆಗಲಿಲ್ಲ ಬಿಡಿ, ತುಳಸಿ ಗಿಡವನ್ನಾದರೂ ಆದಷ್ಟು ನೆಡಿ ನಿಮ್ಮ ಮನೆಯ ಪರಿಸರದಲ್ಲಿ. ಅದರಿಂದ ಇಡೀ ಸಮಾಜಕ್ಕೆ, ನಿಮ್ಮ ಬದುಕಿಗೆ, ಸ್ವಸ್ಥ ಸಮಾಜ ನಿರ್ಮಾಣಕ್ಕೆ, ಪರಿಶುದ್ಧವಾದಂಥ ಆಮ್ಲಜನಕಕ್ಕೂ ಅದು ಶಕ್ತಿ ಕೊಡ್ತದೆ. ಇದನ್ನು ನೀವೆಲ್ಲರೂ ಪ್ರಯತ್ನ ಮಾಡಬೇಕು. ಪೂಜ್ಯರ 50ನೇ ವರ್ಷದ ಪಟ್ಟಾಭಿಷೇಕದ ಈ ಸಂದರ್ಭದಲ್ಲಿ ನೀವೆಲ್ಲ ನವಜೀವನ ಸಮಿತಿಯ ಸದಸ್ಯರಾಗಿ ಪೂಜ್ಯರ ಈ ಒಂದು ಜನಜಾಗೃತಿ ವೇದಿಕೆಯ ಸಂಘಟಕರು ಎಲ್ಲರೂ ನಿಮ್ಮ ಜೊತೆಯಲ್ಲಿ ಭಾಳಷ್ಟು, ನಮ್ಮ ಜನಜಾಗೃತಿ ವೇದಿಕೆಯಲ್ಲಿ 11 ಜನ ಇದ್ದಾರೆ ನಿಮ್ಮ ಜೊತೆಯಲ್ಲಿ ಸದಾ. ಅದರಡಿಯಲ್ಲಿ ವೈದ್ಯಾಧಿಕಾರಿಗಳು ನಿಮ್ಮ ಜೊತೆಯಲ್ಲಿ ಇದ್ದುಕೊಂಡು ಈ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳೆಲ್ಲ ಬಂದು ನಿಮಗೆ ಆಗಾಗ ಮಾರ್ಗದರ್ಶನ ಮಾಡ್ತಾ ಇರ್ತಾರೆ. ನಿಜವಾಗಿ ನಿಮಗಿಂತ ದೊಡ್ಡ ವ್ಯಕ್ತಿಗಳಿಲ್ಲ. ನೀವು ಹಿಂದೆ ಕುಡಿದು ಏನೋ ಮಾಡಿರ್ಬೋದು, ಎಲ್ಲೋ ಬಿದ್ದುಕೊಂಡಿರ್ಬೋದು, ಏನೇ ತಪ್ಪು ಮಾಡಿಬಿರ್ಬೋದು. ಇವತ್ತು ನಿಮ್ಮ ಜೊತೆಯಲ್ಲಿ ಪೂಜ್ಯ ಹೆಗ್ಡೆಯವರಿದ್ದಾರೆ, ಮಾತೃಶ್ರೀ ಅಮ್ಮನವರಿದ್ದಾರೆ, ಇನ್ನಷ್ಟು ಸಾಧು ಸಂತರು ನಿಮ್ಮ ಜೊತೆಯಲ್ಲಿದ್ದಾರೆ, ಎಷ್ಟೋ ಸಂಘ ಸಂಸ್ಥೆಗಳು ನಿಮ್ಮನ್ನು ಒಂದು ಒಳ್ಳೆಯ ವ್ಯಕ್ತಿಗಳನ್ನಾಗಿ ಮಾಡಲಿಕ್ಕೆ ನಿಮ್ಮ ಜೊತೆಯಲ್ಲಿ ಇಷ್ಟು ಜನ ಧೈರ್ಯ ಪಡ್ತಕ್ಕಂಥವರಿದ್ದಾರೆ. ಇದನ್ನೆಲ್ಲ ಅರ್ಥ ಮಾಡಿ, ಇದು ಮಂಜುನಾಥನ ಕೃಪೆ, ಧರ್ಮದೇವತೆಗಳ ಅನುಗ್ರಹದಿಂದ ನಿಮಗೆ ಪ್ರಾಪ್ತಿಯಾದಂಥದ್ದನ್ನು, ಈ ಪ್ರಸಾದವನ್ನು ಸದಾ ನಿಮ್ಮ ಜೀವನದಲ್ಲಿ ಅನುಭವಿಸಿ ಸಾರ್ಥಕತೆಯನ್ನು ಕಂಡುಕೊಳ್ಳಲಿಕ್ಕೆ ಆ ಶ್ರೀದೇವಿ ಶಕ್ತಿ ಕೊಡಲಿ ಅಂತ ಪ್ರಾರ್ಥಿಸಿ, ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ, ಲೋಕ ಕಲ್ಯಾಣ ಆಗಲಿ, ವಿಶ್ವಶಾಂತಿ ಆಗಲಿ ಅಂತ ಪ್ರಾರ್ಥಿಸಿ, ವೇದಿಕೆಯಲ್ಲಿ ಇರತಕ್ಕಂಥ ಉಪಸ್ಥಿತಿ ಇರತಕ್ಕಂಥ ಎಲ್ಲರಿಗೂ ಅವರವರ ಕರ್ತವ್ಯವನ್ನು ಧರ್ಮ ಪ್ರಜ್ಞೆಯಲ್ಲಿ ಮಾಡಲಿಕ್ಕೆ ಆ ಮಂಜುನಾಥ ಸ್ವಾಮಿ ಧರ್ಮದೇವತೆ ಸದಾ ಅನುಗ್ರಹಿಸಿ ಉತ್ತರೋತ್ತರ ಅಭಿವೃದ್ಧಿ ಮಾಡಲಿ ಅಂತ ಪ್ರಾರ್ಥಿಸಿ. ಪೂಜ್ಯರು ನಮ್ಮ ಈ ಒಂದು ಮನಸ್ಸಿನ ಒಳಗೆ ಜನಜಾಗೃತಿ ವೇದಿಕೆಯ ಮೂಲಕ ಪಾನಮುಕ್ತ ಸಮಾಜ ನಿರ್ಮಾಣದ ಒಂದು ಬೀಜವನ್ನು ಬಿತ್ತಿದ್ದಾರೆ. ಇವತ್ತು ಕುಡುಕರನ್ನು, ಅಮಲು ರೋಗಿಗಳನ್ನು ಜನರು ಹಾಸ್ಯದ ರೂಪವಾಗಿ ನೋಡ್ತಿದ್ರು, ಅವನನ್ನು ತಮಾಷೆ ಮಾಡೋದು. ಇತ್ತೀಚೆಗೆ ನಾನು ನನ್ನ ವಾಟ್ಸಪ್ಪಲ್ಲಿ ಒಂದು ಮೊಬೈಲ್ ಕ್ಲಿಪ್ ಬಂತು. ಒಬ್ಬ ಕುಡುಕ ರಸ್ತೆಯಲ್ಲಿ ಬಿದ್ದಿದ್ದಾನೆ, ಅಲ್ಲಿ ಅವನು ವಾಂತಿ ಮಾಡಿದ್ದಾನೆ, ಅದನ್ನು ಒಂದು ನಾಯಿ ನೆಕ್ತಾ ಇದೆ. ಈ ವೈರಲ್ ಆದ ಈ ಒಂದು ವಿಡಿಯೋ ಇವತ್ತು ಎಲ್ಲರ ಮೊಬೈಲಲ್ಲಿ ವೈರಲ್ ಆಗಿದೆ. ಇದರ ಅರ್ಥ ಏನು ಅಂತ ಹೇಳಿದರೆ, ಒಬ್ಬ ಕುಡುಕ ಬಿದ್ದಿದ್ದಾನೆ, ಅವ ವಾಂತಿ ಮಾಡಿದ್ದಾನೆ, ಅದನ್ನು ನಾಯಿ ನಗ್ತಾ ಇದೆ, ಅದನ್ನು ಓಡಿಸುವವರು ಯಾರು ಇಲ್ಲ. ಆ ನಾಯಿ ನೆಕ್ಕುವ ಒಂದು ಪ್ರಸಂಗವನ್ನು ಶೂಟ್ ಮಾಡಿ 4 ಜನರಿಗೆ ಕಳಿಸಲಿಕ್ಕೆ ಬಹಳ ಸುಲಭ. ಇವತ್ತು ಅವರ ಮಗಳು, ಅವರ ತಾಯಿ, ಅವರ ತಂಗಿ, ಅವರ ಕುಟುಂಬದ ಸದಸ್ಯರು ಈ ವಿಷಯವನ್ನು ನೋಡಿದರೆ ಅವರಿಗೆ ಈ ಸಮಾಜದಲ್ಲಿ ತಲೆ ಎತ್ತಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಬಂಧುಗಳೇ, ಇವತ್ತು ನಮ್ಮ ಪೂಜ್ಯರು ಇಂತಹ ಕಡೆಗಣಿಸಲ್ಪಟ್ಟಂಥ ಒಂದು ವರ್ಗ, ಒಂದು ಶೋಷಿತ ವರ್ಗ ಅಂತಲೇ ಹೇಳ್ಬೋದು. ಇವತ್ತು ಹಣ ಕೊಟ್ಟು ಡ್ಯಾನ್ಸ್ ಮಾಡಿಸ್ತಾರೆ, ಕುಡಿಸಿ ನೋಡಿ ಬೇಡವಾದ ಕೆಲಸವನ್ನು ಮಾಡಿಸ್ತಾರೆ. ಆದರೆ ಅದೇ ಕುಡುಕರು, ನೀವು ದುಷ್ಟರಲ್ಲ, ನೀವು ಪಾಪಿಗಳಲ್ಲ, ನೀವು ಕಟುಕರಲ್ಲ, ಸಮಾಜ ಬಾಹಿರರಲ್ಲ, ನೀವು ಸಮಾಜದ ಒಂದು ಆಸ್ತಿ ಅಂತ ಹೇಳಿ ಅವರನ್ನು ಪರಿವರ್ತನೆಗೊಳಿಸಿ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವ ಕೆಲಸದಲ್ಲಿ ನಮ್ಮನ್ನು ಪೂಜ್ಯರು ತೊಡಗಿಸಿಕೊಂಡಿದ್ದಾರೆ. ನಾವು ಪೂಜ್ಯರಿಗೆ ಎಷ್ಟು ಕೃತಜ್ಞತೆ ಹೇಳಿದರೂ ತಪ್ಪಾಗಲ್ಲ. ಇವತ್ತು ಉಡುಪಿ ಮಠದಲ್ಲಿ ಜನಜಾಗೃತಿ ಸಮಾವೇಶ ನಡೀತಾ ಇದೆ. ಮಠದ ಎಲ್ಲ ಸವಲತ್ತುಗಳನ್ನು ಗೌರವಾನ್ವಿತ ಪೂಜ್ಯರು ನಮಗೆ ಧರ್ಮಾರ್ಥವಾಗಿ ಕೊಟ್ಟಿದ್ದಾರೆ. ಅವರು ಒಂದು ಮಾತು ಹೇಳಿದ್ದ ನೆನಪು ನನಗಿದೆ. ಒಬ್ಬ ಕುಡುಕನನ್ನು ಪರಿವರ್ತನೆ ಮಾಡೋದು ಅದು ಒಂದು ದೇವಸ್ಥಾನ ಕಟ್ಟಿದ ಪುಣ್ಯ ಇದೆ ಎಂಬ ಮಾತನ್ನು ಹೇಳಿದರು. ಪಾನಮುಕ್ತರ ಸಭೆ, ಆ ಸಭೆಯಲ್ಲಿರುವ ಶಿಸ್ತು ಲಂಡನ್ನಲ್ಲಿರುವ ಸಭೆಯಲ್ಲಿದ್ದ ಶಿಸ್ತು ಎನ್ನುವ ಮಾತನ್ನು ನಮಗೆ ಹೇಳಿದಂಥ ಗಣ್ಯರಿದ್ದಾರೆ. ನಾನು ಹೇಳುವುದು ಇಷ್ಟೇ, ಮದ್ಯಪಾನ ಅದು ಒಂದು ಪಾಪ, ಒಂದು ಶಾಪವಾಗಿದೆ. ಅಮಲು ರೋಗಿಯನ್ನು ನಾವು ಪ್ರೀತಿಸಬೇಕು, ಅಮಲು ರೋಗವನ್ನಲ್ಲ ಎನ್ನುವ ಮಾತನ್ನು ಪೂಜ್ಯರು ಹೇಳಿದ್ದಾರೆ.
ಯಾವ ಧರ್ಮದಲ್ಲಿಯೂ, ಯಾವ ಜಾತಿಯಲ್ಲಿಯೂ, ಯಾವ ಸಂಸ್ಕೃತಿಯಲ್ಲಿಯೂ, ಯಾವ ಸಂಸ್ಕಾರದಲ್ಲಿಯೂ ಕುಡಿಬೇಕು ಅಂತೇಳಿ ಹೇಳಲಿಲ್ಲ. ಸರ್ವಜ್ಞನ ವಚನ ಹೇಳುತ್ತೆ, ಮದ್ಯಪಾನವ ಮಾಡಿ ಇದ್ದುದೆಲ್ಲವ ನೀಗಿ ಬಿದ್ದು ಬರುವವನ ಸದ್ದಡಗಿ ಸಂತಾನ ಎದ್ದು ಹೋಗುವುದು ಸರ್ವಜ್ಞ. ಇವತ್ತೆಷ್ಟೋ ಕುಟುಂಬ ಡಿವರ್ಸ್ ಆಗಿದೆ, ಸಪರೇಷನ್ ಆಗಿದೆ. ಮಡದಿ ಮಕ್ಕಳು ತನ್ನ ಗಂಡನ ಪ್ರೀತಿ ವಿಶ್ವಾಸದಿಂದ, ಅಪ್ಪನ ಪ್ರೀತಿ ವಿಶ್ವಾಸದಿಂದ ದೂರ ನಿಂತಿದ್ದಾರೆ. ಯಾವ ಹೆಂಡತಿಗೂ ಒಬ್ಬ ಕುಡುಕ ಗಂಡ ಬೇಕಾಗಿಲ್ಲ, ಯಾವ ಸಮಾಜಕ್ಕೂ ಒಬ್ಬ ಕುಡುಕ ಪ್ರಜೆ ಬೇಕಾಗಿಲ್ಲ, ಯಾವ ಮಕ್ಕಳಿಗೂ ಒಬ್ಬ ಕುಡುಕ ಅಪ್ಪ ಬೇಕಾಗಿಲ್ಲ, ಯಾವ ದೇಶಕ್ಕೂ ಒಬ್ಬ ಕುಡುಕ ಕುಡುಕ ವ್ಯಕ್ತಿ ಬೇಕಾಗಿಲ್ಲ. ಹಾವಿನ ಬಾಯಿಗೆ ತುತ್ತಾದ ಕಪ್ಪೆ ನೊಣಕ್ಕೆ ಆಸೆ ಪಟ್ಟಂತೆ, ನೇಣುಕಂಬಕ್ಕೆ ಏಳುವ ಕಳ್ಳ ಹಾಲು ತುಪ್ಪವ ಬಯಸಿದಂತೆ, ಕೆಡುವ ಶರೀರವನ್ನು ನಂಬಿ ಸುಳ್ಳು ಮಾತನಾಡುತ್ತಾ ಹೊಟ್ಟೆ ತುಂಬಿಸುವವನಿಗೆ ಕುಡುಕನಿಗೆ ಕೂಡಲ ಸಂಗಮ ದೇವ ಮೆಚ್ಚುಲ್ಲ, ಭಗವಂತ ಮೆಚ್ಚಲ್ಲ ಎನ್ನುವಂಥ ಮಾತನ್ನ ನಾವು ಕೇಳಿದ್ದೇವೆ. ಸರ್ವಜ್ಞನ ವಚನದ ಪ್ರಕಾರ ಮದ್ದು ತಿನ್ನುವ ಪ್ರಾಣಿ ಅವ ಬುದ್ಧ ಅಲ್ಲ, ಬುದ್ಧನನ್ಬೇಡ. ಮದ್ದಿನ ರಸವು ತಲೆಗೇರಿ ಚಿತ್ತದಿ ಬಿಂಗಿ ಅಂತೀಯನು ಸರ್ವಜ್ಞ. ಸುರೆಯ ಸೇವಿಸುವಂಗೆ ಸಿರಿಗರವು ಪಿಡಿದಂಗೆ, ದೊರೆಯಲ್ಲಿ ತೇಜ ಪಡೆದಂಗೆ ಶಿರವಿಹುದು ಸ್ಥಿರವಲ್ಲ ನೋಡ ಸರ್ವಜ್ಞ ಅಂತ ಹೇಳಿದ್ದಾರೆ. ಸುರೆಯ ಸೇವಿಸುವವನ ಸುರಿಗೆಯ ಪಿಡಿದವನ, ಅಮಲು ಸೇವಿಸಿದವ ಮತ್ತು ಚಾಕು ಹಿಡಿದವ ಒಂದೇ. ಚಾಕು ಹಿಡಿದವ ಚಾಕಲ್ಲೇ ಸಾಯ್ತಾನೆ, ಬಾಟ್ಲಿ ಹಿಡಿದವ ಬಾಟ್ಲಿಯಲ್ಲೇ ಸಾಯ್ತಾನೆ, ಬಂದೂಕು ಹಿಡಿದವ ಬಂದೂಕಲ್ಲೇ ಸಾಯ್ತಾನೆ, ಅವ ಬಿಟ್ಟವ ಮಾತ್ರ ಬಚಾವಾಗ್ತಾನೆ ಎನ್ನುವಂಥ ಮಾತನ್ನ ಸರ್ವಜ್ಞ ಬಹಳ ಹಿಂದೆ ನಮಗೆ ಹೇಳಿ ಎಚ್ಚರಿಸಿದ್ದಾನೆ. ನಮಗೆಲ್ಲರಿಗೂ ಇವತ್ತು ಪೂಜ್ಯರು ಒಂದು ಮಾತು ಹೇಳ್ತಾರೆ, ಸಪ್ತ ವ್ಯಸನಗಳಲ್ಲಿ ಮದ್ಯಪಾನ ಮೊದಲನೇ ಮೆಟ್ಟಿಲು. ಸಪ್ತ ವ್ಯಸನಗಳಂದ್ರೆ ಏನು? ಮದ್ಯ, ಮಾನಿನಿ, ಮಾಂಸ, ಜುಜುಜುಗಾರಿ, ಮೃಗವಿಹಾರ, ದಿವಾಸ್ವಪ್ನ, ದಿವಾಮೈಥುನ, ಈ 7 ಚಟಗಳಲ್ಲಿ ಮದ್ಯಪಾನ ಒಂದು ಮೊದಲ ಸ್ಟೆಪ್. ಮೇಲಿನ ಸ್ಟೆಪ್ಪಿಗೆ ಚೆಂಡು ಬಿದ್ದರೆ ಅಲ್ಲಿ ತಳ್ಳಿ ಬಿಟ್ಟರೆ ಉಳಿದ ಸ್ಟೆಪ್ಗಳಿಗೆ ಅದನ್ನು ತಳ್ಳಬೇಕಾಗಿಲ್ಲ, ಆಟೋಮೆಟಿಕ್ ಆಗಿ ಅದು ಬಿದ್ದು ಹೋಗ್ತದೆ ಎನ್ನುವಂಥ ಮಾತನ್ನ ಪೂಜ್ಯರು ಹೇಳಿದ್ದು. ಇವತ್ತು ಕುಡಿತ ಬಿಟ್ಟವರು ಉಳಿದ ಎಲ್ಲ ಚಟಗಳನ್ನು ಬಿಡ್ತಾರೆ, ಅದು ಹೊಂದಿದವರು ಎಲ್ಲವನ್ನು ಮಾಡ್ತಾರೆ. ರಾಮಾಯಣದ ಪ್ರಕಾರ ಧರ್ಮ, ಅರ್ಥ, ಕಾಮ, ಮೋಕ್ಷ 4 ಪುರುಷಾರ್ಥಗಳು. ಈ ಧರ್ಮ, ಅರ್ಥ, ಕಾಮ, ಮೋಕ್ಷದಲ್ಲಿ ಧರ್ಮ, ಅರ್ಥ, ಕಾಮವನ್ನು ಕ್ಷೀಣಿಸಿ ಮೋಕ್ಷದ ದಾರಿಯನ್ನು ಮುಚ್ಚಿಸುವುದೇ ಮದ್ಯಪಾನದ ಕೆಲಸ ಅಂತೇಳಿ ರಾಮಾಯಣ ಹೇಳ್ತದೆ. ಕುಡಿದ ಆತ್ಮಕ್ಕೆ, ಕುಡಿದು ಸತ್ತರೆ ಆತ್ಮಕ್ಕೆ ಮೋಕ್ಷ ಇಲ್ಲ. ಇಸ್ಲಾಂ ಧರ್ಮ ಮದ್ಯಪಾನ ಮತ್ತು ಮಾದಕ ವಸ್ತುಗಳನ್ನು ವಿಶೇಷವಾಗಿ ವಿರೋಧಿಸ್ತದೆ. ಮೊಹಮ್ಮದ್ ಪೈಗಂಬರ್ ಹೇಳ್ತಾರೆ, ಯಾರು ಮದ್ಯಪಾನ ಮಾಡ್ತಾನೋ, ಕುಡಿತಾನೋ, ಆ ಮದ್ಯಪಾನಕ್ಕೆ ಪ್ರಚೋದನೆ ನೀಡ್ತಾನೋ ಅವನಿಗೆ ಧಿಕ್ಕರಿಸಲು ಅಲ್ಲಾಹನು ನನಗೆ ಆಜ್ಞೆ ಮಾಡಿದ್ದಾನೆ. ಯಾರಾದರೂ ಮದ್ಯ ವ್ಯಸನಿ ಕುಡಿದು ಸತ್ತರೆ ಅವನ ಹೆಣವನ್ನು ಮಸೀದಿಗೆ ತರಬೇಡಿ, ಮರುಭೂಮಿಯಲ್ಲಿ ಬಿಸಾಡಿ ತೋಳಗಳು ತಿನ್ನಲಿ ಅಂತೇಳಿ ಶಾಪ ಹಾಕಿದ್ದಾನೆ. ಅಂದ್ರೆ ಮದ್ಯಪಾನ ಮತ್ತು ಮಾದಕ ವಸ್ತುಗಳ ಚಟ ಅಷ್ಟು ಅದು ಸಮಾಜ ಬಾಹಿರವಾದದ್ದು. ಅದಕ್ಕಾಗಿ ನಾವಿಲ್ಲಿ ದಾರಿಯಲ್ಲಿ ಬರುವಾಗಲೇ ಸಾವಿರಾರು ವ್ಯಕ್ತಿಗಳ, ಸಾವಿರಾರು ಮಹಾತ್ಮರ ಅವರ ವ್ಯಾಖ್ಯಾನಗಳನ್ನು ಹಾಕಿದ್ದೇವೆ. ಏನು ವ್ಯಾಖ್ಯಾನ? ಕುರಾನ್ ಹೇಳುತ್ತೆ, ಮದ್ಯಪಾನಿ ಕಾಫೀರ್. ಕಾಫೀರ್ ಅಂದ್ರೆ ಮನೆಯಿಂದ ಹೊರಗಿಡಬೇಕು, ಅವನನ್ನ ಸಮಾಜದಿಂದ ಹೊರಗೆ ಇಡಬೇಕು, ಮತ್ತು ಅವನು ಯಾವ ಕಾರಣಕ್ಕೂ ದೇವರ ಸ್ತುತಿ ಮಾಡಲಿಕ್ಕೆ ಯೋಗ್ಯನಲ್ಲ ಎನ್ನುವಂಥ ಮಾತನ್ನು ಹೇಳ್ತದೆ. ಅಂದ್ರೆ ಅಷ್ಟರ ಮಟ್ಟಿಗೆ ಮದ್ಯಪಾನವನ್ನ ಇಸ್ಲಾಂ ಧರ್ಮ ವಿರೋಧಿಸ್ತದೆ. ರಾಮಾಯಣದಲ್ಲಿ 6 ಅಧ್ಯಾಯಗಳು: ಬಾಲಕಾಂಡ, ಯುದ್ಧಕಾಂಡ, ಅರಣ್ಯಕಾಂಡ, ಕಿಷ್ಕಿಂಧಾಕಾಂಡ, ಅಯೋಧ್ಯಕಾಂಡ, ಸುಂದರಕಾಂಡ. ಕಿಷ್ಕಿಂಧಾಕಾಂಡ 14ರಿಂದ 34ನೇ ವಾಕ್ಯ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತದೆ, ಬ್ರಹ್ಮ ಹತ್ಯೆ, ಗೋಹತ್ಯೆ, ಶಿಶು ಹತ್ಯೆ, ಸ್ತ್ರೀ ಹತ್ಯೆ, ಸುರಾಪಾನ, ಮದ್ಯಪಾನ ಎಂಬುದೊಂದು ಪಾಪ, ಪಂಚಮಹಾ ಪಾಪಗಳಲ್ಲಿ ಒಂದು ಎನ್ನುವ ಮಾತನ್ನು ಹೇಳ್ತದೆ. ವಿಶ್ವ ಆರೋಗ್ಯ ಸಂಸ್ಥೆ ಹೇಳುತ್ತೆ, ವಿಶ್ವ ಆರೋಗ್ಯ ಸಂಸ್ಥೆ ನಮ್ಮನ್ನು ಎಲ್ಲರನ್ನ ಆಳುವಂತ ಒಂದು ಸಂಸ್ಥೆ. ಈ ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತದೆ ಪಂಚಮಹಾ ಕಾಯಿಲೆಗಳಲ್ಲಿ ಮದ್ಯಪಾನ ಒಂದು ಅಂತ ಹೇಳ್ತದೆ. ಟಿಬಿ, ಏಡ್ಸ್, ಹಾರ್ಟ್ ಅಟ್ಯಾಕ್, ಕಿಡ್ನಿ ಮತ್ತು ಈ ಎಡಿಕ್ಷನ್ ಇಸ್ ಎ ಡಿಸೀಸ್ ಅಂತ ಹೇಳ್ತದೆ. ಯಾವ ರೀತಿಯ ರೋಗ? ಸಾಮಾನ್ಯ ರೋಗ ಅಲ್ಲ, ಇದೊಂದು ಮಾನಸಿಕ ರೋಗ, ಇದೊಂದು ದೈಹಿಕ ರೋಗ, ಇದೊಂದು ಕೌಟುಂಬಿಕ ರೋಗ, ಇದೊಂದು ಸಾಮಾಜಿಕ ರೋಗ, ಇದೊಂದು ಬೆಳೆದುಕೊಂಡು ಹೋಗುವ ರೋಗ, ಇದೊಂದು ಮಾರಣಾಂತಿಕ ರೋಗ ಅಂತ ಹೇಳ್ತದೆ. ಇವತ್ತು ನಮಗೆಲ್ಲ ಗೊತ್ತಿದೆ, ನೀರಿಗೆ ಬಿದ್ದು ಸಾಯುವುದಕ್ಕಿಂತ ಜಾಸ್ತಿ ಜನ ಈ ಎಣ್ಣೆಗೆ ಬಿದ್ದು ಸಾಯ್ತಾ ಇದ್ದಾರೆ.
ಊಟ ಇಲ್ಲದೆ ಸಾಯುವುದಕ್ಕಿಂತ ಬಹಳಷ್ಟು ಮಂದಿ ಈ ಮದ್ಯಪಾನಕ್ಕೆ ಬಿದ್ದು ಸಾಯ್ತಾ ಇದ್ದಾರೆ. ನಾವು ಹೋಗುವ ಕಡೆಗಳಲ್ಲಿ ಒಂದು ಮನೆಯಲ್ಲಿ ಒಂದಾದರೂ ವಿಧವೆ ಈ ಕುಡಿತಕ್ಕಾಗಿ ವಿಧವೆ ಆದಂಥ ಕಥೆ ಇದೆ. ಎಷ್ಟೋ ಮಕ್ಕಳಿಗೆ ಅಪ್ಪನ ಭಾಗ್ಯ ಇಲ್ಲ, ತಂದೆಯ ಭಾಗ್ಯ ಇಲ್ಲ. ಪ್ರೀತಿ ಮಾಡುವ ಹೆಂಡತಿ ಗೊಂದಲಕ್ಕೆ ಒಳಗಾಗಿದ್ದಾಳೆ. ಹೆಣ್ಣು ಸಂಸಾರದ ಕಣ್ಣು, ಆ ಕಣ್ಣಿಗೆ ಕಾಣದ ಸ್ಥಿತಿ ಅವಳಿಗೆ ಬಂದಿದೆ. ಇವತ್ತು ಇಂಥ ದುಶ್ಚಟ ದುರಾಭ್ಯಾಸ ಯಾವುದೇ ಒಂದು ಧಾರ್ಮಿಕ ನೆಲೆಯಲ್ಲಿ ಆಗಲಿ, ಅದು ಸಂಸ್ಕೃತಿಯ ನೆಲೆಯಲ್ಲಿಯೂ ಬಳಸಬಾರದು ಎನ್ನುವುದು ನಮ್ಮ ಧಾರ್ಮಿಕ ತತ್ವಗಳಲ್ಲಿ ಸತ್ವಗಳಲ್ಲಿ ಒಂದು. ಇಂಥ ಮದ್ಯಪಾನವನ್ನು ಒಂದು ಬಿಡುವುದು ಹೇಗೆ? ಮೊದಲಿಗೆ ಈ ಮದ್ಯಪಾನ ಬಿಡಬೇಕಾದರೆ ಮೊದಲಿಗೆ ಮನೆಯವರು ತೀರ್ಮಾನ ತಗೊಳ್ಬೇಕು. ಮನೆಯವರು ಅವನನ್ನು ಪ್ರೀತಿಸಬೇಕು. ಕುಡುಕ ಏನು ಮನೆ ಕಟ್ಟೋದಿಲ್ಲ, ಅವನೇನು ದೊಡ್ಡ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವನು ಕಷ್ಟ ನಷ್ಟಕ್ಕೆ ಒಳಗಾದವನೇ. ಕುಡಿತಕ್ಕಾಗಿ ಮನೆ ಮಾಡ್ತಾನೆ, ಮಡದಿ ಮಕ್ಕಳ ಚಿನ್ನ ಮಾಡ್ತಾನೆ, ಮನೆಯ ವಸ್ತುಗಳನ್ನ ಮಾಡ್ತಾನೆ. ಇತ್ತೀಚೆಗೆ ಒಂದು ಹೆಣ್ಮಗಳು ಹೇಳ್ತಿದ್ಲು, ನನ್ನ ಮಗನ ಶಾಲೆಯ ಪುಸ್ತಕಗಳನ್ನು ಗುಜರಿಗೆ ಕೊಟ್ಟದ್ದು ಇದೆ. ಬೆಳ್ತಂಗಡಿ ತಾಲೂಕಿನ ಒಂದು ಗ್ರಾಮದಲ್ಲಿ ಕಳೆದ 13 ವರ್ಷಗಳ ಹಿಂದೆ ಒಂದು ಘಟನೆ ನಡೆದಿತ್ತು. ತನ್ನ ಕುಡಿತಕ್ಕಾಗಿ ತನ್ನ ಮಡದಿಯನ್ನೇ ತೋರಿಸಿ 100 ರೂಪಾಯಿ ತೆಗೆದುಕೊಂಡು ಕುಡಿದವರಿದ್ದಾರೆ. ಇತ್ತೀಚೆಗೆ ಗೋಣಿಕೊಪ್ಪದಲ್ಲಿ ನಮಗೆಲ್ಲ ಗೊತ್ತಿದೆ, ಟಿವಿಯಲ್ಲಿ ಬಂದಿದೆ, ತನ್ನ ಸ್ವಂತ 8ನೇ ಕ್ಲಾಸಿನ ಮಗಳನ್ನ ಅಪವಿತ್ರಗೊಳಿಸಿದ ಕುಖ್ಯಾತಿ ಒಬ್ಬ ಕುಡುಕ ಅಪ್ಪನಿಗೆ ಬಂತು. ಕುಡಿತಕ್ಕಾಗಿ ಒಬ್ಬ ಕುಡುಕ ಏನು ಮಾಡ್ತಾನೆ ಅವನಿಗೆ ಗೊತ್ತಿರುವುದಿಲ್ಲ. ಅಂತ ಒಬ್ಬ ಕುಡುಕನನ್ನ ಬಿಡಿಸಬೇಕಾದರೆ ನಾವು ಅವನ ಮೇಲೆ ವಿಶ್ವಾಸ ಇಡಬೇಕು, ಅವನ ಮೇಲೆ ಪ್ರೀತಿ ಇಡಬೇಕು. ನಾವು ಶಿಬಿರದಲ್ಲಿ ಮದ್ಯಪಾನಕ್ಕೆ ಔಷಧಿ ಇಲ್ಲದೆ ಕುಡಿತ ಬಿಡಿಸಲಿಕ್ಕೆ ಹೇಗೆ ಸಾಧ್ಯ ಅಂದರೆ ಅವನನ್ನು ನಾವು ಅಪ್ಪಿ ಹಿಡಿಯಬೇಕು, ಅವನನ್ನು ಮುಟ್ಟಬೇಕು, ಅವನ ಜೊತೆ ಕೂರಬೇಕು. ಅವನಿಗೆ ಎಲ್ಲೂ ಸಿಗದ ಪ್ರೀತಿ ನಿನಗೆ ಸಿಗ್ತಾ ಇದೆ ಎನ್ನುವ ಭರವಸೆಯನ್ನು ಮೂಡಿಸಬೇಕು. ಕೌಟುಂಬಿಕ ಸಂಬಂಧವನ್ನು ಬಲಪಡಿಸಬೇಕು. ದೇವರ ಪ್ರೀತಿಯನ್ನ ಕೊಡಬೇಕು. ವೈನ್ ಬಿಡಬೇಕಾದ್ರೆ ಡಿವೈನ್ ಇಟ್ಕೊಳ್ಬೇಕು. ಧರ್ಮದೊಂದಿಗೆ ಜಾಗೃತಿ ಬಂದಾಗ ವ್ಯಕ್ತಿ ಮತ್ತು ಸಮಾಜದ ಸರ್ವತೋಮುಖ ಏಳಿಗೆ ಸಾಧ್ಯ. ದಯಮಾಡಿ ಪೂಜ್ಯರು ಒಂದು ಮಾತು ಹೇಳಿದರು, ಆರಂಭದ ಕುಡಿತಕ್ಕೆ ಯಾರು ಬೆಂಬಲ ಕೊಡಬೇಡಿ. ಅವನೊಂದು ಗ್ಲಾಸ್ ಬಿಯರ್ ಕುಡಿಯೋದು, ಅವನು ಲಿಮಿಟಲ್ಲಿ ಕುಡಿತಾನೆ. ಇವತ್ತು ಯಾರೆಲ್ಲ ಹುಡುಗರು ಎಡಿಕ್ಟ್ಗಳಾಗಿದ್ದಾರೆ ಅವರು ಆರಂಭದಲ್ಲಿ ಲಿಮಿಟಲ್ಲೇ ಕುಡಿದವರು ಎಂಬ ಮಾತು ಜ್ಞಾಪನದಲ್ಲಿರಲಿ. ಯಾರು ಆರಂಭದಲ್ಲಿ ಏಕದಮ್ ಕುಡಿಯಲ್ಲ. ತಿಂದಾರದಲ್ಲಿ ದೇವನೂ ಆಗಬಹುದು, ತಿಂದಾರದಲ್ಲಿ ರಕ್ಕಸನೂ ಆಗಬಹುದು. ನಮ್ಮ ಶರೀರ ಎಂಬುದೊಂದು ಕಾರ್ಖಾನೆ ಇದ್ದ ಹಾಗೆ. ಯಾವ ರೀತಿಯ ರಾ ಮೆಟೀರಿಯಲ್ ಈ ಬಾಯಿಯಿಂದ ಒಳಗೆ ಹಾಕ್ತೇವೋ ಆ ರೀತಿಯ ಪ್ರೊಡಕ್ಷನ್ ನಮ್ಮ ಬಾಡಿಯಲ್ಲಿ ಬರ್ತದೆ. ಹಾಲು ಕುಡಿದ್ರೆ ಹಾಲಿನಂತ ಮನಸ್ಸು. ಇವತ್ತು ಪಾನಕ ಕುಡಿದು ನಾವಿಲ್ಲಿ ಬಂದಿದ್ದೇವೆ, ನಮ್ಮಲ್ಲಿ ಏನು ತೊಂದರೆ ಆಗಿಲ್ಲ. ಅದೇ ಸರಾಯಿ ಕುಡಿದು ಬಂದಿದ್ರೆ ಇಲ್ಲಿ ಯಾರು ಕೂರುವುದಿಲ್ಲ. ಕಬ್ಬಿನ ಗಾಣಕ್ಕೆ ಕಬ್ಬು ಕೊಟ್ಟರೆ ಅದು ಕಬ್ಬಿನ ರಸ ಬರ್ತದೆ, ಕಬ್ಬಿನ ಗಾಣಕ್ಕೆ ಕೈ ಕೊಟ್ಟರೆ ರಕ್ತ ಬರ್ತದೆ. ಹಾಗೆ ನಮ್ಮ ಶರೀರಕ್ಕೆ ನಾವು ಏನು ಕೊಡ್ತೇವೋ ಆ ರೀತಿಯ ಪ್ರೊಡಕ್ಷನ್ ಬರುತ್ತೆ, ಆ ರೀತಿಯ ಪ್ರತಿಕ್ರಿಯೆ ಬರುತ್ತೆ. ದೃಷ್ಟಿಯಂತೆ ಸೃಷ್ಟಿ. ನಮ್ಮ ಶಿಬಿರದಲ್ಲಿ ನಾವು ಒಳ್ಳೆಯ ದೃಷ್ಟಿಯನ್ನು ಕೊಡ್ತೇವೆ. ಮಾತೃಶ್ರೀ ಹೇಮಾವತಿ ಅಮ್ಮನವರು ಒಂದು ಮಾತು ಹೇಳಿದರು, ಶಿಬಿರಾರ್ಥಿಗಳಿಗೆ ನೀವು ಬೇರೇನು ಕೊಡಬೇಡಿ, ಅವರಿಗೆ ಒಂದು ಒಳ್ಳೆಯ ದೃಷ್ಟಿಯನ್ನು ಮೂಡಿಸಿ. ಡಾಕ್ಟರ್ ನಮಗೆ ಕನ್ನಡಕ ಕೊಡ್ತಾರೆ, ನಾವು ಕನ್ನಡಕ ಹಾಕುವುದು ಬಿಡೋದು ಅದು ನಮ್ಮ ಕೈಯಲ್ಲಿರೋದು. ಕನ್ನಡಕ ಕಣ್ಣು ಪರೀಕ್ಷಿಸಿ ಕೊಡ್ತಾರೆ. ಆ ಕಣ್ಣು ಪರೀಕ್ಷಿಸಿ ಕೊಟ್ಟ ಕನ್ನಡಕವನ್ನ ನಾನು ಹಾಕಿದ್ದೇನೋ ಇಲ್ಲವೋ ಅಂತೇಳಿ ಡಾಕ್ಟರ್ ಕೇಳಲ್ಲ. ನಾವು ಹಾಕಿದ್ರೆ ನಮಗೆ ಕ್ಷೇಮ. ಹಾಗಾಗಿ ಅಮ್ಮನವರು ಹೇಳಿದ ಪ್ರಕಾರ ನಾವು ಶಿಬಿರಾರ್ಥಿಗಳಿಗೆ ಒಂದು ಒಳ್ಳೆಯ ದೃಷ್ಟಿಯನ್ನು ಮೂಡಿಸ್ತೇವೆ. ತನ್ನ ಮಡದಿ ಮಕ್ಕಳ ಬಗ್ಗೆ ಪ್ರೀತಿ, ಜೀವನದ ಬಗ್ಗೆ ಪ್ರೀತಿ, ಈ ಜೀವನದ ಕೊನೆಯ ದಿನದವರೆಗೂ, ಜೀವನದ ಕೊನೆಯ ಹಣಿಯವರೆಗೂ ಈ ಮದ್ಯಪಾನವನ್ನು ಬಿಟ್ಟು ಜೀವನದ ಮಧುಸಾರವನ್ನು ಸವಿಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ತೇವೆ. ಅವರಿಗೆ ಹೇಳ್ತೀವಿ, ತಪ್ಪು ಪ್ರತಿಯೊಬ್ಬರು ಮಾಡ್ತಾರೆ. ಕಾಲು ಜಾರಿದ್ರೆ ಆನೆಯನ್ನು ಬೀಳ್ತದೆ. ಸೂರ್ಯನಿಗೂ ಗ್ರಹಣ ಬರ್ತದೆ, ಚಂದ್ರನಿಗೂ ಗ್ರಹಣ ಬಂದಿದೆ. ಇತ್ತೀಚೆಗೆ ಚಂದ್ರಗ್ರಹಣ ಆಯಿತು. ಚಂದ್ರನಿಗೆ ಖಗ್ರಾಸ ಚಂದ್ರಗ್ರಹಣ ಆಯಿತು. ಚಂದ್ರ ಕೆಂಪಗಾದ. ಇದಕ್ಕೆ ಕಾರಣ ಚಂದ್ರನಲ್ಲ. ಚಂದ್ರನಿಗೆ ಯಾವುದೋ ಒಂದು ಅಡ್ಡ ಬಂದಾಗ ಚಂದ್ರಗ್ರಹಣ ಆಗ್ತದೆ. ಹಾಗೆ ಒಬ್ಬ ವ್ಯಕ್ತಿಗೆ ಅವನ ಶಕ್ತಿಗೆ ಒಂದು ಮದ್ಯಪಾನ ಅಡ್ಡ ಬಂದಾಗ ಅವನ ಪ್ರೀತಿಯ ನೆರಳು, ಪ್ರೀತಿಯ ಒಂದು ಭಾವನೆ ತನ್ನ ಮಡದಿ
ಮಕ್ಕಳಿಗೆ ಅದು ಸಿಗುವುದಿಲ್ಲ. ಹಾಗಾಗಿ ಆ ಕುಟುಂಬದಲ್ಲಿ ಗ್ರಹಣ, ನಿತ್ಯ ಆತಂಕ, ನಿತ್ಯ ಪ್ರಳಯ, ನಿತ್ಯ ಚಿಂತೆ. ಅವಳಿಗೆ ಬೇರೆ ಯಾವುದೂ ಗಮನದಲ್ಲಿ ಇರುವುದಿಲ್ಲ. ಒಂದು ಒಳ್ಳೆಯ ಬಟ್ಟೆ ಹಾಕಿ ಸುತ್ತಾಡ್ಲಿಕ್ಕೆ ಅವಳಿಗೆ ಮನಸ್ಸು ಬರುವುದಿಲ್ಲ. ತನ್ನ ಮಕ್ಕಳಿಗೆ, ತನ್ನ ಮಡದಿ ಮಕ್ಕಳಿಗೆ ಒಂದು ಪ್ರೀತಿಯಿಂದ ಅವರ ಕುಟುಂಬದಲ್ಲಿ ಭಾಗಿಯಾಗಲಿಕ್ಕೆ ಅವಳಿಗೆ ಮನಸ್ಸು ಬರುವುದಿಲ್ಲ. ದೀಪಾವಳಿ, ಚೌತಿ, ಅಷ್ಟಮಿ, ಹೊಸಕ್ಕಿ ಊಟ, ನೆಮ್ಮದಿಯಿಂದ ಊಟ ಮಾಡಲಿಕ್ಕೂ ಅವಳಿಗೆ ಅದು ಆಗೋದಿಲ್ಲ. ಈ ಜೀವನವೇ ಬೇಡ. ಈ ಕುಡುಕರಿಗೆ ಮತ್ತು ಕುಡಿತಕ್ಕೆ ಒಳಪಟ್ಟ ಕುಟುಂಬಕ್ಕೆ 3 ಕಟ್ಟಿಟ್ಟ ಬುದ್ಧಿ. ಇವತ್ತು ಲಲಿತಾ ರೈ ಅವರು ಹೇಳಿದರು, ಒಂದು ವೇಳೆ ಅವರು ಇವತ್ತಿಗೂ ಕುಡಿತ ಇದ್ದಿದ್ದರೆ ನಾನು ಆತ್ಮಹತ್ಯೆ ಮಾಡಬೇಕಿತ್ತು ಅಥವಾ ಅವರಾದರೂ ಏನಾದರೂ ಮಾಡ್ತಿದ್ರು. ಇದು ಖಂಡಿತ. ಕುಡಿತದಲ್ಲಿದ್ದವ ಖಂಡಿತ 3 ಒಂದು ವ್ಯವಸ್ಥೆಗೆ ಬಲಿ ಬೀಳ್ತಾನೆ. ಒಂದು ಅಕಾಲಿಕ ಮರಣ, ಯಾವತ್ತೋ ಸಾಯುವ ಜೀವ ಸತ್ತೋಗ್ತದೆ. ನಮ್ಮ ಊರಲ್ಲಿ ಎಂತೆಂಥ ಗಟ್ಟಿಮುಟ್ಟಿನ ಹುಡುಗರಿದ್ರು, ಕಬಡ್ಡಿ ಟೀಮಲ್ಲಿದ್ದರು. ಬೆಳಗ್ಗೆ ದೊಡ್ಡ ದೊಡ್ಡ ಕಂಬಗಳನ್ನು ಏರಿಸುವ, ದೊಡ್ಡ ದೊಡ್ಡ ಕೆಲಸ ಮಾಡುವ ವ್ಯಕ್ತಿಗಳನ್ನು ನಾನು ಕಂಡಿದ್ದೇನೆ. ಯಾರಿಗೆ ಈ ಎಲ್ಲ ಅಭ್ಯಾಸ ಇತ್ತೋ ಅವರು ಇವತ್ತು ನಮ್ಮ ಕಣ್ಣ ಮುಂದೆ ಇಲ್ಲ. ನನ್ನ ಕ್ಲಾಸ್ಮೇಟ್ಗಳು ಎಷ್ಟೋ ಮಂದಿ ಈ ಚಟಕ್ಕೆ ಬಲಿ ಬಿದ್ದವರು ಇವತ್ತು ನಮ್ಮ ಜೊತೆಯಲ್ಲಿ ಇಲ್ಲ. ಇತ್ತೀಚೆಗೆ ಮಾಜಿ ಸಚಿವರಾದಂಥ ರಮಾನಾಥ ರೈ ಅವರು ಒಂದು ಮಧ್ಯವರ್ಜನ ಶಿಬಿರಕ್ಕೆ ಬಂದಿದ್ರು. ಬಂದಾಗ ಆ ಶಿಬಿರದಲ್ಲಿ ಮುಂದೆ ಒಬ್ಬ ವ್ಯಕ್ತಿ ಕೂತಿದ್ದ. ಅವನನ್ನು ನೋಡಿ ಅವರು ದಿಗ್ಭ್ರಮೆಗೆ ಒಳಗಾದರು ಮತ್ತು ಭಾಷಣವನ್ನು ನಿಲ್ಲಿಸಿ ಅವನನ್ನು ಎಬ್ಬಿಸಿ ನೀನೇನು ಇಲ್ಲಿ ಅಂತ ಹೇಳುವ ಮಾತನ್ನು ಕೇಳಿದರು. ಪ್ರೀತಿಯ ಬಂಧು ಬಾಂಧವರೇ, ಈ ಮಾತು ಏನು ಅಂದರೆ, ಅವರ ಕ್ಲಾಸ್ಮೇಟ್ 10ನೇ ತರಗತಿಯಲ್ಲಿ ಒಬ್ಬ ಕ್ಲಾಸಲ್ಲೇ ಉತ್ತಮ ಶಿಕ್ಷಣ ಪಡೆದು ಉತ್ತಮ ಶ್ರೇಣಿಯಲ್ಲಿ ಪಾಸಾಗುವ ಒಬ್ಬ ಸ್ಟೂಡೆಂಟ್, ಅವನು ಇವತ್ತು ಕುಡುಕನಾಗಿ ಶಿಬಿರಕ್ಕೆ ಬಂದಿದ್ದಾನೆ. ಇವತ್ತು ಇವರು ಅದೇ ಕ್ಲಾಸ್ಮೇಟ್ ಆದಂಥ ರೈ ಅವರು ಸಚಿವರಾಗಿ ಆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಪ್ರೀತಿ ನನ್ನ ಬಂಧುಗಳೇ, ನಾವು ಯಾರ ಜೊತೆ ಸಹವಾಸ ಇಟ್ಕೊಳ್ತೀವಿ, ಯಾರ ಜೊತೆ ನಮ್ಮ ಸಂಪರ್ಕವನ್ನು ಇಟ್ಕೊಳ್ತೀವಿ, ಆ ರೀತಿಯಲ್ಲಿ ನಮ್ಮ ಜೀವನ ಇದೆ ಎಂಬುದನ್ನು ಇಲ್ಲಿ ತೋರಿಸಿಕೊಡ್ತದೆ. ಸಜ್ಜನರ ಸಹವಾಸ ಹೆಜ್ಜೆಯನ್ನು ಸವಿದಂತೆ, ದುರ್ಜನರ ಸಹವಾಸ ಬಚ್ಚಲಿನ ರೊಚ್ಚಿನಂತೆ. ನಾವು ಸಗಣಿ ತೇದವರನ್ನು ಅಪ್ಪಿ ಹಿಡಿದ್ರೆ ಸಗಣಿ ಪರಿಮಳ ಬರುತ್ತೆ, ಗಂಧ ತೇದವನ ಒಟ್ಟಿಗೆ ಜೊತೆಯಲ್ಲಿದ್ದರೆ ನಾವು ಗಂಧದ ಪರಿಮಳ ಬರ್ತದೆ ಎನ್ನುವುದಕ್ಕೆ ಇದು ಒಂದು ಸಾಕ್ಷಿ. ಮನುಷ್ಯ ಮಹಾತ್ಮನಾಗಬೇಕಾಗಿಲ್ಲ, ಮಹಾತ್ಮ ಗಾಂಧೀಜಿ ಆಗಲಿಕ್ಕೆ ಬಹಳ ಕಷ್ಟ. ನಮಗೆ ದೊಡ್ಡ ದೊಡ್ಡ ಸಂತ ಭಕ್ತರಾಗಲಿಕ್ಕೆ ದೊಡ್ಡ ಕಷ್ಟ. ಉತ್ತಮ ವ್ಯಕ್ತಿಯಾಗಿ ಬದುಕಬೇಕು ಅಂತ ಹೇಳ್ತಾರೆ. ಜೀವನವನ್ನು ಅರಿತರೆ ಅದು ಗಂಧ, ಮರೆತರೆ ಮುಳ್ಳು ಎನ್ನುವ ಮಾತನ್ನ ನಾವು ಶಿಬಿರದಲ್ಲಿ ಹೇಳ್ತೇವೆ. ಈ ಜೀವನ ಹೂವಿನ ಹಾಸಿಗೆ ಅಲ್ಲ, ಅದು ಮುಳ್ಳಿನ ಹಾಸಿಗೆಯೂ ಹೌದು. ಜೀವಿಸುವವನ ಜೀವಿತಕ್ಕೆ ಅನುಗುಣವಾಗಿ ಆ ಮುಳ್ಳಿನ ಹೂವಿನ ಹಾಸಿಗೆಯನ್ನಾಗಿ ಪರಿವರ್ತನೆ ಮಾಡಬಹುದು ಅಂತೇಳಿ ಶಿಬಿರದಲ್ಲಿ ಪರಿವರ್ತನೆಯ ಪಾಠವನ್ನು ನಾವು ಹೇಳಿಕೊಡ್ತೇವೆ. ಆಗ ಅವನಿಗೆ ಪಶ್ಚಾತ್ತಾಪ ಬರ್ತದೆ. ಮಡದಿ ಮಕ್ಕಳಿಗೆ ಹೊಡೆದವ ಬಾಯಿ ಬಿಟ್ಟು ಹೇಳಿಕ್ಕೆ ಶುರು ಮಾಡ್ತಾನೆ, ನಾನೊಬ್ಬ ಪಾಪಿ, ನಾನೊಬ್ಬ ಪಾಪಗ್ರಸ್ತ. ಒಂದು ತೋಟತ್ತಾಡಿಯ ಕಥೆಯನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತೋಟತ್ತಾಡಿಯ ಒಬ್ಬ ನವಜೀವನ ಸದಸ್ಯ ಇವತ್ತು ಅವನು ಮೃತಪಟ್ಟಿದ್ದಾನೆ. ಅವನ ಒಂದು ಕತೆ ಇವತ್ತು ಅವನು ಸಭೆಯಲ್ಲಿ ಹೇಳಿದ ಕಥೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. 1999ರಲ್ಲಿ ಮುಂಡಾಜೆಯ ಮಧ್ಯವರ್ಜನ ಶಿಬಿರದಲ್ಲಿ ಬಂದಂಥ ಒಬ್ಬ ಶಿಬಿರಾರ್ಥಿ ಹೇಳಿದ ನೈಜ ಕತೆ. ಒಂದು ದಿನ ಅವನ 2ನೇ ಮಗುವಿನ ಡೆಲಿವರಿ ಆದಾಗ ಅವನ ಮಡದಿಯನ್ನು ಮಂಗಳೂರು ವೆನ್ಲಾಕ್ ಆಸ್ಪತ್ರೆಗೆ ಸೇರಿಸಿದ್ರು. ಹಿರಿಯ ಮಗನನ್ನ ಕೈಯಲ್ಲಿಟ್ಕೊಂಡು ಅವ ಮನೆಯಲ್ಲಿ ವಾಸಿಸುತ್ತಿದ್ದ. ಡೆಲಿವರಿ ಆದ ಸುದ್ದಿ ಕೇಳಿದಾಗ ಆ ಮಗನನ್ನ ಇಟ್ಕೊಂಡು ಅವನು ಎಲ್ಲಿಗೆ ಹೋಗ್ತಾನೆ? ವೆನ್ಲಾಕ್ ಆಸ್ಪತ್ರೆಗೆ ಹೋಗ್ತಾನೆ. ಮಡದಿಯನ್ನು ನೋಡ್ತಾನೆ, ಮಗುವನ್ನು ನೋಡ್ತಾನೆ. ಸಂಜೆ ವಾಪಸ್ ಬಂದು ಬಸ್ ಸ್ಟ್ಯಾಂಡಿನಿಂದ ತೋಟತ್ತಾಡಿ ಅಲ್ಲಿ ಕಕ್ಕಿಂಜೆಗೆ ಟಿಕೆಟ್ ತೆಗಿತಾನೆ. ಬಸ್ಸಲ್ಲಿ ಬರುವಾಗ BC ರೋಡ್ ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಬಸ್ ನಿಲ್ತದೆ. ಬಗ್ಗಿ ನೋಡುವಾಗ ಒಂದು ವೈನ್ ಶಾಪ್ ಅವನಿಗೆ ಕಾಣ್ತದೆ. ವೈನ್ ಶಾಪ್ ಕಂಡಾಗ ಅವನಿಗೆ ಆಕರ್ಷಣೆ ಆಗ್ತದೆ. ಕಕ್ಕಿಂಜಿಗೆ ಟಿಕೆಟ್ ತೆಗೆದಿದ್ದಾನೆ ಎನ್ನುವ ಆಸೆ, ಅದು ಭಾವನೆಯಿಂದ ಅವನು ಬ್ಲ್ಯಾಕ್ಔಟ್ ಸ್ಟೇಜ್ಗೆ ಹೋಗ್ತಾನೆ. ಬಸ್ಸಿನಿಂದ ಮಗುವನ್ನು ತಗೊಂಡು ಇಳಿತಾನೆ. ಒಂದು ಪೆಗ್ ಹೊಡೆಯುವ ಎನ್ನುವ ಭಾವನೆಯನ್ನಿಟ್ಟು ಇಳಿತಾನೆ. ಮಗುವನ್ನ ವೈನ್ ಶಾಪ್ಗೆ ಕರ್ಕೊಂಡು ಹೋಗಬಾರ್ದು, ಮಕ್ಕಳನ್ನ ವೈನ್ ಶಾಪ್ಗೆ ಕರ್ಕೊಂಡು ಹೋಗೋದು ತಪ್ಪು ಎನ್ನುವ ಭಾವನೆಯಿಂದ ಆ ಕುಡುಕನಾದ್ರೂ ಸರಿ ಅವನಿಗೆ ಒಂದು ಪ್ರಜ್ಞೆ ಇರ್ತದೆ.
ಅವನು ಕುಡಿದ್ರು ಅವನ ಮಕ್ಕಳು ಕುಡಿಬಾರ್ದು, ಅವನು ಸೇವನೆ ಮಾಡಿದ್ರು ಅವನ ಮಕ್ಕಳು ಸೇವನೆ ಮಾಡಬಾರ್ದು ಎನ್ನುವ ಭಾವನೆ ಇರ್ತದೆ. ಇಂಥ ಭಾವನೆಯನ್ನು ಹೊಂದಿದ ಈ ವ್ಯಕ್ತಿ ಆ ಮಗುವನ್ನು ರಸ್ತೆ ಬದಿಯಲ್ಲಿ ಕೂರಿಸಿ, ಒಂದು ಕಲ್ಲಿನ ಮೇಲೆ ಕೂರಿಸಿ ವೈನ್ ಶಾಪಿಗೆ ಹೋಗ್ತಾನೆ. ಅಲ್ಲಿ ಹೋಗಿ ಒಂದು ಪೆಗ್ ಹೊಡೆದು ಏನೋ ಒಂದು ಸ್ವಲ್ಪ ಉಪ್ಪಿನಕಾಯಿ ತಿಂದು 2 ನಿಮಿಷ ಆಗಬೇಕಾದ್ರೆ ನಾನು ಯಾರ ಜೊತೆ ಬಂದಿದ್ದೇನೆ ಎಂಬುದು ಅವನಿಗೆ ಮರೆತೋಗ್ತದೆ. ಮರ್ತೋದ ಕಾರಣಕ್ಕಾಗಿ ಅವನು ಕುಡಿತಾ ನಿಲ್ತಾನೆ. 1-2 ನಿಮಿಷ ಆದಾಗ, 1 ಗಂಟೆ ಆದಾಗ ನೆನಪಾಗ್ತದೆ, ನಾನು ಮಗನೊಟ್ಟಿಗೆ ಬಂದಿದ್ದೇನೆ, ನನ್ನ ಮಗು ಮಾರ್ಗದ ಬದಿಯಲ್ಲಿ ಕುಡಿಸಿದ್ದೇನೆ ಅಂತೇಳಿ ಇವನು 2-3 ಪೆಗ್ ಕುಡಿದು ಅಲ್ಲಿ ಹೋದಾಗ ಮಗ ಇರುವುದಿಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ಆ ಮಗ ಎಲ್ಲಿದ್ದಾನೆ, ಹೇಗಿದ್ದಾನೆ ಯಾರಿಗೂ ಗೊತ್ತಿಲ್ಲ. ಇತ್ತೀಚೆಗೆ ಅವರ ಮಡದಿ ನನಗೆ ಸಿಕ್ಕಿದಾಗ ನಾನು ಕೇಳಿದೆ. ಅವರು ಹೇಳಿದರು ನನ್ನ 2ನೇ ಮಗು ಮಾತ್ರ ನನ್ನ ಜೊತೆಯಲ್ಲಿದೆ, ಅವರು ನನ್ನನ್ನು ಬಿಟ್ಟು ಹೋದರು. ಅಂದರೆ ಅವನು ಪ್ರಾಣಮುಕ್ತನಾಗಿಯೇ ಅವನ ಆಯುಷ್ಯ ಮುಗಿದೆ, ಸತ್ತ. ಆದರೆ ಅವಳು ಹೇಳ್ತಾಳೆ, ನಾನು ವಿಧವೆಯಾಗಿದ್ದೇನೆ, ಇವತ್ತು ಇನ್ನೊಂದು ಮಗನೊಟ್ಟಿಗೆ ನಾನಿದ್ದೇನೆ, ನನ್ನ ಮಗ ಇವತ್ತಿಗೂ ಇಲ್ಲ. ಭೂತದಲ್ಲಿ, ಕೋಲದಲ್ಲಿ, ಜಾತ್ರೆಯಲ್ಲಿ, ದೇವರಲ್ಲಿ, ಜ್ಯೋತಿಷ್ಯರಲ್ಲಿ, ತಂತ್ರಿಗಳಲ್ಲಿ ಯಾರಲ್ಲಿ ಕೇಳಿದ್ರು ಅವರು ಹೇಳ್ತಾ ಇದ್ದಾರೆ, ಈರ್ನ ಮಗೆ ಉಲ್ಲೆ ಆಯ ಬಾರಿ ಎಡ್ಡೆ ಕ್ರಮೊಟ್ಟು ಬದುಕೋದುಲ್ಲೆ, ಆಯ ಓಲ್ಲೆ ಈ ಉರುಡೆ ಉಲ್ಲೆ, ಈ ದಕ್ಷಿಣ ಕನ್ನಡ ಜಿಲ್ಲೆದ ಉಡುಪಿ ಜಿಲ್ಲೆದ ಉಲಯ ಉಲ್ಲೆ ಆಂಡ ಆಯಕ ಬರ್ರ ಅಪ್ಪಮ್ಮನ ಗುರ್ತು ಇಜ್ಜಿ ಎನ್ನುವ ಮಾತು ಅಲ್ಲಿ ಬರ್ತದೆ. ಒಬ್ಬ ಕುಡುಕ ಏನನ್ನೆಲ್ಲ ಕಳ್ಕೊಳ್ತಾನೆ ಎಂಬುದಕ್ಕೆ ಇದೊಂದು ಉದಾಹರಣೆ. ಅದಕ್ಕಾಗಿ ನಿಮ್ಮಲ್ಲಿ ನನ್ನ ಸವಿನಯ ಪ್ರೀತಿಯ ಮನವಿ ಏನಂದ್ರೆ, ನಾವು ಕುಡಿಯುವುದಿಲ್ಲ ಆಗಿರಬಹುದು, ಈ ವೇದಿಕೆಯಲ್ಲಿರುವ 80% ಜನರು ಕುಡಿಯದವರೇ ಈ ವೇದಿಕೆಯನ್ನು ಮುನ್ನಡೆಸ್ತಾ ಇದ್ದಾರೆ. ಅದರ ರುಚಿ ಅವರಿಗೆ ಗೊತ್ತಿಲ್ಲ. ಸ್ಥಾಪಕಾಧ್ಯಕ್ಷರಾದಂಥ ವಸಂತ ಸಾಲ್ಯನಿಂದ ಹಿಡಿದು ಅಡೂರು ವೆಂಕಟರಾಯರಾಗಿರಬಹುದು, ಇವತ್ತು ಹೊನ್ನವಳ್ಳಿಯಿಂದ ಹಿಡಿದು ಹೆಬ್ಬಾರ್ ಶಾಜಾ ಆಳ್ವ ನಮ್ಮ ಪ್ರೀತಿಯ ಇಸ್ಮಾಯಿಲ್ ರವರಾಗಿರಬಹುದು, ಇವರಿಗೆ ಕುಡಿಯುವ ಒಂದು ಜಾತಿಯಲ್ಲಿ ಅವರು ಹುಟ್ಟಲಿಲ್ಲ. ಅಂತ ಒಂದು ವ್ಯಕ್ತಿಗಳು ಇವತ್ತು ಪೂಜ್ಯ ಕಾವಂದರ ಈ ಪ್ರೀತಿಯ ಹೋರಾಟದ ಸಾರಥ್ಯವನ್ನ ಇವತ್ತು ಮುನ್ನಡೆಸ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ನನಗೆ ಎಷ್ಟು ತೃಪ್ತಿ ಆಗ್ತದೆ, ಸಮಾಧಾನ ಆಗ್ತದೆ ಅಂತಂದ್ರೆ, ಎಲ್ಲಿ ಹೋದರೂ ಇದಕ್ಕೆ ಬೆಂಬಲ ಇದೆ. ಮೊನ್ನೆ ಕುಂಟಕ್ಕೆ ಹೋದೆ, ಮಾಜಿ ಶಾಸಕರು, ಮಾಜಿ ಸಂಸದರು, ಮಾಜಿ ನಮ್ಮ ಸದಸ್ಯರುಗಳೆಲ್ಲ ನಮ್ಮ ಈ ಜನಜಾಗೃತಿ ವೇದಿಕೆಯ ಮೆಂಬರ್ಸ್ಗಳು ನಮ್ಮ ಕಾರ್ಯಕ್ರಮಕ್ಕೆ ಉಸ್ತುವಾರಿ ಸಚಿವರಾಗಿರ್ಬೋದು, ಆ ಸ್ಥಾನಮಾನವನ್ನೆಲ್ಲ ಬದಿಯಲ್ಲಿಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಬರುವುದು ನೋಡುವಾಗ ನಮಗೆ ತುಂಬ ಸಂತೋಷ ಆಗ್ತದೆ. ಜನಜಾಗೃತಿ ವೇದಿಕೆ ಈ ಕೆಲಸ ಇವತ್ತು ರಾಜ್ಯ ವ್ಯಾಪಿ ವಿಸ್ತಾರಗೊಂಡಿದೆ. ನಾವು ವೆಬ್ಸೈಟ್ ಮಾಡಿದ್ದೇವೆ, ಟೋಲ್ ಫ್ರೀ ವ್ಯವಸ್ಥೆ ಮಾಡಿದ್ದೇವೆ. ನಮ್ಮಲ್ಲಿ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಡಿಅಡಿಕ್ಷನ್ ಸೆಂಟರ್ ನಾವು ಅಲ್ಲಿ ಮಾಡಿದ್ದೇವೆ. ನೀವು ನಂಬ್ತಿರೋ ಇಲ್ವೋ, 1 ರೂಪಾಯಿ ಒಂದು ಫೋನ್ ಕಾಲ್ ನಾವು ಮಾಡೋದಿಲ್ಲ. ಈಗ ನಮಗೆ ಅಲ್ಲಿ ಆ ಡಿಅಡಿಕ್ಷನ್ ಸೆಂಟರ್ಗೆ ಜನ ಬರ್ತಾ ಇದ್ದಾರೆ. ಕಳೆದ ಕ್ಯಾಂಪಲ್ಲಿ 2 ಜನ ವಕೀಲರು, 4 ಜನ ಉಪನ್ಯಾಸಕರು, ಈ ಕ್ಯಾಂಪಲ್ಲಿಯೂ ಒಬ್ಬ SI ಬಂದಿದ್ದಾರೆ, ಸರ್ಕಲ್ ಇನ್ಸ್ಪೆಕ್ಟರ್ ಬಂದಿದ್ದಾರೆ. ಗುಟ್ಟಾಗಿ ಬರ್ತಾರೆ, ಗುಟ್ಟಾಗಿ ಬಿಟ್ಟು ಹೋಗ್ತಾರೆ. 4,000 ರೂಪಾಯಲ್ಲಿ ಚಾರ್ಜ್ ಇದೆ, ಆಲ್ವೇಸ್ ಫುಲ್ ಆಗಿರ್ತದೆ. ಅಲ್ಲಿ ಒಂದು ಕಾರ್ಯಕ್ರಮಕ್ಕೆ ನೀವು ಜನ ತರಬೇಕಾಗಿಲ್ಲ, ಒಮ್ಮೆ ನೀವು ಬಂದು ಆ ವ್ಯವಸ್ಥೆಯನ್ನು ಒಮ್ಮೆ ನೋಡಿ. ಜನಜಾಗೃತಿ ವೇದಿಕೆ ಇವತ್ತು ನಮ್ಮ ಆರಂಭದ ದಿನಗಳ ಹೋರಾಟ, ವಸಂತ ಸಾಲ್ಯನ್ರ ಅಧ್ಯಕ್ಷರಾಗಿರುವಾಗ ಯೋಜನೆಯ ಹಲವಾರು ಮಂದಿ ಕಾರ್ಯಕರ್ತರಾಗಿ ಆ ಸಂಸ್ಥೆಯಲ್ಲಿ ದುಡಿದು ಆ ಹೋರಾಟದಲ್ಲಿ ಭಾಗಿಯಾಗಿ ವಿಚಿತ್ರ ಮತ್ತು ವಿಶೇಷವಾಗಿ ಇವತ್ತು ಜನಜಾಗೃತಿ ವೇದಿಕೆ ಒಂದು 5 ಕೋಟಿ ರೂಪಾಯಿ ಆಸ್ಪತ್ರೆ ಮತ್ತು 30 ಜಿಲ್ಲೆಗೆ ವಿಸ್ತಾರ ಆಗ್ತದೆ ಅಂತೇಳಿ ನಾವು ಕನಸಿನಲ್ಲಿ ಯೋಚಿಸಲಿಲ್ಲ. ಇವತ್ತು ನಮ್ಮ ವೇದಿಕೆಯಲ್ಲಿ ಮಧ್ಯವರ್ತಿನ ಶಿಬಿರಗಳಲ್ಲಿ ಎಷ್ಟು ಹಣ ಸಂಗ್ರಹ ಆಗ್ತದೆ, ಅದರ 2 ಪಾಲು ಹಣ ಉಳಿಕೆಯಾಗಿ ವೇದಿಕೆ ಇವತ್ತು ಜನರ ವೇದಿಕೆಯಾಗಿ ನಡೀತಾ ಇದೆ. ಇವತ್ತು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಸಮಗ್ರ ಖರ್ಚು ವೆಚ್ಚಗಳು ಇವತ್ತು ಜನಸಾಮಾನ್ಯರೇ ಕೊಡ್ತಾರೆ. ಎಷ್ಟು ವಿಚಿತ್ರ ಅಂದ್ರೆ, ಶಿಬಿರಗಳಿಗೆ
ಒಂದು ಯಾಗ ಯಜ್ಞದಂತೆ, ಒಂದು ಪೂಜೆ ಹೋಮದಂತೆ ಇವತ್ತು ಎಲ್ಲರೂ ಸೇರಿ ಇದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ. ಇಂಥ ಒಂದು ಪವಿತ್ರವಾದಂಥ ಧರ್ಮಸ್ಥಳದ ಅಭಯದಾನಗಳಲ್ಲಿ ಒಂದಾದ ಈ ಮಧ್ಯವರ್ಜನ ಶಿಬಿರ ಜನಜಾಗೃತಿ ವೇದಿಕೆಯ ಕಾರ್ಯಕ್ರಮ ನಾವು ಇನ್ನು ಮುಂದಕ್ಕೆ ಮುನ್ನಡೆಸಬೇಕಾಗಿದೆ. ವೇದಿಕೆಯ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ ಶ್ರೀ ಯುಟಿ ಕಾಲರ್ ಅವರಿಗೆ ನಮ್ಮ ರಾಜ್ಯಾಧ್ಯಕ್ಷರು ಹಾರಾರ್ಪಣೆ ಮಾಡಿ ಗೌರವಿಸಬೇಕಾಗಿ ವಿನಂತಿಸುತ್ತಾ ಅವರನ್ನು ನಮ್ಮೆಲ್ಲರ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ. ಪ್ರಪ್ರಥಮವಾಗಿ ಪರಮಪೂಜ್ಯ ಕಾಲುಂದವರ ಸ್ವಾಮೀಜಿಯವರ ನಿಮ್ಮೆಲ್ಲರ ಆ ಕ್ಷಮೆ ನಾನು ಯಾವತ್ತೂ ಯಾಚಿಸ್ತೇನೆ. ಬಹುಶಃ 11 ಗಂಟೆಗೆ ಕಾರ್ಯಕ್ರಮಕ್ಕೆ ಬರಬೇಕಂದ್ರೆ ಸಂಘಟನೆ ಹೇಳಿದರು. ನಾನು ಕೂಡ ಬರ್ತೀನಿ ಅಂತ ಹೇಳಿದೆ. ನನಗೆ ಜಿಲ್ಲಾ ಮಟ್ಟ ಕಾರ್ಯಕ್ರಮ ಇದ್ದರೂ ಕೂಡ ಯಾಕೆಂತ ಹೇಳಿದರೆ 2 ಕಾರಣಗಳಿದೆ. ಒಂದು, ಪರಮಪೂಜ್ಯ ಕಾವಂದರ ಯಾವ ಕಾರ್ಯಕ್ರಮ ಹೇಳಿದ್ರು ಕೂಡ ನನಗೆ ಇಲ್ಲ ಅಂತ ಹೇಳಿಕೆ ಬಾಯಿ ಬರುವುದೇ ಇಲ್ಲ. ಎಷ್ಟೇ ಕಷ್ಟದ ಕೂಡ ಬರಲೇಬೇಕಾಗಿರುವಂಥ ಒಂದು ವಿಚಾರ. ಯಾಕೆಂತ ಹೇಳಿದರೆ ಇವತ್ತು ನಾನು ಶಾಸಕನಾಗುವ ಮುಂಚೆ ನಾನು ವಿದ್ಯಾರ್ಥಿ ಮತ್ತು ಯುವಕನಾಗಿದ್ದಾಗ ನನ್ನನ್ನು ಗುರುತಿಸಿಕೊಂಡು ಮಂಗಳೂರಿನಲ್ಲಿ ಯಾವುದೇ ತಮ್ಮ ಜನಜೀವನ್ ಆ ಕಾರ್ಯಕ್ರಮಕ್ಕೆ ಮತ್ತು ಜನಜಾಗೃತಿ ಶಿಬಿರ ಯಾವುದೇ ನಡೆದಿರಲಿ ಆವಾಗ ಸಂಘಟಕ ನಮ್ಮ ಜೊತೆ ಸೇರಿಕೊಂಡು ನನಗೆ ಇದರಲ್ಲಿ ಈ ಸಂಸ್ಥೆಯಲ್ಲಿ ಜನಜಾಗೃತಿ ಶಿಬಿರದಲ್ಲಿ ಸಕ್ರಿಯವಾಗಿ ಭಾಗವಹಿಸಿಕೊಂಡು ನನ್ನ ಸಾಮಾಜಿಕವಾದ ವ್ಯಕ್ತಿತ್ವ ಇವತ್ತು ರೂಪಿಸಿ ನಾನು ಉತ್ತಮವಾದ ಒಬ್ಬ ಜನಪ್ರತಿ ಆಗಲಿಕ್ಕೆ ಆ ಒಂದು ವಿಶೇಷವಾದ ಕೊಡುಗೆ ಕೊಟ್ಟಿದೆ. ಕಾವಂದರ ವಿಶೇಷ ಮಾರ್ಗದರ್ಶನ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎರಡನೇದು ಯಾವುದಂತ ಹೇಳಿದರೆ ಇವತ್ತು ಆರೋಗ್ಯವಂತವಾಗಿ ನಾನೀಗ ಸ್ವಲ್ಪ ಅಡ್ಡಾಡೋದು ಕೂಡ ಸ್ವಲ್ಪ ಹೆಚ್ಚು ಶಕ್ತಿ ಮತ್ತು ಆರೋಗ್ಯ ಸ್ವಲ್ಪ ಸರಿಯಾಗಿದ್ದರೆ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪ್ರಕೃತಿ ಶಿಬಿರ ಅಂತ ನಾನು ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಹಾಗೆ ಹುಷಾರಿಲ್ಲದಿದ್ದರೆ ಇಲ್ಲಿ ಬಂದು ಅಡ್ಮಿಟ್ ಆಗಿ ವರ್ಷ 15 ದಿವಸ ನಿಂತು ಹೋಗುವಂಥ ಸಂದರ್ಭ. ಆದ ಕಾರಣ ತಾವು ಯಾವುದಕ್ಕೆ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಆಗಲಿಲ್ಲ. ಆ ಕಡೆ ಬಿಟ್ಟು ಬರಲಿಕ್ಕೆಲ್ಲ ಈ ಕಡೆ ಬಹುಶಃ ಬರುವ ತಡ ಆಗುವಂಥದ್ದು. ಆದ ಕಾರಣ ಬಹುಶಃ ನಿಮ್ಮೆಲ್ಲರ ಕ್ಷಮೆಯನ್ನು ಯಾಚಿಸಿ ನನಗೆ ಅತ್ಯಂತ ಸಂತೋಷವಾಗ್ತಿದೆ. ಬಹುಶಃ ಇಷ್ಟು ಜನ ಇವತ್ತು ನಮ್ಮ ಸೋದರ ಇವತ್ತು ದುಷ್ಟದಿಂದ ಮುಕ್ತವಾಗಿದ್ದುಕೊಂಡು ಸಮಾಜದ ಮುಖ್ಯವಾಹಿನಿಗೆ ಬರುವ ಮೂಲಕ ಇವತ್ತು ಅತ್ಯುತ್ತಮವಾದ ಸ್ವಸ್ಥ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ಇವತ್ತು ಬರ್ತದೆ. ಸೊ ಯಾರೆಲ್ಲ ಇವತ್ತು ಈ ಒಂದು ಶಿಬಿರಕ್ಕೆ ಪ್ರಾರಂಭ ಮಾಡಲಿಕ್ಕೆ ಮತ್ತು ಕಾವಂದರ ಮಾರ್ಗದರ್ಶನದಲ್ಲಿ ತಾವು ಯಾರೆಲ್ಲ ಕಾರ್ಯಕರ್ತರು ಪ್ರಯತ್ನ ಪಟ್ಟಿದ್ದಾರೆ, ಯಾರೆಲ್ಲ ಶಿಬಿರಾರ್ಥಿಗಳು, ಯಾರೆಲ್ಲ ಸಂಪೂರ್ಣ ವ್ಯಕ್ತಿಗಳು ಮತ್ತು ಸ್ಥಳೀಯ ಮಟ್ಟದಲ್ಲಿ ಸಂಘ ಸಂಸ್ಥೆ ರಚಿಸಿಕೊಂಡು ಅಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರ ಸಹಕಾರ ಪಡೆದುಕೊಂಡು ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಇವತ್ತು ಆ ಮಾರ್ಗದರ್ಶನ ಪ್ರಕಾರ ಮಾಡಿಕೊಂಡು ಇವತ್ತು ಅತ್ಯಂತ ಯಶಸ್ವಿಯಾಗಿ ಬಹುತೇಕ ಎಲ್ಲರಿಗೂ ಕೂಡ ಇವತ್ತು ಆ ಒಂದು ಮುಕ್ತವಾದ ಉತ್ತಮವಾದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ತಾವೆಲ್ಲ ಸಹಕಾರ ಮಾಡಿದ್ದೀರಿ. ಇದು ಸಮಾಜ ಮತ್ತು ದೇಶಕ್ಕೆ ಕೊಡುವಂಥ ಅತ್ಯಂತ ದೊಡ್ಡ ಕೊಡುಗೆ ಅಂತ ನಾನು ಇವತ್ತು ಹೇಳಿಕ್ಕೆ ಇಚ್ಛಿಸುವಂಥ ಅವಕಾಶ ನಾನು ಇವತ್ತು ಮಾಡ್ತೇನೆ. ತಾವು ಯಾರೆಲ್ಲ ಇವತ್ತು ವ್ಯಸನ ಮುಕ್ತರಾಗಿದ್ದು ಸಾಧಕರ ಅತ್ಯಂತ ಯಶಸ್ವಿಯಾಗಿದ್ದಾರೆ ನಿಮಗೆಲ್ಲ ನನ್ನ ವಿಶೇಷ ಶುಭಾಶಯ ಸಲ್ಲಿಸಿಕೊಂಡು ಬಹುಶಃ ಮುಂದಿನ ದಿನಗಳಲ್ಲಿ ತಾವು ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಎಲ್ಲ ಅವಕಾಶಗಳು ಖಂಡಿತವಾಗಿ ದೇವರಿಗೆ ಆಶೀರ್ವಾದ ಮಾಡೇ ಮಾಡ್ತಾರೆ ಎಂಬ ವಿಶ್ವಾಸ ಇವತ್ತು ನನಗೆ ಇದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಬಹುಶಃ ವ್ಯಸನ ಮುಕ್ತ ಮತ್ತು ಪಾನಮುಕ್ತವಾದ ಸಮಾಜ ನಿರ್ಮಾಣ ಮಾಡ್ಬೋದು ನಮಗೆ ಅತಿಯೊಬ್ಬರ ಇವತ್ತು ಕರ್ತವ್ಯ ಆಗಿದೆ. ಬಹುಶಃ ಇವತ್ತು ನಮಗೆ ಕೇಳಿದ್ರೆ ನಾವು ಬೇರೆ ಬೇರೆ ವಿಚಾರಗಳಲ್ಲಿ ನಾವು ಇವತ್ತು ದೊಡ್ಡ ಸ್ಥಾನಕ್ಕೆ ಹೋದರೂ ಕೂಡ ಬಹುಶಃ ಈ ಬೇಡದ ಒಂದು ಕೆಲವು ದುಶ್ಚಟದಿಂದಾಗಿ ಸಮಾಜ ಮತ್ತು ನಮ್ಮ ದೇಶಕ್ಕೆ ದೊಡ್ಡ ಗಂಡಾಂತರ ಆಗುವಂಥ ಪರಿಸ್ಥಿತಿ ಆಗುವಂಥದ್ದು ತಾವಿವತ್ತು ನೋಡ್ಬೋದು. ಕಾಲೇಜು ಮಟ್ಟದಲ್ಲಿ ಸುತ್ತಮುತ್ತಲ ಮಟ್ಟದಲ್ಲಿ ಇವತ್ತು ಪಾನಮುಕ್ತ ಬಹುಶಃ ಇವತ್ತು ಆ ಒಂದು ಮದ್ಯ ವ್ಯಾಸನಿಗೆ ಸಂಬಂಧಪಟ್ಟಾಗ ಇವತ್ತು ಬಲಿಯಾಗುವಂಥ ವಿಚಾರ ಅದರಲ್ಲೇ ಬೇಕಾಗಿ ಇವತ್ತು ಹೋಗುವಂಥ ಒಂದು ಸಂದರ್ಭ ಇದೆಲ್ಲವೂ ಕೂಡ ಬಹುಶಃ ಮುಂದಿನ ದಿನಗಳಲ್ಲಿ ಮತ್ತು ಮುಂದಿನ ತಲೆಮಾರಿಗೆ ದೊಡ್ಡ ಕಂಟಕ ಬರುವಂಥ ಸಂದರ್ಭ. ಅದಕ್ಕಾಗಿ ನಾನು ಬಹುಶಃ ಆರೋಗ್ಯ ಸಚಿವನಾಗಿ ಫಸ್ಟ್ ಬಂದ ತಕ್ಷಣ ನಾನು ಗುಡ್ಕೊಂಡು ಬ್ಯಾನ್ ಮಾಡಿ ದಿಟ್ಟವಾದ ಕ್ರಮ ನಾನು ಇವತ್ತು ತೆಕ್ಕೊಂಡಿದ್ದೆ. ಇದೀಗ ನಗರಾಭಿವೃದ್ಧಿ ಇಲಾಖೆ ನಾನು ಕೂಡ ಇವತ್ತು ಆಲೋಚನೆ ಮಾಡ್ತಾ ಇದ್ದೇನೆ. ಆಲೋಚನೆ ಏನಂತ ಹೇಳಿದರೆ ಬಹುಶಃ ಇವತ್ತು ಈ ಸಣ್ಣ ಚಾಕ್ಲೇಟ್ ಇರುವ ಅಂಗಡಿಯಲ್ಲಿ ಕೂಡ ಸಿಗರೇಟ್ ಇವನು ಸಿಗರೇಟಿಗೆ ಹೋಗ್ತಾನ, ಚಾಕ್ಲೇಟಿಗೆ ಹೋಗ್ತಾನ, ಐಸ್ ಕ್ರೀಮ್ ತಿನ್ನಲಿಕ್ಕೆ ಹೋದರೆ ಯಾರಿಗೂ ಕೂಡ ಗೊತ್ತಾಗದಂಥ ಪರಿಸ್ಥಿತಿ ಆಗಿದೆ. ಯಾರಿಗೂ ಹಿಡಿಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಯಾರಾದರೂ ಹಿಡಿಯುವಂತ ಹಿಡಿಲಿಕ್ಕೆ ಕೂಡ ಆಗೋದಿಲ್ಲ. ಅದಕ್ಕೆ ನಾನೇ ಕೂತ್ಕೊಂಡು ಚರ್ಚೆ ಮಾಡುವ ಹಂತದಲ್ಲಿ ಬಂದು ನಿಂತಿದೆ. ಕರ್ನಾಟಕ ರಾಜ್ಯದಲ್ಲಿ ಇನ್ನು ಮುಂದೆ ಅಂದರೆ ಆದೇಶ ಬಂದ ನಂತರ
ತಂಬಾಕು ಮತ್ತು ಸಿಗರೇಟ್ ಮಾರಬೇಕಾದ್ರೆ ಅವರು ಸ್ಪೆಷಲ್ ಪರ್ಮಿಷನ್ನೇ ತಗೊಳ್ಬೇಕು, ಸಪ್ರೇಟ್ ಆದ ಅಂಗಡಿಯ ನಿರ್ಮಾಣ ಮಾಡ್ತಾ ಇವತ್ತು ವಿಚಾರ. ಯಾಕಂದರೆ ಅಲ್ಲಿಗೆ ಹೋಗಿ ಗೊತ್ತಾಗಬೇಕು, ಅಲ್ಲಿಗೆ ಹೋಗಿ ಹುಡುಗ ಹೋಗ್ತಿದ್ದಾರೆ ಇದಕ್ಕೆ ಹೋಗೋದಂತ ಅರ್ಥ. ಆಗ ಎಲ್ಲರಿಗೂ ಕೂಡ ಇವತ್ತು ಅಂಗಡಿ ಸ್ಕೂಲ್ನ ಪಕ್ಕದಲ್ಲಿ ಇಲ್ಲೆಲ್ಲ ಅಂಗಡಿಯಲ್ಲಿ ಎಲ್ಲರಿಗೂ ಕೂಡ ಮಾರಲಿಕ್ಕೆ ಕೂಡ ಆಗೋದಿಲ್ಲ, ಹಿಡಿಯುವವರಿಗೂ ಕರೆಕ್ಟಾಗಿ ಹಿಡಿಬೋದು. ಈಗ ಯಾರಿಗೆ ಹಿಡಿಯುವುದು, ಹೋಗಿದ್ದು ನಮಗೆ ತೊಂದರೆ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಆದ ಕಾರಣ ಈ ರೀತಿ ಒಂದು ಸಿಸ್ಟಮ್ ತರಬೇಕಂತ ಆಲೋಚನೆ ಮಾಡಿ ಈಗ ಪ್ರೊಸೆಸ್ ಸ್ಟಾರ್ಟ್ ಮಾಡಿದ್ದೇನೆ. ಅತಿ ಶೀಘ್ರದಲ್ಲೇ ಇದನ್ನು ತರಬೇಕೆಂಬ ಆ ವಿಶೇಷ ಇಚ್ಛೆ ಇದೆ. ಬಹುಶಃ ಕಾವಂತರ ಸ್ವಾಮೀಜಿಗಳ ನಿಮ್ಮೆಲ್ಲರ ಆಶೀರ್ವಾದ ಇರುವಂಥ ಅವಕಾಶವಾಗಲಿ. ಮಹಾತ್ಮ ಗಾಂಧೀಜಿ ಅವರ ಆ ಒಂದು ಜನ್ಮ ಪ್ರಯುಕ್ತ ಇವತ್ತು ಗಾಂಧಿ ಜಯಂತಿಯನ್ನು ಬಹಳ ಅದ್ದೂರಿಯಾಗಿ ನಾವೆಲ್ಲರಿಗೂ ಆಚರಿಸ್ತೇವೆ. ಗಾಂಧೀಜಿ ಅವರ ವಿಶೇಷ ಕನಸು ಯಾವುದಂತೆ ರಾಮರಾಜ್ಯ ಗ್ರಾಮರಾಜ್ಯ ದೊಡ್ಡ ಇವತ್ತು ಕನಸಾಗಿತ್ತು. ಅದರ ಅರ್ಥ ಏನಂತ ಹೇಳಿದರೆ ರಾಮರಾಜ್ಯದಲ್ಲಿ ಯಾವುದು ಯಾವುದೇ ಕೂಡ ಸಮಭಾವನೆ, ಎಲ್ಲರೂ ಕೂಡ ಅತ್ಯಂತ ನೆಮ್ಮದಿಯಿಂದ ಜೀವನ ಮಾಡ್ತಿದ್ರಂತೆ. ಎಲ್ಲ ಯುವಕರು ಎಲ್ಲ ಹಿರಿಯರಿಗೆ ಗೌರವ ಕೊಡ್ತಿದ್ರಂತೆ. ಯಾವುದೇ ಒಂದು ದುಶ್ಚಟವಲ್ಲಿ ಇಲ್ಲದಂಥ ಒಂದು ವಾತಾವರಣ ಇತ್ತಂತೆ. ಮತ್ತು ಎಲ್ಲರೂ ಕೂಡ ನ್ಯಾಯದ ಪರವಾಗಿ ಇದ್ದು ಅನ್ಯಾಯದ ಪರವಾಗಿ ಯಾವುದೂ ಕೂಡ ಅವತ್ತಿನ ಸಮಾಜದಲ್ಲಿ ಎಲ್ಲ ಕೂಡ ಸ್ವಸ್ಥ ಮತ್ತು ನೆಮ್ಮದಿ ಮತ್ತು ಸ್ವಾಭಿಮಾನ ಬದುಕನ್ನು ಆ ಒಂದು ರಾಜ್ಯದಲ್ಲಿ ಇದ್ದರೂ ಕೂಡ ಶ್ರೀರಾಮಚಂದ್ರನ ಆಡಳಿತದ ಎಲ್ಲರೂ ಕೂಡ ಇದ್ದರು. ಅಂಥ ಒಂದು ಸಮಾಜ ನಿರ್ಮಾಣ ಮಾಡಬೇಕಂತ ಕನಸನ್ನು ಬಹುಶಃ ಅವತ್ತು ಗಾಂಧೀಜಿಯವರು ಕಂಡಿದ್ದಾರೆ. ಬಹುಶಃ ಹಂತವಾಗಿ ಎಲ್ಲ ಇವತ್ತು ಬಹುಶಃ ಭಾರತ ದೇಶದಲ್ಲಿ ಬೇರೆ ಬೇರೆ ವಿಚಾರಗಳಿದ್ದರೂ ಕೂಡ ಬಹುಶಃ ಇವತ್ತು ಈ ರೀತಿಯ ಕಾರ್ಯ ಹಮ್ಮಿಕೊಂಡು ಬಹುಶಃ ಇವತ್ತು ಪರಮಪೂಜ್ಯ ಕಾವಂದವರ ವಿಶೇಷವಾದ ಮಾರ್ಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹುಶಃ ಇವತ್ತು ಇನ್ನೊಂದು ಕ್ರಾಂತಿಕಾರಿ ಒಂದು ಹೆಜ್ಜೆಯಾಗಿ ನಮ್ಮ ಜಿಲ್ಲೆ ಮಾತ್ರ ಅಲ್ಲ, ನಮ್ಮ ರಾಜ್ಯ ಮಾತ್ರ ಅಲ್ಲ, ಇವತ್ತು ರಾಷ್ಟ್ರಕ್ಕೆ ಇವತ್ತು ದಕ್ಷಿಣ ಕನ್ನಡ ಮಾದರಿಯಾಗಿ ಕಾಣುವುದಿದ್ದರೆ ಪರಮಪೂಜ್ಯ ಕಾವಂದರಾದ ವೀರೇಂದ್ರ ಹೆಗ್ಗಡೆಜಿಯವರ ಕೊಡುಗೆ ಅಂತ ನಾವು ಹೆಮ್ಮೆಯಿಂದ ಎನ್ನುವಂಥ ಅವಕಾಶ ಮಾಡಬೇಕು. ಆದ ಕಾರಣ ಬಹುಶಃ ಇದಕ್ಕೆಲ್ಲ ಅಂತ ಈ ಮಹಾನುಭಾವರ ಒಂದು ವಿಶೇಷವಾದ ಮಾರ್ಗದರ್ಶನ ನಾವೆಲ್ಲ ಭುಜಕ್ಕೆ ಭುಜ ಕೊಟ್ಟು ಸಹಕಾರ ಕೊಡೋ ಜವಾಬ್ದಾರಿ ನಮ್ಮೆಲ್ಲರೂ ಇವತ್ತು ಜವಾಬ್ದಾರಿ ಆಗಿದೆ. ನಾನೊಬ್ಬ ಸಚಿವನಿಗಿಂತಲೂ ಒಬ್ಬ ಸೋದರನಾಗಿದ್ದುಕೊಂಡು ಬಹುಶಃ ನಮ್ಮಂದಾಗುವಂಥ ಸಹಕಾರ ಮತ್ತು ಬಹುಶಃ ನಮಗೆ ಇವತ್ತು ಸಚಿವರಾಗಿ ಮತ್ತು ಜನಪ್ರತಿನಿಧಿಯಾಗಿ ನಾವೇಗೆ ಮುಂದೆ ಹೋಗಬೇಕಂತೇಳಿ ತಮ್ಮೆಲ್ಲ ಮಾರ್ಗದರ್ಶನ ಸಲಹೆ ಸೂಚನೆ ಇದೆ. ನಾವು ಹೋಗುವಂಥ ದಾರಿ ಸ್ವಲ್ಪ ತಪ್ಪಿದರೂ ಕೂಡ ನಮಗೆ ಫೋನ್ ಮಾಡಿ ನಮಗೆ ಜೋರು ಮಾಡಿ ನಮ್ಮ ಸರಿಪಡಿಸುವಂಥ ಅಧಿಕಾರ ಕೂಡ ತಮಗೆಲ್ಲರಿಗೂ ಕಾವಂದರಿಗಿದೆ, ಸ್ವಾಮೀಜಿಯವರಿಗೆ ಇದೆ ಅಂತ ನಾನು ಕೂಡ ಹೇಳಿಕೊಂಡು ನಿಮ್ಮೆಲ್ಲರ ಆಶೀರ್ವಾದಗಳನ್ನು ಇವತ್ತು ಬೇಡಿಕೊಳ್ಳುತ್ತಾ ನನ್ನ ಪರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಈ ಕಾರ್ಯಕ್ರಮದ ಪ್ರತಿಯೊಬ್ಬರು ಕೂಡ ನನ್ನ ಶುಭಾಶಯ ಸಲ್ಲಿಸಿಕೊಂಡು ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.